ಧನ್ವಿತ್ ಹುದ್ದಾರ್. ಮುಂದಕ್ಕೆ ಹೆಸರು ತಂದಂತೆ ವಿದ್ಯಾರ್ಥಿಗಳು ಆದಷ್ಟು ಬೇರೆ ಬೇರೆ ವೇದಿಕೆಯ ಮೇಲೆ ಬನ್ನಿ. ಸಾಕೇತ, ಆರುಷ್, ಸಾಕೇತ, ಆರುಷ್, ಸಾಕೇತ 74 ಅಂಕಗಳನ್ನು ಪಡೆದಿದ್ದಾರೆ. ಆರುಷ್ 73 ಅಂಕಗಳನ್ನು ಪಡೆದಿದ್ದಾರೆ. ಚಿನ್ಮಯ್ ಎಸ್ ಮಯ್ಯ 73 ಅಂಕಗಳು. ಸಾತ್ವಿಕ್ ಬೆಟ್ಟ 72 ಅಂಕಗಳು. ಶ್ರೀಹರಿ ಉಡುಪ 72 ಅಂಕಗಳು. ಗುರುಪ್ರಸಾದ್ ಟಿಎಸ್ 71 ಅಂಕಗಳು. ರಾಮಪ್ರಸಾದ್ ಪಾಟೀಲ್ 70 ಅಂಕಗಳು. ಸಂಭ್ರಮ ಎಸ್ ಅಡಿಗ 69 ಅಂಕ. ಅಫೀಫ್ ಖಾನ್ 62 ಅಂಕ. 68 ಅಂಕ ಅಫೀಫ್ ಖಾನ್. ವೈಭವ್ ಉಪಾಧ್ಯಾಯ 67 ಅಂಕ. ಅಪ್ರಮೇಯ ಮಂಜ 67 ಅಂಕ. ವಿದ್ವತ್ ಎಲ್ ಭಟ್ 66 ಅಂಕ. ಆರಾಧ್ಯ ನಾಡ 66 ಅಂಕ. ಅಭಯ 65 ಅಂಕ. ಶ್ರೀಹರಿ ಕುಲಕರ್ಣಿ 60 ಅಂಕ. ಶ್ಲೋಕ ಕುಲಕರ್ಣಿ 59 ಅಂಕ. ಆದಿತ್ಯ 55 ಅಂಕಗಳು. ಮಯೂರ ಅಡಿಗ 54 ಅಂಕ. ವಿದ್ಯಾಶಂಕರ 53 ಅಂಕ. ಸುಶ್ರುತ ಉಡುಪ 53 ಅಂಕ. ಪ್ರಣವ ಹೊಳ್ಳ 52 ಅಂಕ. ಇನ್ನುಳಿದಂತೆ 35 ಅಂಕಗಳನ್ನು ಪಡೆದಂತಹ ವಿದ್ಯಾರ್ಥಿಗಳು ಆತ್ರೇಯ ಭಟ್ಟ, ಸಿಎಸ್ ಅಕ್ಷಯ್ ಕುಮಾರ್, ಅಭಿರಾಮ, ಸಾಯಿ ಅನೀಶ್, ಮನ್ವಿತ್ ಕೆ ಭಟ್ಟ, ಸಮನ್ಯು, ರಾಘವ ಹಳ್ಳಿ, ಆದಿತ್ಯ ಭಟ್ಟ, ವಾಗೀಶ, ಪ್ರಥಮ ವರ್ಷದ ಋಗ್ವೇದ ವಿದ್ಯಾರ್ಥಿಗಳಿಗೆ ಅಭಿನಂದನೆಯನ್ನು ಹೇಳ್ತಾ ಕಾರ್ಯಕ್ರಮ ಮುಂದುವರಿಯುತ್ತದೆ. ಪ್ರಥಮ ವರ್ಷದ ಯಜುರ್ವೇದ ವಿದ್ಯಾರ್ಥಿಗಳನ್ನು ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ಪ್ರಥಮ ವರ್ಷದ ಯಜುರ್ವೇದ ವಿದ್ಯಾರ್ಥಿಗಳಲ್ಲಿ ಪ್ರಥಮ ಸ್ಥಾನಿಯಾದವನು ಪ್ರಥಮ ಹೆಬ್ಬಾರ್
ಆತ್ಮೀಯರೇ, ಮಕ್ಕಳಿಗೆ ಈ ಪ್ರಮಾಣ ಪತ್ರವನ್ನು ವಿತರಿಸಿ ಆದ ಬಳಿಕ 2 ಉಪನ್ಯಾಸಗಳಿವೆ. ಆ ಬಳಿಕ ಒಂದು ಸುಂದರವಾದಂತಹ ಸಭಾ ಕಾರ್ಯಕ್ರಮ ಈ ವೇದಿಕೆಯಲ್ಲಿ ಸಂಪನ್ನಗೊಳ್ಳಲಿಕ್ಕಿದೆ. ಹಾಗಾಗಿ ಕಾರ್ಯಕ್ರಮದ ಕೊನೆಯವರೆಗೆ ಕಾರ್ಯಕ್ರಮವನ್ನು ಚಂದ ಕಾಣಿಸಿಕೊಡಬೇಕು ಅಂತ ತಮ್ಮಲ್ಲಿ ಪ್ರೀತಿಪೂರ್ವಕ ವಿನಂತಿ ಮಾಡಿಕೊಳ್ತಾ, ಇದೀಗ 60 ಅಂಕ ರವಿ ನಿಧಿ ಕೆ, 65 ಅಂಕಗಳನ್ನು ಪಡೆದ ಅಭಿನವ ಹೊಳ್ಳ ಎಸ್, 60 ಅಂಕವನ್ನು ಪಡೆದ ಯಶಸ್ ಕೆಎಸ್, 65 ಅಂಕಗಳನ್ನು ಪಡೆದ ಶ್ರೀಜಿತ್ ಕುಲಕರ್ಣಿ ತಮ್ಮನ್ನು ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ದ್ವಿತೀಯ ವರ್ಷದ ವಿದ್ಯಾರ್ಥಿಗಳಾಗಿ ಶಿಬಿರದಲ್ಲಿ ಪಾಲ್ಗೊಂಡು ಸಾಧನೆ ಮಾಡಿದ ಎಲ್ಲ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳು. ಈಗ ತೃತೀಯ ವರ್ಷದ ವಿದ್ಯಾರ್ಥಿಗಳು ಪ್ರಥಮ ಸ್ಥಾನಿಗಳಾಗಿ ಭಾರತೀ ಶಂಕರ ಮತ್ತು ಧ್ರುವ ಉಡುಪ ಇಬ್ಬರು ಪ್ರಥಮ ಸ್ಥಾನಿಗಳಾಗಿ ಕಾಣಿಸಿಕೊಂಡಿದ್ದಾರೆ. 90 ಅಂಕಗಳನ್ನು ಇಬ್ಬರು ಪಡೆದವರು. ಭಾರತೀ ಶಂಕರ ಮತ್ತು ಧ್ರುವ ಉಡುಪ 90 ಅಂಕಗಳನ್ನು ಪಡೆದು ಪ್ರಥಮ ಸ್ಥಾನಿಗಳು, ತೃತೀಯ ವರ್ಷದ ವಿದ್ಯಾರ್ಥಿಗಳು. ತೃತೀಯ ವರ್ಷದ ವಿದ್ಯಾರ್ಥಿಗಳಲ್ಲಿ ದ್ವಿತೀಯ ಸ್ಥಾನ ಪಡೆದವರು ಹರಿಕೇಶ ಮಂಜಾ ಮತ್ತು ಅದ್ವೈತ. ಹರಿಕೇಶ ಮಂಜಾ ಮತ್ತು ಅದ್ವೈತ ಆರ್ ಜೋಯಿಸ್ 80 ಅಂಕಗಳನ್ನು ಪಡೆದಿದ್ದಾರೆ. ತೃತೀಯ ಸ್ಥಾನಿಗಳು ಶ್ರೀರಾಮ ಭಟ್ಟ ಮತ್ತು ವೇದಾಂತ ಮತ್ತು ಶ್ರೀರಾಮ ಭಟ್ಟ ತೃತೀಯ ಸ್ಥಾನಿಗಳು 75 ಅಂಕಗಳನ್ನು ಪಡೆದಿದ್ದಾರೆ. ಮಕ್ಕಳೇ, ನಿಮ್ಮೆಲ್ಲರ ಗಮನಕ್ಕೆ, ಹೆಸರು ಕರೆದಂತೆ ಆದಷ್ಟು ಬೇಗನೆ ವೇದಿಕೆ ಮೇಲೆ ಬನ್ನಿ. ಗಣೇಶ ಶಿವರಾಮ ಭಟ್ಟ 64 ಅಂಕಗಳು, ನಾಗೇಂದ್ರ ಪುರಾಣಿಕ 62 ಅಂಕ, ಇನ್ನೀರ್ವರು 60 ಅಂಕಗಳನ್ನು ಪಡೆದಿದ್ದಾರೆ. ಅಕ್ಷಯ್ ಪುರಾಣಿಕ ಮತ್ತು ವಿಶ್ರುತ ಉಡುಪ. ಪೃಥ್ವಿಕ್ ಮಯ್ಯ 55 ಅಂಕಗಳು, ಅಮಿತ್ ರಾಘವೇಂದ್ರ ಭಟ್ 52 ಅಂಕ, ಪ್ರಣವ ಮಯ್ಯ 52 ಅಂಕಗಳು, ಹಾಗೆ 51 ಅಂಕಗಳನ್ನು ಪಡೆದಂತಹ ಈರ್ವರು ವಿದ್ಯಾರ್ಥಿಗಳು ಪನ್ನಗ ಉಡುಪ ಮತ್ತು ಚಿರಂತನ ಜೋಯಿಸ್. ಅಕ್ಷಯ್ ನಿಂಜೂರು 50 ಅಂಕಗಳನ್ನು ಪಡೆದಿದ್ದಾರೆ. ಆದಿತ್ಯ ಪುರಾಣಿಕ 48 ಅಂಕಗಳು, ಶ್ರೀನಿಧಿ ಕಾರಂತ 47 ಅಂಕಗಳು, ಪ್ರಥಮ ಉಡುಪ 42 ಅಂಕಗಳು, ಪ್ರಾರ್ಥನ್ ರಾವ್ 41 ಅಂಕಗಳು, ಶ್ರವಣ ಕೆ ಭಟ್ ಮತ್ತು ಪ್ರಣವ ಬಿಕೆ ಮತ್ತು ಸುನಂದನ ಭಟ್ 40 ಅಂಕಗಳನ್ನು ಪಡೆದಿದ್ದಾರೆ. ಮೂವರು.
ಶ್ರೀ ರಾಜಶೇಖರ ಅವರು 35 ಅಂಕಗಳನ್ನು ಪಡೆದಿದ್ದಾರೆ. ರಾಜಶೇಖರ್ ಮೂರನೇ ವರ್ಷದ ವಿದ್ಯಾರ್ಥಿಗಳಿಗೆ ಅಭಿನಂದನೆಯನ್ನು ಹೇಳುತ್ತಾ ನಾಲ್ಕನೇ ವರ್ಷದ ವಿದ್ಯಾರ್ಥಿಗಳು ಪ್ರಥಮ ಸನಾತನ ಎನ್, ದ್ವಿತೀಯ ಶ್ರೀವತ್ಸ ಅಡಿಗ, ತೃತೀಯ ಶಮಿತ್ ಹೊಳ್ಳ. ಸನಾತನ ಅವರು 69 ಅಂಕಗಳು, ಶ್ರೀವತ್ಸ ಅಡಿಗ 66 ಅಂಕಗಳು, ಶಮಿತ್ ಹೊಳ್ಳ 60 ಅಂಕಗಳು. ಇನ್ನು ವಿದ್ಯಾರ್ಥಿಗಳು ಗಮನಿಸಬೇಕು, ಪಾರ್ಥೇಶ ಭಟ್ 57 ಅಂಕ, ಲೋಕೇಶಮಯ್ಯ 56 ಅಂಕಗಳು, ಚಿರಂತನ ಎನ್ 55 ಅಂಕಗಳು, ಸ್ಕಂದ ಭಟ್ 54 ಅಂಕಗಳು, ಅಮೃತೇಶ ಮಂಜ 54 ಅಂಕ, ಗಣೇಶ್ ಕೊಳ್ಳ 45 ಅಂಕ, ಶುಭಾಂಗ ಕರಬ 40 ಅಂಕ, ರೋಹಿತ್ ಕುಮಾರ್ 35 ಅಂಕಗಳು. ನಾಲ್ಕನೇ ವರ್ಷದ ಋಗ್ವೇದ ವಿದ್ಯಾರ್ಥಿಗಳಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಪ್ರಮಾಣ ಪತ್ರ ವಿತರಣೆಯ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯಗೊಳ್ಳುತ್ತದೆ. ದಯವಿಟ್ಟು ಈ ಕಡೆ ಗಮನಿಸಬೇಕು, ವಿದ್ಯಾರ್ಥಿಗಳು ಮತ್ತೆ ಪೋಷಕರು. ಮಕ್ಕಳೇ, ಮತ್ತೆ ನಿಮ್ಗೆ ಹೇಳುವುದಿಲ್ಲ, ದಯವಿಟ್ಟು ಎಲ್ಲರೂ ಸುಮ್ಮನಿರಿ, ಮಾತನಾಡಬೇಡಿ. ಯಾಕೆ ಅಂದರೆ ಈಗ ನಾವು ಮಾತಾಡುವ ಹೊತ್ತಲ್ಲ, ಆಡುವ ಮಾತನ್ನು ಕೇಳುವ ಹೊತ್ತಾದ್ರಿಂದ ನಮ್ಮ ಬಾಯಿ ಮುಚ್ಚಬೇಕು, ಕಿವಿಯನ್ನು ಮಾತ್ರ ತೆರೆಯಬೇಕು. ಹಾಗಾಗಿ ಕಿವಿ ಮತ್ತೆ ಕಣ್ಣೆರಡು ತೆರೆದ್ರೆ ಸಾಕು, ಬಾಯಿ ಮುಚ್ಚಿಬಿಡುವ. ದೊಡ್ಡವರ ಹತ್ರ ಮೊಬೈಲ್ ಫೋನ್ ಇದ್ದರೆ ಅದರ ಬಾಯಿಯನ್ನು ಕೂಡ ಮುಚ್ಚಿಸಿಬಿಡಿ. ಇನ್ನೇನು ಒಂದಿಷ್ಟು ಹೊತ್ತು ಒಂದು ವಿಚಾರಧಾರೆಯನ್ನು ಕೇಳುವುದಕ್ಕೆ ನಾವೆಲ್ಲ ಸಿದ್ಧರಾಗಿ ನಿಂತಿದ್ದೇವೆ. ಬಹುಶಃ ಶಾರದಾ ಸದ್ವಿದ್ಯಾ ವಸಂತ ವೇದ ಶಿಬಿರ ಬಡಾಕೆರೆಯ ಧಾರ್ಮಿಕ ಮಂದಿರದಲ್ಲಿ ಲೋಕೇಶ್ ಅಡಿಗರ ನಿರ್ದೇಶನದಂತೆ ಅವರ ಸಹೋದರರ ಸಹಕಾರದಿಂದ ಅತ್ಯಂತ ಯಶಸ್ವಿಯಾಗಿ ನಡೆದಿದೆ. ಊರು ಪರವೂರುಗಳಿಂದ ಬಂದಂತಹ ಎಲ್ಲ ಮಕ್ಕಳನ್ನು ಒಂದೇ ಛತ್ರದಡಿಯಲ್ಲಿ ತಮ್ಮ ಮಕ್ಕಳಂತೆ ಪ್ರೀತಿಸಿ ಆ ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ನೀಡಿ ಶಿಬಿರದಿಂದ ಬೀಳ್ಕೊಡುವ ಹೊತ್ತು ಅದರ ಪೂರ್ವಭಾವಿಯಾಗಿ ಶಂಕರ ಜಯಂತಿಯ ಪರ್ವಕಾಲ ಸನ್ನಿಹಿತವಾಗುತ್ತಾ ಇರುವಂತೆ ಒಂದಿಷ್ಟು ಒಳ್ಳೆಯ ವಿಚಾರಗಳನ್ನು ಕೇಳಿಸಿಕೊಂಡು ನಾವು ಪುನೀತರಾಗೋಣ. ಇವತ್ತು ನಮ್ಮೊಂದಿಗಿದ್ದಾರೆ ಸಂಸ್ಕೃತ ಭಾಷಾ ಶಿಕ್ಷಕರು, ಶ್ರೀಮದ್ ಜಗದ್ಗುರು ಅಭಿನವ ವಿದ್ಯಾತೀರ್ಥ ಪ್ರೌಢಶಾಲೆ ಶೃಂಗೇರಿ ಗೌರವಾನ್ವಿತರಾದಂತಹ ಕೃಷ್ಣಮೂರ್ತಿ TR ನಮ್ಮೊಂದಿಗಿದ್ದಾರೆ. ಅವರನ್ನು ಅತ್ಯಂತ ಗೌರವದಿಂದ ವೇದಿಕೆಗೆ ಬರುವಂತೆ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಪ್ರೀತಿಯ ವಿದ್ಯಾರ್ಥಿಗಳೇ ಹಾಗೂ ಸೇರಿರುವಂತಹ ಎಲ್ಲ ಪೋಷಕ ಬಂಧುಗಳೇ, ಒಬ್ಬ ಮೂರ್ಖನಾದವ ತನ್ನ ಮನೆಯಲ್ಲಿ ಮಾತ್ರ ಅವನಿಗೆ ಗೌರವ ಇರುತ್ತದಂತೆ. ಒಬ್ಬ ರಾಜನಾದರೆ ತನ್ನ ಊರಿನಲ್ಲಿ ಮಾತ್ರ ಅವನನ್ನು ಗೌರವಿಸ್ತಾರೆ. ಆದರೆ ವಿದ್ವಾಂಸನಾದವನಿಗೆ ಎಲ್ಲೆಡೆಯೂ ಗೌರವ ಇರುತ್ತದಂತೆ. ಆ ಕಾರಣಕ್ಕೆ ಕೃಷ್ಣಮೂರ್ತಿಯವರು ದೂರದ ಶೃಂಗೇರಿಯಿಂದ ಇಲ್ಲಿವರೆಗೆ ಬಂದಿದ್ದಾರೆ. ಆಚಾರ್ಯ ಶಂಕರರ ಕಥೆಯನ್ನು ಹೇಳ್ತಾರೆ, ಕೇಳಿಸಿಕೊಳ್ಳೋಣ. ಅದರ ಜೊತೆಗೆ ನೀವೆಲ್ಲ ಶಿಬಿರದಲ್ಲಿದ್ದು ಎಲ್ಲವನ್ನು ತಿಳ್ಕೊಂಡಿದ್ದೀರಿ ಅಂತ ನಾನು ಭಾವಿಸ್ತೇನೆ. ವಿದ್ಯಾರ್ಥಿಗಳೇ, ಹಿರಿಯರು ಅನೇಕರು ನಾವಿದ್ದೇವೆ. ಕಾಲಘಟ್ಟ ಬದಲಾಗಿದೆ. ಶಿಕ್ಷಣದ ಹೆಸರಿನಲ್ಲಿ ಸಮತಾವಾದದ ಮೊಂಡುತನದ ನೆಲೆಯಲ್ಲಿ ಜನಿವಾರ ಕೀಳುವ, ಕಾಲುಂಗುರ ಕರಿಮಣಿ ಕಳಚುವಂತಹ ಮೂರ್ಖತನದ ಪರಮಾವಧಿಯಲ್ಲಿ ನಿಂತಿರುವ ಜನರ ನಡುವೆ
ನಮ್ಮ ಧರ್ಮ ಏನು, ನಮ್ಮ ಪರಂಪರೆ ಏನು, ಅದರ ಯೋಗ್ಯತೆ ಏನು ಅನ್ನುವುದನ್ನು ಮನನ ಮಾಡಿಕೊಳ್ಳಬೇಕಾದಂತಹ ಕಾಲಘಟ್ಟದಲ್ಲಿ ನಾವಿದ್ದೇವೆ ಅಂತ ನಾನು ಭಾವಿಸ್ತೇನೆ. ಒಟ್ಟಾರೆಯಾಗಿ ಸನಾತನ ಪರಂಪರೆಯ ಅಭ್ಯುತ್ಥಾನಕ್ಕಾಗಿ ಧರ್ಮವನ್ನು ನೆಲೆಗೊಳಿಸುವುದಕ್ಕೆ ಅವತರಿಸಿದ ಶಂಕರ ಭಗವತ್ಪಾದರ ಕುರಿತಾದ ಕಥೆಯನ್ನು ಕೇಳುತ್ತಾ ಶಂಕರ ಜಯಂತಿಯ ಪುಣ್ಯ ಘಳಿಗೆಯಲ್ಲಿ ನಾವು ಪಾವನರಾಗೋಣ ಅಂತ ವಿನಂತಿ ಮಾಡಿಕೊಳ್ಳುತ್ತಾ ಆಗಮಿಸಿರುವಂತಹ ಶ್ರೀಯುತ ಕೃಷ್ಣಮೂರ್ತಿಯವರಿಗೆ ಗೌರವದ ಸ್ವಾಗತವನ್ನು ಕೋರಿಕೊಳ್ಳುವುದರ ಜೊತೆಗೆ ತಮ್ಮ ಧಾರ್ಮಿಕ ಉಪನ್ಯಾಸವನ್ನು ಪ್ರಾರಂಭ ಮಾಡಬೇಕು ಅಂತ ಪ್ರಾರ್ಥಿಸ್ತೇನೆ. ತಮಗಿದು ಆದರದ ಸ್ವಾಗತ. ನಮಸ್ಕಾರ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಭಾರತೀ ಕರುಣಾಪಾತ್ರಂ ಭಾರತೀ ಪದಭೂಷಣಂ ಭಾರತೀ ಪದಮಾರೂಢಂ ಭಾರತೀ ತೀರ್ಥಮಾಶ್ರಯೇ. ವಿದ್ಯಾ ವಿನಯ ಸಂಪನ್ನಂ ವೀತರಾಗಂ ವಿವೇಕಿನಂ ವಂದೇ ವೇದಾಂತ ತತ್ವಜ್ಞಂ ವಿಧುಶೇಖರ ಭಾರತಿ. ನಮೋ ನಮಃ ಶಂಕರ ಶಾರದಾಭ್ಯಾಂ. ಕುಂಭಕಾಶಿಯ ಈ ಪವಿತ್ರ ಕ್ಷೇತ್ರದ ಅಧಿದೇವನಾಗಿರತಕ್ಕಂತಹ ಅಯ್ಯಪ್ಪ ಸ್ವಾಮಿ ಸನ್ನಿಧಿಗೂ ಹಾಗೂ ದುರ್ಗಾ ಪರಮೇಶ್ವರಿಯ ಅಮ್ಮನವರಿಗೂ ಮೊಟ್ಟ ಮೊದಲಿಗೆ ಭಕ್ತಿಪೂರ್ವಕವಾಗಿ ನಮಿಸುತ್ತಾ ಶೃಂಗೇರಿ ಅಧಿಷ್ಠಾತ್ರಿಯಾಗಿರ್ತಕ್ಕಂತಹ ಜಗದಂಬೆ ಶಾರದೆಗೆ ಹಾಗೂ ಪರಮಪೂಜ್ಯ ಜಗದ್ಗುರು ಶ್ರೀ ಶ್ರೀ ಭಾರತೀ ತೀರ್ಥ ಮಹಾಸನ್ನಿಧಾನಗಳವರ ಹಾಗೂ ತತ್ಕಲಕಮಲ ಸಂಜಾತರಾದ ಜಗದ್ಗುರು ಶ್ರೀ ಶ್ರೀ ವಿಧುಶೇಖರ ಭಾರತಿ ಸನ್ನಿಧಾನಗಳವರ ದಿವ್ಯ ಚರಣಾರವಿಂದಗಳಿಗೆ ಭಕ್ತಿಪೂರ್ವಕ ಸಾಷ್ಟಾಂಗ ಪ್ರಣಾಮಗಳನ್ನು ಮನಸ ಸಮರ್ಪಿಸ್ತಾ ಶ್ರೀಮತಿ ಶಾಂತಾ ಅಡಿಗ ಹಾಗೂ ಶ್ರೀ ಮಾಧವ ಅಡಿಗ ಬಡಾಕೆರೆ ಅವರ ಆಶಯದಂತೆ ಅವರ ಸುಪುತ್ರರಾದ ವೇದಬ್ರಹ್ಮಶ್ರೀ ಲೋಕೇಶ ಅಡಿಗರು ಸಹೋದರರು ಹಾಗೂ ಕುಟುಂಬ ವರ್ಗದವರು ಆಯೋಜಿಸಿರ್ತಕ್ಕಂತಹ 21 ದಿನಗಳ ಶ್ರೀ ಶಾರದಾ ಸದ್ವಿದ್ಯೆ ವಸಂತ ಶಿಬಿರದ ಸಮಾರೋಪ ಸಮಾರಂಭ ಹಾಗೂ ಶಂಕರ ಜಯಂತಿಯ ಈ ಸಮಾರಂಭದಲ್ಲಿ ಉಪಸ್ಥಿತಿರ್ತಕ್ಕಂತಹ ವೇದಬ್ರಹ್ಮಶ್ರೀ ಲೋಕೇಶ ಅಡಿಗರ ಸಹೋದರರು ಹಾಗೂ ಕುಟುಂಬದವರಿಗೆ ಹಾಗೂ ಎಲ್ಲ ಹಿರಿಯರಿಗೂ ಕೂಡ ವಂದಿಸುತ್ತಾ ಈ ಸಮಾರಂಭದಲ್ಲಿ ಉಪಸ್ಥಿತಿರ್ತಕ್ಕಂತಹ ಎಲ್ಲ ಆತ್ಮೀಯ ಶ್ರದ್ಧೇಯ ಮಾತಾ ಭಗಿನಿಯರೇ, ಸಜ್ಜನ ಸಮಾಜ ಬಂಧುಗಳೇ, ಪೋಷಕರೇ, ಎಲ್ಲಕ್ಕಿಂತ ಮಿಗಿಲಾಗಿ ಕಳೆದ 21 ದಿನಗಳಿಂದ ಉಚಿತವಾಗಿ ಹಾಗೂ ರುಚಿಕರವಾದ ಊಟ ಉಪಹಾರ ವಸತಿಯ ಯೋಜನೆಯೊಂದಿಗೆ ಅತ್ಯುತ್ತಮವಾಗಿರ್ತಕ್ಕಂಥ ವೇದ ಶಿಕ್ಷಣ, ಯೋಗ ಶಿಕ್ಷಣ, ಸಾಂಸ್ಕೃತಿಕ ಕಲೆಗಳ ಶಿಕ್ಷಣವನ್ನು ನೀಡಿರ್ತಕ್ಕಂತಹ, ಯಾಕೆ ಅಂತ ಹೇಳಿದರೆ ನನ್ನ ಮಗನಾಗಿರತಕ್ಕಂತಹ ಪ್ರಣವ ಟೀಕೆ ಅವನು ಕೂಡ ಇಲ್ಲಿಯ 3ನೇ ವರ್ಷದ ವಿದ್ಯಾರ್ಥಿ. ಆ ಕಾರಣಕ್ಕೋಸ್ಕರ ಪ್ರತಿನಿತ್ಯ ಈ ಶಿಬಿರದಲ್ಲಿ ಏನೇನು ನಡೀತಾ ಇತ್ತು ಅನ್ನುವಂಥದ್ದನ್ನು ಎಲ್ಲವನ್ನು ಕೂಡ ನಾನು ನೋಡಿದ್ದೇನೆ, ನಮ್ಮೆಲ್ಲ ಪೋಷಕರು ನೋಡಿ ಸಂತಸವನ್ನು ಪಟ್ಟಿದ್ದಾರೆ. ಅಂತಹ ಒಂದು ಶಿಬಿರವನ್ನು ಆಯೋಜನೆ ಮಾಡಿರ್ತಕ್ಕಂತಹ ಆ ಶಿಬಿರದಲ್ಲಿ ಪುಣ್ಯಶಾಲಿಗಳಾಗಿರ್ತಕ್ಕಂಥ ನೀವು ಭಾಗವಹಿಸಿ ಈ ಸಮಾರಂಭದಲ್ಲಿ ನೀವೆಲ್ಲರೂ ಕೂಡ ಉಪಸ್ಥಿತರಿದ್ದೀರಿ. ಆ ಎಲ್ಲ ಶಿಬಿರಾರ್ಥಿ ಒಟುಗಳೇ, ಎಲ್ಲಕ್ಕಿಂತ ಮಿಗಿಲಾಗಿ ಶ್ರೀ ಶಂಕರ ಭಗವತ್ಪಾದಾಚಾರ್ಯರ ಶಿಷ್ಯವೃಂದದವರಾಗಿರ್ತಕ್ಕಂಥ ಆತ್ಮೀಯ ಎಲ್ಲ ಸದ್ಭಕ್ತರೇ, ಆಸ್ತಿಕರೇ, ಸನ್ಮಿತ್ರರೇ,
ಇದೀಗ ತಾನೇ ಈ ಎಲ್ಲ ಶಿಬಿರದ ಪ್ರಮುಖ ಆಯೋಜಕರು ಶೃಂಗೇರಿ ಶಂಕರ ಮಠದ ಕುಂದಾಪುರ ಪ್ರಾಂತದ ಪ್ರಾಂತೀಯ ಧರ್ಮಾಧಿಕಾರಿಗಳಾಗಿರ್ತಕ್ಕಂತಹ ವೇದಬ್ರಹ್ಮಶ್ರೀ ಲೋಕೇಶ ಅಡಿಗರು ಕೂಡ ಉಪಸ್ಥಿತರಿದ್ದಾರೆ. ಅವರಿಗೆ ಅತ್ಯಂತ ಶ್ರದ್ಧೆಯಿಂದ ನಮಸ್ಕಾರಗಳನ್ನು ಈ ಸಂದರ್ಭದಲ್ಲಿ ಸಮರ್ಪಿಸ್ತಾ, ಶಂಕರ ಜಯಂತಿಯ ಈ ಸಂದರ್ಭದಲ್ಲಿ ಶ್ರೀ ಶಂಕರಾಚಾರ್ಯರ ಜೀವನ ಚರಿತ್ರೆ, ಅವರ ಕೃತಿಗಳು ಮತ್ತು ಉಪದೇಶ ಸಾರದ ಒಂದಿಷ್ಟು ಅಂಶವನ್ನು ಈ ಸಂದರ್ಭದಲ್ಲಿ ಅವಲೋಕನ ಮಾಡ್ತಕ್ಕಂತಹ ಪ್ರಯತ್ನವನ್ನು ನಾನು ಮಾಡ್ತೇನೆ. ಪ್ರತಿ ವರ್ಷ ವೈಶಾಖ ಶುಕ್ಲ ಪಂಚಮಿಯನ್ನು ನಾವೆಲ್ಲರೂ ಕೂಡ ಶಂಕರ ಜಯಂತಿ ಅಂತ ಹೇಳಿ ಆಚರಣೆಯನ್ನು ಮಾಡ್ತೇವೆ. ಸರ್ಕಾರವು ಕೂಡ ಆ ದಿನವನ್ನು ತತ್ವಜ್ಞಾನಿಗಳ ದಿನ ಅಂತ ಹೇಳಿ ಘೋಷಣೆಯನ್ನು ಮಾಡಿದೆ. ಸುಮಾರು 1200 1300 ವರ್ಷಗಳ ಹಿಂದೆ ಇದ್ದಂತಹ ಶಂಕರರ ಆ ಜಯಂತಿಯನ್ನು ನಾವು ಇವತ್ತೂ ಕೂಡ ಆಚರಣೆಯನ್ನು ಮಾಡ್ತಾ ಇದ್ದೇವೆ ಅಂತ ಹೇಳಿದರೆ, ಸುಮಾರು 1200 1300 ವರ್ಷಗಳ ಹಿಂದೆ ಆದಿಶಂಕರರು ಬೋಧಿಸಿರ್ತಕ್ಕಂತಹ ತತ್ವ ಚಿಂತನೆಗಳು, ಅವರು ಉಪದೇಶಿಸಿರ್ತಕ್ಕಂತಹ ಮಾರ್ಗ, ಪ್ರತಿಪಾದಿಸಿರ್ತಕ್ಕಂತಹ ಅದ್ವೈತ ಸಿದ್ಧಾಂತ, ಅವರು ಕಂಡುಕೊಂಡಿರ್ತಕ್ಕಂತಹ ಸತ್ಯ ಮತ್ತು ಚಿಂತನೆಗಳು, ಇವೆಲ್ಲವೂ ಕೂಡ ಅತ್ಯಂತ ಪ್ರಸ್ತುತವೂ ಅನಿವಾರ್ಯವೂ ಅವಶ್ಯಕವೂ ಆ ಜಯಂತಿಯನ್ನು ನಾವು ತತ್ವಜ್ಞಾನಿಗಳ ದಿನ ಅಂತ ಹೇಳಿ ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಹಾಗಾದರೆ ನಮ್ಮಲ್ಲಿ ಅನೇಕ ರೀತಿಯ ಪ್ರಶ್ನೆಗಳು ಉದಯಿಸುತ್ತೆ. ಯಾವ ತತ್ವ ಅಂತ ಹೇಳಿದರೆ ಏನು? ಯಾವುದರ ತತ್ವದ ಜ್ಞಾನವನ್ನು ಆಚಾರ್ಯ ಶಂಕರರು ನಮಗೆ ನೀಡಿದರು ಅಂತ ಹೇಳಿ ಹೇಳ್ತಾರೆ. ತತ್ವ ಅಂತ ಹೇಳಿದರೆ ಒಂದು ವಿಷಯದ ಅದರ ಮೂಲ ಸ್ವರೂಪ ಅಂತ ಅರ್ಥ, ಅದರ ತನ ಅಂತ ಅರ್ಥ. ಅಂತಹ ತತ್ವದ ಜ್ಞಾನವನ್ನು ಆಚಾರ್ಯ ಶಂಕರರು ನಮಗೆ ನೀಡಿದರು ಅಂತ ಅರ್ಥ. ಯಾವುದರ ತತ್ವದ ಜ್ಞಾನವನ್ನು ನಮಗೆ ನೀಡಿದರು ಅಂತ ಹೇಳಿ ಪುನಃ ನಮ್ಮಲ್ಲಿ ಪ್ರಶ್ನೆ ಉದಯಿಸುತ್ತೆ. ಅದಕ್ಕೆ ಹೇಳ್ತಾರೆ, ಈ ದೇಶದ, ಈ ಧರ್ಮದ, ಈ ಸಂಸ್ಕೃತಿಯ, ಅಧ್ಯಾತ್ಮದ ತಳಹದಿಯಾಗಿರ್ತಕ್ಕಂತಹ ವೇದಗಳಲ್ಲಿ ಹೇಳಿರ್ತಕ್ಕಂತಹ ತತ್ವಜ್ಞಾನವನ್ನು ಆಚಾರ್ಯ ಶಂಕರರು ನಮಗೆ ನೀಡಿದರು ಅಂತ ಅರ್ಥ. ಹಾಗಾದರೆ ಪುನಃ ಎಲ್ಲ ಬಾಲಕರಲ್ಲಿ ಹಾಗೆ ಬೇರೆ ಬೇರೆಯವರಲ್ಲಿ ಪ್ರಶ್ನೆ ಉದಯಿಸುತ್ತೆ. ವೇದ ಅಂತ ಹೇಳಿದರೆ ಏನು? ವೇದಗಳನ್ನು ಯಾರು ಬರೆದರು ಅನ್ನುವಂತಹ ಪ್ರಶ್ನೆ ಬರುತ್ತೆ. ಹೇಳ್ತಾರೆ, ವೇದ ಅಂತ ಹೇಳಿದರೆ ಜ್ಞಾನ ಅಂತ ಅರ್ಥ. ವೇದಗಳು ಅಂತ ಹೇಳಿದರೆ ಜ್ಞಾನದ ರಾಶಿ ಅಂತ ಅರ್ಥ. ಆ ವೇದಗಳನ್ನು ಯಾರು ಬರೆದರು ಅಂತ ಕೇಳಿದರೆ ಅದನ್ನು ಅಪೌರುಷೇಯ ಅಂತ ಹೇಳ್ತಾರೆ. ಅಪೌರುಷೇಯ ಅಂತ ಹೇಳಿದರೆ ಅದು ಪುರುಷ ನಿರ್ಮಿತವಾಗಿರುವಂಥದ್ದು ಅಲ್ಲ ಅಂತ ಅರ್ಥ. ಹಾಗಾದರೆ ನಾವೆಲ್ಲ ಪುಸ್ತಕದ ರೂಪದಲ್ಲಿ ಏನು ಪಠಿಸಿದ್ದೇವೆ, ವೇದ ಮಂತ್ರಗಳನ್ನು ಹೇಳಿದ್ದೇವೆ. ಹಾಗಾದರೆ ಆ ವೇದಗಳು ನಮಗೆ ಹೇಗೆ ಸಿಕ್ಕುವು ಅನ್ನುವಂತಹ ಪ್ರಶ್ನೆ ನಮ್ಮಲ್ಲಿ ಉದಯಿಸುತ್ತೆ. ನಾವೆಲ್ಲ ಪುರಾಣದಲ್ಲಿ ಕೇಳ್ತಾ ಇದ್ವಿ, ಋಷಿಮುನಿಗಳು ದೀರ್ಘಕಾಲದ ಒಂದು ತಪಸ್ಸನ್ನು ಮಾಡ್ತಾ ಇದ್ರು ಅಂತ ಹೇಳಿ. ಅವರು ಅನ್ನ, ಆಹಾರ, ನಿದ್ರೆ ಎಲ್ಲವನ್ನು ಕೂಡ ಕ್ರಮೇಣ ತ್ಯಜಿಸ್ತಾ ದೀರ್ಘವಾಗಿರ್ತಕ್ಕಂಥ ತಪಸ್ಸನ್ನು ಮಾಡ್ತಾ ಇದ್ರು. ತಪಸ್ಸನ್ನು ಮಾಡಿ 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 ಆ ಭಗವಂತನನ್ನು ಸಾಕ್ಷಾತ್ಕಾರ ಮಾಡ್ಕೊಳ್ತಾ ಇದ್ರು ಅಂಥೇಳಿ. ಹೀಗೆ ದೀರ್ಘಕಾಲದ ತಪಸ್ಸನ್ನು ಮಾಡಿದಾಗ ಆ ಋಷಿಮುನಿಗಳಿಗೆ ಪ್ರತ್ಯಕ್ಷನಾಗಿರ್ತಕ್ಕಂತಹ ಭಗವಂತ ತನ್ನ ಜ್ಞಾನ ರಾಶಿಯಾಗಿರ್ತಕ್ಕಂತಹ ವೇದಗಳು, ಅಂದರೆ ಆ ಭಗವಂತ ಆ ಋಷಿಮುನಿಗಳಿಗೆ ನೀಡಿರ್ತಕ್ಕಂತಹ ಜ್ಞಾನದ ರಾಶಿಯೇ ವೇದಗಳು ಅಂತ ಅರ್ಥ. ಹೀಗೆ ಭಗವಂತನಿಂದ ಋಷಿಗಳಿಗೆ, ಋಷಿಗಳಿಂದ ಮುನಿಗಳಿಗೆ, ಸನ್ಯಾಸಿಗಳಿಗೆ, ಬ್ರಾಹ್ಮಣರಿಗೆ, ಹೀಗೆ ಕಿವಿಯಿಂದ ಕಿವಿಗೆ ಹರಿದು ಬಂದಿರತಕ್ಕಂತಹ ಜ್ಞಾನದ ರಾಶಿಯೇ ವೇದಗಳು ಅಂತ ಅರ್ಥ.
ಅಂತಹ ಆ ಕಿವಿಯಿಂದ ಕಿವಿಗೆ ಹರಿದು ಬಂದಿರತಕ್ಕಂತಹ ಈ ಜ್ಞಾನದ ರಾಶಿಯನ್ನು ಆ ಕಾರಣಕ್ಕೋಸ್ಕರ ಅದಕ್ಕೆ ಶ್ರುತಿ ಅಂತಲೂ ಕೂಡ ಹೆಸರನ್ನು ಹೇಳ್ತಾರೆ. ಅಂತಹ ಶ್ರುತಿ ವಿಹಿತವಾಗಿರತಕ್ಕಂಥ ವೇದ ವಿಹಿತವಾಗಿರತಕ್ಕಂಥ ಭಗವಂತನ ವಾಣಿಯನ್ನು ಎಲ್ಲರೂ ಕೂಡ ಅನುಸರಣೆ ಮಾಡ್ತಾ ಇದ್ರು. ಅಂದರೆ ವೇದ ವಿಹಿತವಾಗಿರತಕ್ಕಂತಹ ದಾರಿಯಲ್ಲಿ ಪ್ರತಿಯೊಬ್ಬರೂ ಕೂಡ ಸಾಕ್ತಾ ಇದ್ರು ಅಂತ ಅರ್ಥ. ಆದರೆ ಎಲ್ಲೋ ಒಂದು ಕಡೆಗೆ ಕಾಲ ಕಳೆದಂತೆ ಆಗಿ ಭೋಗದ ಜೀವನವನ್ನು ನಡೆಸಲಿಕ್ಕೆ ಪ್ರಾರಂಭ ಮಾಡಿದರು. ಈ ಕಾರಣಕ್ಕೋಸ್ಕರ ಆಚಾರ ಅನಾಚಾರವಾಯಿತು, ಧರ್ಮ ಅಧರ್ಮವಾಯಿತು, ಎಲ್ಲ ಕಡೆ ಅಧರ್ಮವೇ ತಾಂಡವಾಡಲಿಕ್ಕೆ ಪ್ರಾರಂಭ ಆಯಿತು. ಹಾಗೆಯೇ ನಮ್ಮವರೇ ಅನೇಕರು ಯಾರು ಶಿವನ ಭಕ್ತರು ಇದ್ದಾರೆ ಅವರನ್ನು ಶೈವರು ಅಂತ ಹೇಳ್ತೀವಿ. ಅವರು ಶಿವನೇ ಶ್ರೇಷ್ಠ, ಶಿವ ಬಿಟ್ಟರೆ ಬೇರೆ ಯಾರೂ ಕೂಡ ಇಲ್ಲ ಅನ್ನುವಂತಹ ವಾದವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಹಾಗೆಯೇ ವಿಷ್ಣುವಿನ ಭಕ್ತರು ಅವರನ್ನು ವೈಷ್ಣವರು ಅಂತ ಹೇಳ್ತೀವಿ. ಅವರು ವಿಷ್ಣುವೇ ಶ್ರೇಷ್ಠ, ವಿಷ್ಣುವನ್ನು ಬಿಟ್ಟರೆ ಬೇರೆ ಯಾರು ಶ್ರೇಷ್ಠರಲ್ಲ ಅನ್ನುವಂತಹ ವಾದ ವಿವಾದಗಳನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿ ತಮ್ಮ ದೇವರೇ ಶ್ರೇಷ್ಠ, ಅವರು ಬಿಟ್ಟರೆ ಬೇರೆ ಇಲ್ಲ ಅನ್ನುವಂತಹ ಒಂದು ಪರಸ್ಪರ ಮೇಲಾಟ ಕಿತ್ತಾಟಗಳನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಅದೇ ಸಂದರ್ಭದಲ್ಲಿ ಹುಟ್ಟಿಕೊಂಡಿರ್ತಕ್ಕಂತಹ ಅನೇಕ ಅವೈದಿಕ ಮತಗಳು, ಅದು ಬೌದ್ಧ ಮತ ಇರಬಹುದು, ಜೈನ ಮತ ಇರಬಹುದು, ಕಾಪಾಲಿಕ ಮತ ಇರಬಹುದು, ದೇವರೇ ಇಲ್ಲ ಅಂತ ಹೇಳಿ ವಾದಿಸುವಂತಹ ಪ್ರತಿಪಾದಿಸುವಂತಹ ಚಾರ್ವಾಕ ಮತ ಇರಬಹುದು. ಈ ಎಲ್ಲ ಮತಗಳು ಕೂಡ ಹುಟ್ಟಿ ಬೆಳೆದು ವಿಜೃಂಭಿಸ್ತಾ ಇರತಕ್ಕಂತಹ ಕಾಲಘಟ್ಟ ಅದಾಗಿತ್ತು. ಅಂದರೆ 8ನೆಯ ಶತಮಾನದ ಸಂದರ್ಭ ಆಗಿತ್ತು. ಅಂತಹ ಸಂದರ್ಭದಲ್ಲಿ ಪರಶಿವನ ಸತ್ಸಂಕಲ್ಪದಂತೆ ಶಿವಗುರು ಮತ್ತು ಆರ್ಯಾಂಬೆಯ ಗರ್ಭಾಂಬುದಿಯಲ್ಲಿ ಅವತರಿಸಿರ್ತಕ್ಕಂಥವರು ಆಚಾರ್ಯ ಶಂಕರರು. ಅದನ್ನೇ ಗೀತೆಯಲ್ಲೂ ಕೂಡ ಹೇಳಿದ್ದಾರೆ ಕೃಷ್ಣ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತೆ ಅಭ್ಯುತ್ಥಾನಾಂ ಧರ್ಮಸ್ಯ ತದಾತ್ಮಾನಾಂ ಸೃಜಾಮ್ಯಹಂ. ಹಾಗೆ ಮುಂದುವರೆದು ಹೇಳ್ತಾರೆ, ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಅಂತ ಹೇಳಿ. ಅಂದರೆ ಯಾವಾಗ ಈ ಧರ್ಮ ಅನ್ನುವಂಥದ್ದು ಗ್ಲಾನಿಯಾಗ್ತಾ ಬಂತು, ಕ್ಷೀಣವಾಗ್ತಾ ಬಂತು, ಅವನತಿಯ ಹಂತವನ್ನು ತಲುಪ್ತಾ ಬಂತು, ಆ ಸಂದರ್ಭದಲ್ಲಿ ನಾನು ಅವತರಿಸ್ತೇನೆ ಅನ್ನುವಂತಹ ರೀತಿಯಲ್ಲಿ ಆಚಾರ್ಯ ಶಂಕರರು ಯಾವಾಗ ಧರ್ಮಕ್ಕೆ ಗ್ಲಾನಿಯಾಗ್ತಾ ಇತ್ತು ಆ ಸಂದರ್ಭದಲ್ಲಿ ಅವರು ಅವತಾರವನ್ನು ತಾಳ್ತಾರೆ. ನಾನು ಈಗ ತಾನೇ ಹೇಳಿದೆ ಅವರನ್ನು ಅವತಾರ ಪುರುಷರು, ಅವರು ಅವತಾರ ಭೂತರು ಅಂತ ಹೇಳಿ. ಹಾಗಾದರೆ ಶಂಕರರನ್ನು ಹೇಗೆ ಅವತಾರ ಭೂತರು ಅಂತ ಹೇಳಲಿಕ್ಕೆ ಸಾಧ್ಯ ಅಂತ ಹೇಳಿದರೆ ಹೇಳ್ತಾರೆ, ಅವರ ಬಗ್ಗೆ ಒಂದು ಶ್ಲೋಕವನ್ನು ಹೇಳ್ತಾರೆ. ಅಷ್ಟವರ್ಷೇ ಚತುರ್ವೇದಿ ದ್ವಾದಶೇ ಸರ್ವಶಾಸ್ತ್ರವಿತು ಷೋಡಶೇ ಕೃತವಾನ್ ಭಾಷ್ಯಂ ದ್ವಾತ್ರಿಂಶೇ ಮುನಿರಭ್ಯಗಾತ್ ಅಂಥೇಳಿ. ಅಂದರೆ ಆಚಾರ್ಯ ಶಂಕರರು ಕೇವಲ 8 ವರ್ಷದವರಿದ್ದಾಗ 4 ವೇದಗಳಲ್ಲೂ ಕೂಡ ಅವರು ಪಾಂಡಿತ್ಯವನ್ನು ಸಾಧನೆ ಮಾಡ್ತಾರಂತೆ. ಸಾಧಾರಣವಾಗಿ ಒಬ್ಬ ವ್ಯಕ್ತಿ ಒಂದು ವೇದವನ್ನು ಸಂಪೂರ್ಣವಾಗಿ ಕಲಿಬೇಕು ಅಂತ ಹೇಳಿದರೆ, ಅಂದರೆ ಬ್ರಾಹ್ಮಣ, ಆರಣ್ಯಕ, ಉಪನಿಷತ್ತು ಸಹಿತವಾಗಿರ್ತಕ್ಕಂತಹ ಅಧ್ಯಯನ ಅಂತ ಅರ್ಥ. ಕಲಿಬೇಕು ಅಂತ ಹೇಳಿದರೆ ಕನಿಷ್ಠ 12 ವರ್ಷಗಳು ಬೇಕು ಅಂತ ಹೇಳ್ತಾರೆ. 4 ವೇದಗಳನ್ನು ಕಲಿಬೇಕು ಅಂತ ಹೇಳಿದರೆ 48 ವರ್ಷಗಳು ಬೇಕು ಅಂತ ಅರ್ಥ. ಆದರೆ ಆಚಾರ್ಯ ಶಂಕರರು ಕೇವಲ 8 ವರ್ಷದವರಿದ್ದಾಗ 4 ವೇದಗಳಲ್ಲೂ ಕೂಡ ಅವರು ಪಾಂಡಿತ್ಯವನ್ನು ಸಾಧನೆ ಮಾಡ್ತಾರಂತೆ. ಕೇವಲ ಋಗ್ವೇದವನ್ನು ಮಾತ್ರ ತೆಗೆದುಕೊಂಡ್ರೆ ಅದರಲ್ಲಿ 10,552 ಮಂತ್ರಗಳು ಋಗ್ವೇದದಲ್ಲಿದೆ. ಯಜುರ್ವೇದವನ್ನು ತೆಗೆದುಕೊಂಡ್ರೆ ಶುಕ್ಲ ಯಜುರ್ವೇದ, ಕೃಷ್ಣ ಯಜುರ್ವೇದ ಅಂತ ಹೇಳಿ 2 ವಿಧ. ಸಾಮವೇದವನ್ನು ತೆಗೆದುಕೊಂಡ್ರೆ ಸಹಸ್ರವತ್ಮ ಸಾಮವೇದಾಹ ಅಂತ ಭಾಷ್ಯಕಾರರು ಹೇಳ್ತಾರೆ, 1000ದಷ್ಟು ಶಾಖೆಗಳು ಅಂತ ಅರ್ಥ. ಹಾಗೆ ಅಥರ್ವವೇದವೂ ಕೂಡ. ಇಂತಹ ಸಾಗರದಂತೆ ಇರತಕ್ಕಂತಹ ವೇದಗಳನ್ನು ಕೇವಲ 8 ವರ್ಷಗಳಲ್ಲಿ ಅವರು ಅಧ್ಯಯನ ಮಾಡ್ತಾರೆ, ಅದರಲ್ಲಿ ಪಾಂಡಿತ್ಯವನ್ನು ಸಾಧನೆ ಮಾಡ್ತಾರೆ ಅಂತ ಹೇಳಿದರೆ ನಾವು ನಿಸ್ಸಂಶಯವಾಗಿ ಹೇಳಬಹುದು
ಆಚಾರ್ಯ ಶಂಕರರು ಅವತಾರ ಪುರುಷರು ಅಂತ ಹೇಳಿ. ಮುಂದೆ ಹೇಳ್ತಾರೆ, ದ್ವಾದಶೇ ಸರ್ವಶಾಸ್ತ್ರವಿತು. 12 ವರ್ಷದವರಿದ್ದಾಗ ಅವರು ಎಲ್ಲ ಶಾಸ್ತ್ರಗಳಲ್ಲೂ ಕೂಡ ಪಾಂಡಿತ್ಯವನ್ನು ಸಾಧನೆ ಮಾಡ್ತಾರಂತೆ. ಶಾಸ್ತ್ರ ಹೇಳಿದ್ರೆ ಅದು ಕಬ್ಬಿಣದ ಕಡಲೆಯಂತೆ. ಇಲ್ಲಿ ಯಾರು ಶಾಸ್ತ್ರಗಳವರಿಗೆ ಗೊತ್ತು. ಶಾಸ್ತ್ರಗಳ ಪಾಠಗಳು ಎಷ್ಟಾಗತ್ತೆ ಅಂತ ಕೇಳಿದ್ರೆ, ಒಂದು ದಿವಸಕ್ಕೆ ಒಂದು 4-5 ಪೇಜ್ ಪಾಠ ಆಗ್ಬಿಡುತ್ತಾ ಅಂತ ಕೇಳಿದ್ರೆ ಆಗೋದಿಲ್ಲ. ಒಂದು 2 ಪೇಜ್ ಆದರೂ ಆಗುತ್ತಾ? ಆಗೋದಿಲ್ಲ. 1 ಪೇಜು ಇಲ್ಲ. ದಿನಕ್ಕೆ 1 ಸಾಲು, ಕೆಲವೊಮ್ಮೆ 1 ಪದ. ಇದರ ಬಗ್ಗೆನೇ ಗಂಟೆಗಟ್ಟಲೆ ಚರ್ಚೆಗಳು ಆಗತ್ತೆ. ಆ ನಂತರದಲ್ಲಿ ಒಂದು ತಾರ್ಕಿಕವಾಗಿರ್ತಕ್ಕಂತಹ ಅಂತ್ಯವನ್ನು ಕಾಣಬೇಕಾಗತ್ತೆ. ಇದು ಶಾಸ್ತ್ರಗಳ ಅಧ್ಯಯನ ಅಂತ ಅರ್ಥ. ಅಂತಹ ವ್ಯಾಕರಣ, ವೇದಾಂತ, ಮೀಮಾಂಸಾ, ನ್ಯಾಯ, ಈ ರೀತಿಯ ಎಲ್ಲ ಶಾಸ್ತ್ರಗಳನ್ನು ಅವರು 12 ವರ್ಷದವರಿದ್ದಾಗ ಅಧ್ಯಯನ ಮಾಡಿ ಪಾಂಡಿತ್ಯವನ್ನು ಸಾಧನೆ ಮಾಡಿದ್ರು ಅಂತ ಹೇಳಿದರೆ, ಆಚಾರ್ಯ ಶಂಕರರು ಅವರು ಪರಮಾತ್ಮನ ಅವತಾರಭೂತ ಹೇಳಿ ನಾವು ಹೇಳಲಿಕ್ಕೆ ಸಾಧ್ಯ ಅನ್ನುವಂಥದ್ದನ್ನು ನಾವು ಗಮನಿಸಬಹುದು. ಮುಂದೆ ಹೇಳ್ತಾರೆ, ಷೋಡಶೇ ಕೃತವಾನ್ ಭಾಷ್ಯಂ. ಅವರು 16ನೇ ವರ್ಷದವರಿದ್ದಾಗ ಭಾಷ್ಯ ಗ್ರಂಥಗಳನ್ನು ಬರೀತಾರೆ. ಭಾಷ್ಯ ಅಂತ ಹೇಳಿದರೆ ವ್ಯಾಖ್ಯಾನ, ಟೀಕೆ, ವಿವರಣೆ ಅಂತ ಅರ್ಥ. ಅವರು ಪ್ರಸ್ಥಾನತ್ರಯಗಳಿಗೆ ಭಾಷ್ಯವನ್ನು ಬರೀತಾರೆ. ಪ್ರಸ್ಥಾನತ್ರಯಗಳು ಅಂತ ಹೇಳಿದರೆ ಭಗವದ್ಗೀತೆ, ಉಪನಿಷತ್ತು ಮತ್ತು ಬ್ರಹ್ಮಸೂತ್ರ, ಇದನ್ನು ಪ್ರಸ್ಥಾನತ್ರಯಗಳು ಅಂತ ಹೇಳ್ತಾರೆ. ಇದಕ್ಕೆ ಅವರು ಭಾಷ್ಯವನ್ನು ಬರೀತಾರೆ. ಪ್ರಾಯಶಃ ನಾವೆಲ್ಲ ಭಗವದ್ಗೀತೆಯ 1-2 ಅಧ್ಯಾಯಗಳನ್ನು ಕಲಿಯೋದು ಕಷ್ಟ. ಆದರೆ ನೀವೆಲ್ಲ ಒಟುಗಳು ಪುಣ್ಯಾತ್ಮರು. ನೀವು ಈ ಶಿಬಿರದಲ್ಲಿ ಬಂದಂತಹ ಕಾರಣಕ್ಕೋಸ್ಕರ ಕೆಲವೊಂದು ಅಧ್ಯಾಯವನ್ನು ಚೆನ್ನಾಗಿ ಕಲ್ತಿದ್ದೀರಿ. ಆದರೆ ಅನೇಕ ಬಾರಿ 1-2 ಅಧ್ಯಾಯವನ್ನು ಕಲಿಯೋದು ಕಷ್ಟ. ಕಲಿತರೂ ನೆನಪಿಟ್ಟುಕೊಳ್ಳೋದು ಕಷ್ಟ. ನೆನಪಿಟ್ಕೊಂಡ್ರು ಸದಾ ನೆನಪಿಟ್ಕೊಳ್ಳೋದು ಮತ್ತೂ ಕಷ್ಟ. ಆದರೆ ಆಚಾರ್ಯ ಶಂಕರರು ಈ ಎಲ್ಲವನ್ನು ಕೂಡ, ಅಂದರೆ ಭಗವದ್ಗೀತೆ, ಉಪನಿಷತ್ತು, ಬ್ರಹ್ಮಸೂತ್ರದಂಥ ಗ್ರಂಥಗಳಿಗೆ ಅವರು ಅದನ್ನು ಕಲಿತು ಅದಕ್ಕೆ ಅವರು ವ್ಯಾಖ್ಯಾನವನ್ನು ಬರೀತಾರೆ. ಎಂತಹ ವ್ಯಾಖ್ಯಾನ ಅಂತ ಹೇಳಿದರೆ, ಯಾರು ಜಿಜ್ಞಾಸುಗಳಿದ್ದಾರೆ, ನಾನಿನ್ನು ತಿಳಿಬೇಕು, ಕಲಿಬೇಕು ಅಂತ ಹೇಳಿ ಹಂಬಲಿಸ್ತಾ ಇರ್ತಾರೆ, ಅಂಥವರಿಗೆ ಬೇಕಾಗ್ತಕ್ಕಂತಹ ಆ ಗ್ರಂಥಗಳ ಮೂಲ ಆಶಯ ಏನು ಅಂತ ಹೇಳಿ ಅರ್ಥ ಮಾಡಿಕೊಳ್ಳಲಿಕ್ಕೆ ಬೇಕಾಗ್ತಕ್ಕಂತಹ ಶಾಂಕರ ಭಾಷ್ಯ ಅನ್ನುವಂತಹ ಗ್ರಂಥಗಳನ್ನು ಆಚಾರ್ಯ ಶಂಕರರು ಕೇವಲ 16ನೇ ವರ್ಷದವರಿದ್ದಾಗ ಅವರು ಬರೀತಾರೆ. ದ್ವಾತ್ರಿಂಶೇ ಮುನಿರಭ್ಯಗಾತ್. ಮುಂದೆ ಅವರು 32ನೇ ವರ್ಷದಲ್ಲಿ ತಮ್ಮ ಅಂದರೆ ಇಹಲೋಕದ ಅಂದರೆ ಭೌತಿಕ ಶರೀರವನ್ನು ಅವರು ತ್ಯಜಿಸ್ತಾರೆ. ಅಂದರೆ ಆಚಾರ್ಯ ಶಂಕರರು ಕೇವಲ 32 ವರ್ಷಗಳಲ್ಲಿ ಇಷ್ಟೆಲ್ಲ ದೊಡ್ಡ ಸಾಧನೆಯನ್ನು ಮಾಡಿದರು ಅಂತ ಹೇಳಿದರೆ ನಾವು ನಿಸ್ಸಂಶಯವಾಗಿ ಹೇಳ್ಬೋದು, ಆಚಾರ್ಯ ಶಂಕರರು ಆ ಭಗವಂತನ, ಪರಮೇಶ್ವರನ ಸತ್ಸಂಕಲ್ಪದಿಂದ ಅವತಾರವನ್ನು ತಾಳಿದವರು ಅಂತ ಹೇಳಿ. ಅಂತಹ ಆಚಾರ್ಯ ಶಂಕರರು ಅವರು ನಮ್ಮ ಗುರುಗಳು ಅಂತ ಹೇಳಿ ನಾವೆಲ್ಲರೂ ಕೂಡ ಹೇಳಿಕೊಳ್ತೇವೆ ಅಂತ ಹೇಳಿದರೆ ನಿಜಕ್ಕೂ ಕೂಡ ಅದು ನಮ್ಮೆಲ್ಲರ ಸೌಭಾಗ್ಯ ಅಂತ ನಾನು ಭಾವಿಸ್ತೇನೆ. ಅವರನ್ನು ನಾವು ಲೋಕ ಗುರುಗಳು ಅಂತಲೂ ಕೂಡ ಕರಿತೀವಿ. ಹಾಗಾದರೆ ಗುರು ಅಂತ ಹೇಳಿದರೆ ಯಾರು, ಯಾರನ್ನ ಗುರು ಅಂತ ಹೇಳಿ ಕರೀಲಿಕ್ಕೆ ಸಾಧ್ಯ ಅನ್ನುವಂತಹ ಪ್ರಶ್ನೆ ಬರುತ್ತೆ. ಅದು ಹೇಳ್ತಾರೆ, ಕೋ ಗುರುಹು ಅನ್ನುವಂತಹ ಪ್ರಶ್ನೆಗೆ ಅಧಿಗತ ತತ್ವ ಶಿಷ್ಯಹಿತಾಯ ಉದ್ಯತ ಸತತಂ ಅಂತ ಹೇಳ್ತಾರೆ. ಅಂದರೆ ಯಾರನ್ನ ಗುರು ಅಂತ ಹೇಳಿ ಕರೀಲಿಕ್ಕೆ ಸಾಧ್ಯ ಅಂತ ಹೇಳಿದರೆ ಅಧಿಗತ ತತ್ವ ಅಂದರೆ ಯಾವ ವಿಷಯವನ್ನು ಬೋಧಿಸುತ್ತಾನೋ ಅಥವಾ ಬೋಧಿಸುತ್ತಾರೋ ಆ ವಿಷಯದ ಬಗ್ಗೆ ಸಂಪೂರ್ಣವಾದ, ಆಳವಾದ, ಪರಿಪೂರ್ಣವಾದ ಜ್ಞಾನವನ್ನು ಯಾರು ಹೊಂದಿರ್ತಾರೆ ಅವರನ್ನು ಗುರು ಅಂತ ಹೇಳಿ ಕರೀಲಿಕ್ಕೆ ಸಾಧ್ಯ ಅಂತ ಅರ್ಥ. ಹಾಗೆಯೇ ಶಿಷ್ಯ ಹಿತಾಯ ಉದ್ಯತ ಸತತಂ. ಯಾರು ಗುರುಗಳು ಶಿಷ್ಯರ ಹಿತವನ್ನೇ ಸದಾ ಬಯಸ್ತಾ ಇರ್ತಾರೋ, ಶಿಷ್ಯರ ಹಿತವನ್ನೇ, ಅವರ ಏಳಿಗೆಯನ್ನೇ ಸದಾ ಪ್ರಯತ್ನಿಸ್ತಾ ಇರ್ತಾರೋ ಅವರನ್ನು ಗುರು ಅಂತ ಹೇಳಲಿಕ್ಕೆ ಸಾಧ್ಯ ಅಂತ ಅರ್ಥ. ಅಂತಹ ಆ ಗುರು ಅನ್ನುವಂತಹ ಶಬ್ದಕ್ಕೆ ಅನ್ವರ್ಥವಾಗಿ ಯಾರಾದರೂ ಇದ್ದರೆ ಅದು ಶ್ರೀ ಶಂಕರ ಭಗವತ್ಪಾದಾಚಾರ್ಯರು ಮತ್ತು ಅವರ ಪೀಠದಲ್ಲಿ ಬರ್ತಕ್ಕಂಥ ಬಂದಿರ್ತ ಎಲ್ಲ ಗುರುವರಿಯರು ಅಂತ ಹೇಳಿ ನಾವು ನಿಸ್ಸಂಶಯವಾಗಿ ಹೇಳ್ಬೋದು. ನನಗೆ ಈ ಸಂದರ್ಭದಲ್ಲಿ ಆ ಗುರು ಶಿಷ್ಯ ಪರಂಪರೆ ಹೇಗಿತ್ತು ಅನ್ನೋದಕ್ಕೆ ಒಂದು ಘಟನೆ ನೆನಪಾಗುತ್ತೆ. ಒಮ್ಮೆ
ಆಚಾರ್ಯ ಶಂಕರರು ಶೃಂಗೇರಿಗೆ ಬರ್ತಾರೆ. ಆ ಶೃಂಗೇರಿಗೆ ಬಂದಾಗ ಅವರ ಸೇವೆಯನ್ನು, ಅವರ ಅನುಚರಣೆಯನ್ನು ಮಾಡ್ತಾ ಇದ್ದಂಥವರು ಅವರ 4 ಜನರ ಶಿಷ್ಯರಲ್ಲಿ ಒಬ್ಬರಾಗಿರತಕ್ಕಂತಹ ತೋಟಕಾಚಾರ್ಯರು ಅನ್ನುವರು. ಆ ತೋಟಕಾಚಾರ್ಯರ ಪೂರ್ವಾಶ್ರಮದ ಹೆಸರು ಗಿರಿ ಅಂತ ಹೇಳಿ. ಆ ಗಿರಿಗೆ ಆ ಗುರುವಿನಲ್ಲಿ ಬಹಳ ಭಕ್ತಿ, ಶ್ರದ್ಧೆ, ವಿಧೇಯತೆ, ವಿನೇಯತೆ ಎಲ್ಲವೂ ಕೂಡ ಇರುತ್ತೆ. ಹೇಳ್ತಾರೆ ಅವನು ಎಂತಹ ಶಿಷ್ಯನಾಗಿದ್ದ ಅಂತ ಹೇಳಿದರೆ, ಮಾಧವೀಯ ಶಂಕರ ದಿಗ್ವಿಜಯದಲ್ಲಿ ಒಂದು ಸ್ತೋತ್ರವನ್ನು ಹೇಳ್ತಾರೆ, ಶ್ಲೋಕವನ್ನು ಹೇಳ್ತಾರೆ. ಗುರೋಃ ಸಮೀಪೆ ನತು ಜಾತು ಜೃಂಭತೆ ಪ್ರಸಾರ ಎನ್ನೋ ಚರಣೋ ನಿಷೀದತಿ ನೋಪೇಕ್ಷತೆ ವಾ ಬಹುವಾ ನ ಭಾಷತೆ ನ ಪೃಷ್ಠದರ್ಶಿ ಪುರತೋಸ್ಯ ತಿಷ್ಠತಿ. ಆ ಗಿರಿ ಆ ಗುರುವಿನ ಸೇವೆಯನ್ನು, ಶಂಕರರ ಸೇವೆಯನ್ನು ಹೇಗೆ ಮಾಡ್ತಾ ಇದ್ದ ಅನ್ನೋದಕ್ಕೆ ಅಲ್ಲಿ ಉಲ್ಲೇಖವನ್ನು ಮಾಡಿರ್ತಕ್ಕಂಥದ್ದು. ಹೇಳ್ತಾರೆ, ಗುರೋಹ ಸಮೀಪೆ ನತು ಜಾತು ಜೃಂಭತೆ. ಜೃಂಭತೆ ಅಂದರೆ ಆಕಳಿಸೋದು ಅಂತ ಅರ್ಥ. ಗುರುಗಳು ಏನಾದರೂ ಹೇಳ್ತಾ ಇರಬೇಕಾದ್ರೆ ಶಿಷ್ಯನಾಗಿರ್ತಕ್ಕಂತಹ ಗಿರಿ ಒಮ್ಮೆಯೂ ಕೂಡ ಆಕಳಿಸ್ತಾ ಇರಲಿಲ್ವಂತೆ. ಅಲ್ಲಿ ಮಾತಾಡಬಾರ್ದು, ಬೇಗ ಮುಗಿಸ್ಬಿಡ್ತೀನಿ, ಆಗ್ಬೋದಾ? ಅಥವಾ ಈಗಲೇ ಮುಗಿಸ್ಬಿಡೋಣ? ಸ್ವಲ್ಪ ಹೇಳಿ ಮುಗಿಸೋಣ. ಆಯ್ತು. ಅವರು ಹೇಗೆ ಇದ್ರು ಅಂತ ಹೇಳಿ ಅದರಲ್ಲಿ ಹೇಳ್ತಾರೆ. ಗುರು ಶಿಷ್ಯ ಪರಂಪರೆ ಹೇಗಿತ್ತು ಅನ್ನೋದಕ್ಕೆ ಹೇಳ್ತಾರೆ. ಗುರುಗಳು ಪಾಠವನ್ನು ಮಾಡಬೇಕಾದ್ರೆ, ಬೇರೆಯನ್ನು ಹೇಳಬೇಕಾದ್ರೆ ನತು ಜಾತು ಜೃಂಭತೆ, ಎಂದೂ ಕೂಡ ಆಕಳಿಸ್ತಾ ಇರಲಿಲ್ವಂತೆ. ಹಾಗೆಯೇ ಪ್ರಸಾರ ಎನ್ನೋ ಚರಣೋ ನಿಷೀದತಿ. ಗುರುಗಳು ಏನಾದರೂ ಹೇಳ್ತಾ ಇದ್ದಾರೆ, ಪಾಠವನ್ನು ಮಾಡ್ತಾ ಇದ್ದಾರೆ, ಅಥವಾ ಏನಾದರೂ ಕಲಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಎಂದೂ ಕೂಡ ಅವರ ಮುಂದೆ ಕಾಲನ್ನು ಚಾಚಿ ಕುತ್ಕೊಳ್ತಾ ಇರಲಿಲ್ವಂತೆ. ನೋಪೇಕ್ಷತೇವ ಯದಿವಾನ ಭಾಷತೆ. ಹಾಗೆಯೇ ಗುರುಗಳು ಏನನ್ನ ಅಪೇಕ್ಷೆ ಪಡ್ತಾರೆ ಅದನ್ನು ತಕ್ಷಣವೇ ಮಾಡ್ತಾ ಇದ್ದಂತೆ. ಅಂದರೆ ಗುರುಗಳು ಏನನ್ನ ಹೇಳ್ತಾರೆ ಅದನ್ನು ಪಾಲನೆ ಮಾಡ್ತಾ ಇದ್ದ, ಅದನ್ನು ಮಾಡ್ತಾ ಇದ್ದ ಅಂತ ಅರ್ಥ. ಎಂದು ಕೂಡ ನೋಪೇಕ್ಷತೆ, ಅದನ್ನು ಉಪೇಕ್ಷೆ ಮಾಡ್ತಾ ಇರಲಿಲ್ಲ, ಅಸಡ್ಡೆ ಮಾಡ್ತಾ ಇಲ್ಲ, ಅಶ್ರದ್ಧೆಯನ್ನು ತೋರಿಸ್ತಾ ಇರಲಿಲ್ಲ ಅಂತ ಅರ್ಥ. ಬಹುವಾನ ಭಾಷತೆ. ಹಾಗೆಯೇ ಗುರುಗಳು ಏನಾದರೂ ಕೇಳಿದರೆ ಎಷ್ಟನ್ನು ಹೇಳಬೇಕು ಅಷ್ಟನ್ನು ಮಾತ್ರ ಹೇಳ್ತಾ ಇದ್ರಂತೆ. ಯಾವಾಗಲೂ ಕೂಡ ಗುರುಗಳು ಏನಾದರೂ ಕೇಳಿದರೆ ಅವರು ಕೇಳಿದ ಒಂದು ಸಣ್ಣ ಪ್ರಶ್ನೆಗೆ ನಾವು ಪೇಜ್ಗಟ್ಟಲೆ ಉತ್ತರವನ್ನು ಅಥವಾ ಇನ್ನೇನೋನ್ನ ಹೇಳುವುದಲ್ಲ. ಎಷ್ಟನ್ನು ಹೇಳಬೇಕು ಅಷ್ಟನ್ನು ಮಾತ್ರ ಹೇಳಬೇಕು, ಅಷ್ಟನ್ನು ಮಾತ್ರ ಅವರು ಹೇಳ್ತಾ ಇದ್ರಂತೆ. ನ ಪೃಷ್ಠದರ್ಶಿ ಪುರತೋಸ್ಯ ತಿಷ್ಠತಿ. ಹಾಗೆ ಗುರುಗಳು ಏನಾದರೂ ಹೇಳ್ತಾ ಇದ್ರೆ ಎಲ್ಲೋ ಹಿಂದೆ ತಿರುಗಿ ನೋಡ್ತಾ ಇರಲಿಲ್ಲಂತೆ, ಗಲಾಟೆ ಮಾಡ್ತಾ ಕುತ್ಕೊಳ್ತಾ ಇರಲಿಲ್ಲಂತೆ. ಅಂದರೆ ಅವರು ಏನನ್ನ ಹೇಳ್ತಾ ಇದ್ದಾರೆ ಗುರುಗಳು ಅದನ್ನು ಕೇಳ್ತಾ ಇದ್ರು ಅಂತ ಅರ್ಥ. ಮುಂದೆ ಹೇಳ್ತಾರೆ, ಗುರುಗಳು ಹೊರಟ್ರೆ ಅವರ ಜೊತೆಗೆ ಇವರು ಕೂಡ ಹೊರಡ್ತಾ ಇದ್ದಂತೆ. ಗುರುಗಳು ನಿಂತರೆ ಇವನು ಕೂಡ ನಿಲ್ತಾ ಇದ್ದ. ಗುರುಗಳು ಎಲ್ಲಾದರೂ ಕುಳಿತುಕೊಂಡ್ರೆ ಇವರು ನಿಂತುಕೊಂಡು ಅವರ ಸೇವೆಯನ್ನು ಮಾಡ್ತಾ ಇದ್ರು. ಅಂದರೆ ಆ ರೀತಿಯಾಗಿ ಗುರು ಶಿಷ್ಯ ಪರಂಪರೆ ಇತ್ತು ಅಂತ ಅರ್ಥ. ಅಂತಹ ಆ ವಿಧೇಯತೆ, ವಿನಯತೆ ಎಲ್ಲವೂ ಕೂಡ ಆ ಗಿರಿಯಲ್ಲಿ ಇತ್ತು ಅಂತ ಅರ್ಥ. ಹೀಗಿರಬೇಕಾದ್ರೆ ಒಂದು ದಿವಸ ಆ ಗಿರಿ, ಆ ಗುರುಗಳು ತೊಡುವಂತಹ ವಸ್ತ್ರ ಏನಿದೆ, ಕಾಷಾಯ ವಸ್ತ್ರ, ಕಾವಿ ವಸ್ತ್ರ ಅಂತ ನಾವೇನು ಹೇಳ್ತೀವಿ, ಅದನ್ನು ತೊಳಿಲಿಕ್ಕೆ ಅಂತ ಹೇಳಿ ನದಿಯ ಹತ್ರ ಹೋಗ್ತಾರೆ. ಶೃಂಗೇರಿಯಲ್ಲಿ ತುಂಗಾ ನದಿ ಹರಿಯುತ್ತೆ. ಆ ತುಂಗಾ ನದಿಯ ತೀರಕ್ಕೆ ಅವರು ಹೋಗ್ತಾರೆ ಅಂತ ಅರ್ಥ. ಬಹಳಷ್ಟು ಹೊತ್ತು ಆಗುತ್ತೆ. ಅವರು ಬಟ್ಟೆ ತೊಳಿತಾ ಇರ್ತಾರೆ. ನೋಡಿದರೆ ಪಾಠಕ್ಕೆ ಸಮಯ ಆಗಿಬಿಡುತ್ತೆ. ಉಳಿದಂತಹ ಎಲ್ಲ ಶಿಷ್ಯರು ಸಹ ಪಾಠಕ್ಕೆ ಸಮಯ ಆಯಿತು ಅಂತ ಹೇಳಿ ತರಗತಿಗೆ ಹೋಗ್ತಾರೆ. ಮಂಗಳ ಶ್ಲೋಕವನ್ನು ಹೇಳ್ತಾರೆ. ಇನ್ನೇನು ತರಗತಿಯನ್ನು ಪ್ರಾರಂಭ ಮಾಡಬೇಕು. ಆಗ ಶಂಕರರು ಗುರುಗಳು ನೋಡ್ತಾರೆ, 4 ಜನ ಶಿಷ್ಯರಲ್ಲಿ 3 ಜನ ಮಾತ್ರ ಇದ್ದಾರೆ. ಒಬ್ಬ ಶಿಷ್ಯ ಕಾಣ್ತಾ ಇಲ್ಲ. ಯಾರು ಕಾಣ್ತಾ ಇಲ್ಲ? ಗಿರಿ ಕಾಣ್ತಾ ಇಲ್ಲ. ಹಾಗಾದರೆ ಅವನು ಬರಲಿ, ಆಮೇಲೆ ಪಾಠವನ್ನು ಪ್ರಾರಂಭ ಮಾಡೋಣ ಅಂತ ಹೇಳಿ ಗುರುಗಳು ಹೇಳ್ತಾರೆ. ಆಗ ಅಲ್ಲಿದ್ದಂತಹ ಒಬ್ಬ ಶಿಷ್ಯ ತಕ್ಷಣವೇ ಉತ್ತರವನ್ನು ಕೊಡ್ತಾನೆ.
ಗಿರಿಗೆ ಪಾಠ ಮಾಡೋದು ಒಂದೇ, ಈ ಗೋಡೆಗೆ ಪಾಠ ಮಾಡೋದು ಒಂದೇ. ಆ ಗಿರಿ ಈ ಯೋಗ್ಯತೆ ಇಲ್ಲ ಕಲೀಲಿಕ್ಕೆ, ಅವನು ಅರ್ಹನೇ ಅಲ್ಲ, ಅವನು ಅಧಿಕಾರಿಯೇ ಅಲ್ಲ, ಆದ್ದರಿಂದ ನೀವು ಪಾಠವನ್ನು ಮುಂದುವರಿಸಬಹುದು ಅನ್ನುವಂತಹ ರೀತಿಯ ಉತ್ತರವನ್ನು ಆ ಗಿರಿ ಕೊಡ್ತಾನೆ. ಆಗ ಆಚಾರ್ಯ ಶಂಕರರಿಗೆ ಬಹಳ ದುಃಖವಾಗುತ್ತೆ, ಬಹಳ ಬೇಸರವಾಗುತ್ತೆ. ಆ ಗಿರಿಯಲ್ಲಿದ್ದಂತಹ ವಿಧೇಯತೆ ವಿನಯತೆ ಎಲ್ಲವೂ ಕೂಡ ಅರಿತಂಥವರು ಗುರುಗಳು ಶಂಕರರು. ಆಗ ಈ ವಿದ್ಯಾರ್ಥಿಗಳ ಅಹಂಕಾರವನ್ನು ಕೂಡ ಕಡಿಮೆ ಮಾಡಬೇಕು. ಆ ವಿಧೇಯತೆ ವಿನಯತೆ ಶ್ರದ್ಧೆಯಿಂದ ಇರತಕ್ಕಂಥ ಆ ವಿದ್ಯಾರ್ಥಿಗೆ ಎಲ್ಲವೂ ಕೂಡ ಬರಬೇಕು ಅನ್ನುವಂತಹ ರೀತಿಯಲ್ಲಿ ಆಚಾರ್ಯ ಶಂಕರರು ಕ್ಷೇತ್ರದ ಅಧಿಷ್ಠಾತ್ರಿಯಾಗಿರ್ತಕ್ಕಂತಹ ಜಗನ್ಮಾತೆ ಶಾರದೆಯನ್ನು ಕುರಿತು ಪ್ರಾರ್ಥನೆಯನ್ನು ಮಾಡ್ತಾರಂತೆ. ಆಗ ಆ ಶಾರದೆ ಪ್ರತ್ಯಕ್ಷಳಾಗಿ ಆ ಗಿರಿಗೆ 14 ರೀತಿಯ ವಿದ್ಯೆಗಳು ಕೂಡ ಬರಲಿ ಅಂತ ಹೇಳಿ ಆಶೀರ್ವದಿಸ್ತಾಳಂತೆ. ಆ ಗಿರಿ ಬಟ್ಟೆಯನ್ನು ತೊಳೆದು ಅವನು ಆಶ್ರಮದ ಹತ್ತಿರ, ಗುರುಕುಲದ ಹತ್ತಿರ ಬರ್ತಾ ಇದ್ದಾನೆ. ಆ ಬರುವಂಥ ಸಂದರ್ಭದಲ್ಲಿ ಅನೇಕ ಶ್ಲೋಕಗಳನ್ನು, ಹೊಸ ಹೊಸ ಶ್ಲೋಕಗಳನ್ನು, ಸ್ತೋತ್ರಗಳನ್ನು ಹೇಳ್ತಾ ಹೇಳ್ತಾ ಆಶ್ರಮದ ಕಡೆಗೆ ಬರ್ತಾನಂತೆ. ಉಳಿದಂಥ ಎಲ್ಲ ವಿದ್ಯಾರ್ಥಿಗಳು ಅವನನ್ನು ನೋಡ್ತಾರೆ. ಇವರಿಗೆ ಅಚ್ಚರಿ ಆಗುತ್ತೆ, ದಿಗ್ಭ್ರಮೆಯಾಗುತ್ತೆ, ಆಶ್ಚರ್ಯವಾಗುತ್ತೆ. ಗಿರಿಯ ಬಾಯಿಯಲ್ಲಿ ಇಂತಹ ಸ್ತೋತ್ರಗಳು ಬರ್ತಾ ಇದ್ದಾವೆ ಅಂಥೇಳಿ. ಅವರು ಹೇಳ್ತಾ ಇದ್ದಂತಹ ಎಲ್ಲ ಸ್ತೋತ್ರಗಳು ಕೂಡ ತೋಟಕ ಅನ್ನುವಂತಹ ವೃತ್ತದಲ್ಲಿ, ಛಂದಸ್ಸಿನಲ್ಲಿ ಇದ್ದುವಂತೆ. ಆ ಕಾರಣಕ್ಕೋಸ್ಕರ ಮುಂದೆ ಅವರು ತೋಟಕಾಚಾರ್ಯರು ಅಂತ ಹೇಳಿ ಪ್ರಸಿದ್ಧಿಯನ್ನು ಪಡಿತಾರೆ. ಅತ್ಯಂತ ಶ್ರೇಷ್ಠ ಜ್ಞಾನಿಗಳಾಗ್ತಾರೆ. ನಾವು ಈ ಘಟನೆಯಿಂದ ನಾವು ತಿಳ್ಕೊಳ್ಬೇಕಾಗಿರುವಂಥದ್ದೇನು ಅಂತ ಹೇಳಿದರೆ, ಆಚಾರ್ಯ ಶಂಕರರು ಎಂತಹ ಶ್ರೇಷ್ಠ ಗುರುಗಳಾಗಿದ್ದರು. ಹಾಗೆಯೇ ಆ ಗಿರಿ ಅಥವಾ ತೋಟಕಾಚಾರ್ಯರು ಅಂದರೆ ಶಿಷ್ಯರು ಎಂತಹ ಶಿಷ್ಯರಾಗಿದ್ದರು, ಗುರುವಿನಲ್ಲಿ ಎಂತಹ ವಿಧೇಯತೆ, ಭಕ್ತಿ, ಶ್ರದ್ಧೆ, ವಿನಯತೆ ಎಲ್ಲವೂ ಕೂಡ ಇತ್ತು ಅನ್ನುವಂಥದ್ದನ್ನು ನಾವು ಗಮನಿಸಬಹುದು, ಗುರುತಿಸಬಹುದು. ನಾವು ಕೂಡ ಗುರುಗಳ ಶಿಷ್ಯರು ಅಂತ ಹೇಳಿ ಅನೇಕ ಬಾರಿ ಹೇಳಿಕೊಳ್ತೇವೆ. ಆದರೆ ನಮ್ಮಲ್ಲಿ ಆ ಗಿರಿಯಲ್ಲಿ ಇದ್ದಂತಹ ಆ ಭಕ್ತಿ, ಶ್ರದ್ಧೆ ಎಲ್ಲವೂ ಕೂಡ ಇದೆಯಾ ಅಂತ ಹೇಳಿ ನಾವು ಪ್ರಶ್ನೆಯನ್ನು ಮಾಡಿಕೊಳ್ಬೇಕು. ಯಾವಾಗ ನಮ್ಮಲ್ಲೂ ಕೂಡ ಆ ಗಿರಿಯಲ್ಲಿ ಇದ್ದಂತಹ ಭಕ್ತಿ, ಶ್ರದ್ಧೆ ಎಲ್ಲವೂ ಕೂಡ ಇದೆ ಅಂತ ಹೇಳಿದ್ರೆ, ನಾವು ಕೂಡ ಗುರುಗಳ ಕೃಪೆಗೆ ಪಾತ್ರರಾಗಿ ನಾವು ಕೂಡ ಶ್ರೇಷ್ಠ ಜ್ಞಾನಿಗಳು ಆಗಬಹುದು ಅನ್ನೋದಕ್ಕೆ ಇದೊಂದು ಶ್ರೇಷ್ಠವಾಗಿರತಕ್ಕಂಥ ಉದಾಹರಣೆ. ಇಂತಹ ಶಂಕರರು ಕ್ರಿಸ್ತಶಕ 788ರಲ್ಲಿ ಕೇರಳದ ಪೂರ್ಣಾ ನದಿ ತಟದಲ್ಲಿರ್ತಕ್ಕಂತಹ ಕಾಲಟಿ ಅನ್ನುವಂತಹ ಪ್ರದೇಶದಲ್ಲಿ ಶಿವಗುರು ಮತ್ತು ಆರ್ಯಾಂಬೆಯ ಗರ್ಭಾಂಬುದಿಯಲ್ಲಿ ಜನಿಸ್ತಾರೆ. ಆರಂಭದ ದಿನಗಳಲ್ಲಿ ಮಕ್ಕಳಿಲ್ಲದೆ ಕೊರಗ್ತಾ ಇದ್ದಂತಹ ಅವರಿಗೆ ಪರಶಿವನ, ಪರಮೇಶ್ವರನ ಸತ್ಸಂಕಲ್ಪದಂತೆ ವೈಶಾಖ ಶುಕ್ಲ ಪಂಚಮಿಯ ದಿನ ಒಂದು ಗಂಡು ಮಗುವನ್ನು ಪಡೀತಾರೆ. ಆ ಮಗುವಿಗೆ ಶಂಕರ ಅಂತ ಹೇಳಿ ನಾಮಕರಣವನ್ನು ಮಾಡ್ತಾರೆ. ಶಂಕರ ಅಂತ ಹೇಳಿದ್ರೆ ಶಂ ಕರೋತಿ ಅಂದರೆ ಶುಭವನ್ನು ಉಂಟು ಮಾಡುವವನು ಅಂತ ಅರ್ಥ. ಇಂತಹ ಶಂಕರರು ಬಾಲ್ಯದಿಂದಲೂ ಕೂಡ ಅತ್ಯಂತ ಮೇಧಾವಿ ಮತ್ತು ಬುದ್ಧಿವಂತ ವಿದ್ಯಾರ್ಥಿ ಆಗಿರ್ತಾರೆ. ಅವರು 3ನೇ ವರ್ಷದವರಿದ್ದಾಗಲೇ ಅನೇಕ ದೇಶೀಯ ಭಾಷೆಗಳನ್ನು ಕಲಿತಾರೆ. ಅಷ್ಟೇ ಅಲ್ಲ, ವಿಶೇಷವಾಗಿ ಸಂಸ್ಕೃತವನ್ನು ಕಲಿತಾರೆ. ಆ ಸಂಸ್ಕೃತದ ಅಧ್ಯಾಪನ ಅಂತ ಹೇಳಿದರೆ ಆ ಮಗುವಿಗೆ ಅದು ವಿಶೇಷವಾಗಿರ್ತಕ್ಕಂಥ ಆಸಕ್ತಿಯ ವಿಷಯವಾಗಿರುತ್ತೆ. ಅವರು ಸಂಸ್ಕೃತವನ್ನು ಕಲಿತಾರೆ. ಆ ಚಿಕ್ಕ ವಯಸ್ಸಿನಲ್ಲೇ ಅನೇಕ ಸ್ತೋತ್ರಗಳನ್ನು, ಶ್ಲೋಕಗಳನ್ನು, ಪದ್ಯಗಳನ್ನು ಬರೆಯುವಂತಹ ಸಾಮರ್ಥ್ಯವನ್ನು ಅವರು ಪಡೆದಿರ್ತಾರೆ. ದುರದೃಷ್ಟ ಅಂತ ಹೇಳಿದರೆ ಅವರು 3ನೇ ವರ್ಷದವರಿದ್ದಾಗ ಅವರು ತಮ್ಮ ತಂದೆಯನ್ನು ಕಳೆದುಕೊಳ್ತಾರೆ. ಒಂದು ಕಡೆ ಅಧ್ಯಾಪನಗಳಲ್ಲಿ ವಿಶೇಷವಾಗಿರ್ತಕ್ಕಂತಹ ಆಸಕ್ತಿ, ವೇದಾಂತಾದಿ ಶಾಸ್ತ್ರಗಳನ್ನು ಕಲಿಬೇಕು ಅನ್ನುವಂತಹ ಒಂದು ಹಂಬಲ. ಬೇರೆಲ್ಲ ವಿದ್ಯಾರ್ಥಿಗಳು ಆ ವಯಸ್ಸಿನಲ್ಲಿ ಕ್ರೀಡಾಸಕ್ತರಾಗಿ ಆಟವನ್ನು ಆಡೋದಕ್ಕೆ ಅಂತ ಹೇಳಿ ಓಡಿ ಹೋಗ್ತಾ ಇದ್ದರೆ, ಈ ಬಾಲಕ ಶಂಕರರು ಮಾತ್ರ ವೈರಾಗ್ಯ ಮೂರ್ತಿಗಳಾಗಿ, ತಪೋಮೂರ್ತಿಗಳಾಗಿ ಅಧ್ಯಾಪನಗಳಲ್ಲಿ ಅವರು ನಿರತರಾಗಿರ್ತಾ ಇದ್ರು. ಮನೆಗೆ ಬಂದಂತಹ ಅನೇಕ ವಿದ್ಯಾರ್ಥಿಗಳಿಗೆ ಆ ವಯಸ್ಸಿನಲ್ಲಿ ಅವರು ಪಾಠವನ್ನು ಕೂಡ ಮಾಡ್ತಾ ಇದ್ರು. ಇವೆಲ್ಲದರ ಜೊತೆಗೆ ಅವರು ತಾಯಿಯನ್ನು ಕೂಡ ನೋಡ್ಕೊಳ್ಬೇಕಾದಂತಹ ಒಂದು ಅನಿವಾರ್ಯತೆ ಅವರಿಗೆ ಬರುತ್ತೆ. ಒಮ್ಮೆ ಒಂದು ಘಟನೆ ನಡೆಯುತ್ತೆ.
ಅವರ ತಾಯಿ ಸ್ನಾನಕ್ಕೆ ಅಂತ ಹೇಳಿ ಮನೆಯ ಸ್ವಲ್ಪ ದೂರದಲ್ಲಿ ಹರಿತಾ ಇದ್ದಂತಹ ಪೂರ್ಣಾ ನದಿಗೆ ಅವರು ಹೋಗ್ತಾರೆ. ಸ್ನಾನವನ್ನು ಮುಗಿಸಿ ಅವರು ಬರ್ತಾ ಇರ್ತಾರೆ. ಬಿಸಿಲಿನ ತಾಪ, ಆ ಝಳಕ್ಕೆ, ಆ ಶಾಖಕ್ಕೆ ಅವರು ಅಲ್ಲೇ ಕುಸಿದು ಬೀಳ್ತಾರೆ. ಆಚಾರ್ಯ ಶಂಕರರಿಗೆ ಗೊತ್ತಾಗುತ್ತೆ ಅಮ್ಮ ಕುಸಿದು ಬಿದ್ದಿದ್ದಾರೆ ಅಂತ ಹೇಳಿ. ತಕ್ಷಣ ಓಡಿ ಓಡಿ ಹೋಗ್ತಾರೆ. ಹೋಗಿ ತನ್ನ ತಾಯಿಯನ್ನು ಮೇಲಕ್ಕೆ ಎತ್ತಾರೆ. ಅಷ್ಟೇ ಅಲ್ಲ, ಆ ಬಿಂದಿಗೆಯ ನೀರು ಏನು ತರ್ತಾ ಇದ್ರು ಅದನ್ನು ಮನೆಗೆ ತರ್ತಾರೆ. ತಂದು ಅವರು ಯೋಚನೆಯನ್ನು ಮಾಡ್ತಾರೆ, ನನ್ನ ತಾಯಿಗೆ ಸಹಕಾರ ಮಾಡಬೇಕು, ಅವಳಿಗೆ ಸಹಾಯ ಮಾಡಬೇಕು ಅಂತ ಹೇಳಿ ಆ ನದಿಯ ತಿರುವು ಎಲ್ಲಿತ್ತು ಅಲ್ಲಿಗೆ ಹೋಗ್ತಾರೆ. ಆ ನದಿಯ ದೇವತೆಯನ್ನು ಕುರಿತು ಅವರು ಪ್ರಾರ್ಥನೆಯನ್ನು ಮಾಡ್ತಾರೆ. ಇಷ್ಟು ದೂರದಲ್ಲಿ ಆ ನದಿ ಹರಿತಾ ಇದ್ದರೆ ನಮ್ಮ ಅಮ್ಮನಿಗೆ ಬರಲಿಕ್ಕೆ ತುಂಬ ಕಷ್ಟ ಆಗುತ್ತೆ. ಆ ಕಾರಣಕ್ಕೋಸ್ಕರ ಆ ನದಿ ನಮ್ಮ ಮನೆಯ ಮುಂಭಾಗದಲ್ಲಿ ಹರಿಯುವಂತೆ ಆಗಬೇಕು ಅಂತ ಹೇಳಿ ಪ್ರಾರ್ಥಿಸ್ತಾರಂತೆ. ಆಗ ಆ ನದಿ ದೇವತೆ ಅದನ್ನು ಒಪ್ಪಿ, ಅಂದರೆ ಅದನ್ನು ತಥಾಸ್ತು ಅಂತ ಹೇಳಿ, ಆ ಅಕಾಲಿಕವಾದರೂ ಕೂಡ ಒಂದು ಜೋರಾದ ಮಳೆಯಾಗತ್ತಂತೆ. ರಾತ್ರಿ ಬೆಳಗ ಆಗೋದ್ರೊಳಗೆ ಆ ನದಿಯ ಹರಿವಿನ ತಿರುವು ಬದಲಾಗಿ ಇವರ ಮನೆಯ ಮುಂಭಾಗದಲ್ಲಿ ಹರಿಯುವಂತೆ ಆಗತ್ತಂತೆ. ಅಂದರೆ ಆಚಾರ್ಯ ಶಂಕರರಿಗೆ ತನ್ನ ತಾಯಿಯ ಮೇಲೆ ಯಾವ ರೀತಿಯ ಪ್ರೀತಿ, ಗೌರವ, ಭಕ್ತಿ, ಶ್ರದ್ಧೆ, ಸಹಾಯ ಮಾಡಬೇಕು ಅನ್ನುವಂತಹ ಗುಣ ಎಲ್ಲವೂ ಕೂಡ ಇತ್ತು ಅಂತ ಗೊತ್ತಾಗುತ್ತೆ. ನಾವು ಕೂಡ ಅಂತಹ ತಂದೆ ತಾಯಿಗಳ ಸೇವೆಯನ್ನು ಶ್ರದ್ಧೆಯಿಂದ ಮಾಡಬೇಕು ಅಂತ ಹೇಳಿ ಆಚಾರ್ಯರ ಈ ಘಟನೆ ಮೂಲಕ ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯ. ಇಂತಹ ಶಂಕರರಿಗೆ 5ನೇ ವರ್ಷದಲ್ಲಿ ಉಪನಯನ ಸಂಸ್ಕಾರವಾಗುತ್ತೆ. ಉಪನಯನ ಸಂಸ್ಕಾರದ ನಂತರ ಅವರು ಅಧ್ಯಯನಕ್ಕೆ ಅಂತ ಹೇಳಿ ಗುರುಕುಲಕ್ಕೆ ತೆರಳುತ್ತಾರೆ. ನಾವೆಲ್ಲ ಕೇಳಿದ್ದೀವಿ, ರಾಮನ, ಕೃಷ್ಣನ, ಬಲರಾಮನ, ಅರ್ಜುನನ, ಉಪಮನ್ಯುವಿನ ಇವರೆಲ್ಲರ ಕಥೆಯನ್ನು ಕೇಳಿದ್ದೇವೆ. ಅವರೆಲ್ಲರೂ ಕೂಡ ಅಧ್ಯಯನವನ್ನು ಎಲ್ಲಿ ಮಾಡಿದರು ಅಂತ ಕೇಳಿದರೆ ಗುರುಕುಲಗಳಲ್ಲಿ ಮಾಡಿದರು. ಅವರೆಲ್ಲರೂ ಕೂಡ ರಾಜರು, ಮಹಾರಾಜರು, ಮಹರ್ಷಿಗಳಾಗಿದ್ದರಿಂದ ಅವರು ಮನೆಯಲ್ಲೇ ಕೂತ್ಕೊಂಡು ಬೇಕಾದರೆ ಗುರುಗಳನ್ನು ನಿಯುಕ್ತಿ ಮಾಡಿ ಪಾಠವನ್ನು ಕಲಿಯಬಹುದಿತ್ತು. ಆದರೆ ಶಿಕ್ಷಣ ಅನ್ನುವಂಥದ್ದು ಹಾಗಲ್ಲ. ಅನೇಕ ಕಷ್ಟಗಳ ನಡುವೆ ಆ ಶಿಕ್ಷಣವನ್ನು ಪಡಿಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಅವರು ಗುರುಕುಲಕ್ಕೆ ಹೋದರು. ಗುರುಕುಲದ ಶಿಕ್ಷಣ ಅಂತ ಹೇಳಿದರೆ ನಿಮಗೆ ಗೊತ್ತಿರಬಹುದು, ಬೆಳಿಗ್ಗೆ ಬೇಗ ಎದ್ದೇಳಬೇಕು, ನದಿಯಲ್ಲಿ ಸ್ನಾನವನ್ನು ಮಾಡಬೇಕು, ಸಮಿತ್ತುಗಳನ್ನು ಸಂಗ್ರಹಿಸಬೇಕು, ಭಿಕ್ಷೆಯನ್ನು ಬೇಡಬೇಕು. ಬಂದಂತಹ ಭಿಕ್ಷೆಯನ್ನು ಮೊದಲು ಗುರುಗಳಿಗೆ ಸಮರ್ಪಣೆಯನ್ನು ಮಾಡಬೇಕು, ಆ ನಂತರದಲ್ಲಿ ತಾವು ಸ್ವೀಕರಿಸಬೇಕು. ಇದು ಗುರುಕುಲದ ಪದ್ಧತಿ. ಪ್ರಾಯಶಃ ನೀವು ಕೂಡ ಒಂದು 21 ದಿನಗಳ ಕಾಲ ಅಂತಹ ಗುರುಕುಲದ ಒಂದು ಪರಿಸರದಲ್ಲಿ ಇದ್ದೀರಿ ಅಂತ ನಾನು ಭಾವಿಸ್ತೇನೆ. ಆದರೆ ನಿಮ್ಮ ಗುರುಕುಲಕ್ಕೂ ಹಿಂದಿನ ಗುರುಕುಲಕ್ಕೂ ಬಹಳ ವ್ಯತ್ಯಾಸ ಇದೆ. ನಿಮ್ಮ ಗುರುಕುಲ ತುಂಬ ಹೈಫೈ ಆಗಿರತಕ್ಕಂಥ, ತುಂಬ ಸುಖವಾದ, ತುಂಬ ಒಳ್ಳೆಯ ಗುರುಕುಲದ ಪದ್ಧತಿ ನಿಮ್ಮದಾಗಿದೆ. ಆದರೆ ಹಿಂದೆ ಹಾಗಿರಲಿಲ್ಲ. ಎಲ್ಲ ಕೆಲಸಗಳನ್ನು ಮಾಡ್ತಾ ಮಾಡ್ತಾ, ಆಶ್ರಮದ ಕೆಲಸವನ್ನು ಮಾಡ್ತಾ ಮಾಡ್ತಾ ಆನಂತರದಲ್ಲಿ ಕೊನೆಗೆ ವಿದ್ಯಾರ್ಜನೆಯನ್ನು ಮಾಡಬೇಕಾಗಿತ್ತು. ಇದು ಗುರುಕುಲದ ಪದ್ಧತಿಯಾಗಿತ್ತು. ಹೀಗೆ ಆಚಾರ್ಯ ಶಂಕರರು ಗುರುಕುಲದಲ್ಲಿ ಅಧ್ಯಯನವನ್ನು ಮಾಡ್ತಾರೆ. ಮಾಡುವಂತಹ ಸಂದರ್ಭದಲ್ಲಿ ಅವರು ಒಮ್ಮೆ ಭಿಕ್ಷೆಗೆ ಅಂತ ಹೇಳಿ ಹೋಗ್ತಾರೆ. ಒಂದು ಮನೆಯ ಮುಂಭಾಗದಲ್ಲಿ ನಿಂತುಕೊಂಡು ಭವತಿ ಭಿಕ್ಷಾಂ ದೇಹಿ ಅಂತ ಹೇಳಿ ಭಿಕ್ಷೆಯನ್ನು ಬೇಡ್ತಾರೆ. ಆ ಮನೆಯ ಒಡತಿ ಎಲ್ಲ ಕಡೆ ಹುಡುಕ್ತಾಳೆ. ಈ ಮಗುವಿಗೆ ತೇಜಸ್ವಿನಿಂದ ಕೂಡಿರ್ತಕ್ಕಂಥ ಈ ಮಗುವಿಗೆ ಏನಾದರೂ ಕೂಡ ಕೊಡಬೇಕು ಅಂತ ಹೇಳಿ. ಆದರೆ ಆ ಮನೆಯಲ್ಲಿ ಏನು ಇರೋದಿಲ್ಲ, ಕಡು ಬಡತನ, ಏನನ್ನು ಕೊಡೋದು? ಆಗ ಅಲ್ಲೇ ಮೂಲೆಯಲ್ಲಿ ಬಿದ್ದಂತಹ ಬಾಡಿದ ಒಂದು ನೆಲ್ಲಿಕಾಯಿಯನ್ನು ಆ ಒಟುವಿನ ಜೋಳಿಗೆ ಮೇಲೆ ಹಾಕ್ತಾರೆ. ಆದರೆ ಆ ಬಾಲಕನನ್ನು ನೋಡಿದಾಗ ತಾಯಿಗೆ ಇನ್ನೂ ಹಂಬಲ, ಆಸೆ, ತುಮುಲ, ಇನ್ನೂ ಏನಾದರೂ ಆ ಬಾಲಕನಿಗೆ ಕೊಡಬೇಕು ಅಂತ ಹೇಳಿ. ಆದರೆ ತನ್ನ ಮನೆ ತುಂಬ ಕಷ್ಟದಲ್ಲಿರ್ತಕ್ಕಂತಹ ಮನೆ, ಏನನ್ನು ಕೊಡೋದು ಅನ್ನುವಂತಹ ಚಿಂತೆಯನ್ನು ಆ ತಾಯಿ ಮಾಡ್ತಾ ಇರ್ತಾಳೆ. ಆಚಾರ್ಯ ಶಂಕರರಿಗೆ ಆ ತಾಯಿಯ ತುಮುಲ, ಆ ತಾಯಿಯ ಹಂಬಲ ಏನು, ಚಿಂತೆ ಏನು ಅನ್ನುವಂಥದ್ದು ಗೊತ್ತಾಗತ್ತೆ. ಶಂಕರರು ಮಹಾಲಕ್ಷ್ಮಿಯನ್ನು ಪ್ರಾರ್ಥಿಸ್ತಾರಂತೆ. ಅದನ್ನು ನಾವು ಇವತ್ತು ಕನಕಧಾರ ಸ್ತೋತ್ರ ಅಂತ ಹೇಳಿ ಪಠಿಸ್ತೇವೆ. ಆ ಸ್ತೋತ್ರವನ್ನು ಅವರು ಪಠಿಸ್ತಾರಂತೆ. ಆಗ ಆ ಮಹಾಲಕ್ಷ್ಮಿ ಪ್ರತ್ಯಕ್ಷಳಾಗಿ ಆ ಮನೆಯಲ್ಲಿ ಚಿನ್ನದ ನೆಲ್ಲಿಕಾಯಿಯ ಮಳೆಯನ್ನು ಸುರಿಸ್ತಾರೆ ಅಂತ ಹೇಳ್ತಾರೆ. ಅಂದರೆ ಕಾಲಾಂತರದಲ್ಲಿ ಆ ಮನೆ ಅಗರ್ಭ ಶ್ರೀಮಂತವಾಗಿರತಕ್ಕಂತಹ ಮನೆಯಾಗತ್ತೆ ಅಂತ ಅರ್ಥ. ಇವತ್ತು ಕೂಡ ಕೇರಳದ ಕಾಲಟಿಗೆ ಹೋದರೆ ಸ್ವರ್ಣತಿಲ್ಲಂ ಅನ್ನುವಂತಹ ಹೆಸರಿನಲ್ಲಿ ಆ ಮನೆಯನ್ನು ನಾವು ನೋಡಲಿಕ್ಕೆ ಸಾಧ್ಯವಾಗಿದೆ. ಹೀಗೆ
ಆಚಾರ್ಯ ಶಂಕರರು ಬಾಲ್ಯದ ಅನೇಕ ಲೀಲೆಗಳನ್ನು ಅವರು ಮಾಡ್ತಾ ಹೋಗ್ತಾರೆ. ಇವೆಲ್ಲವೂ ಕೂಡ ಅಂದಿನ ಕೇರಳದ ರಾಜನಿಗೆ ಗೊತ್ತಾಗುತ್ತೆ. ಆ ಕೇರಳದ ರಾಜನೂ ಕೂಡ ಧನ ಕನಕಗಳನ್ನು ತಂದು ಈ ಶಂಕರರಿಗೆ ಕೊಡಲಿಕ್ಕೆ ಅಂತ ಬರ್ತಾರೆ. ಆದರೆ ಶಂಕರರು ವೈರಾಗ್ಯ ಮೂರ್ತಿಗಳು. ಅವರು ಆ ರಾಜ ಏನನ್ನು ತಂದಿರ್ತಾನೆ ಅವೆಲ್ಲವನ್ನು ಕೂಡ ಅವನ ಕೈಯಲ್ಲೇ ಬಡವರಿಗೆ, ಕಷ್ಟದಲ್ಲಿರುವವರಿಗೆ ಹಂಚಿಸುವಂಥ ಕೆಲಸವನ್ನು ಮಾಡ್ತಾನೆ. ಹೀಗೆ ಆಚಾರ್ಯ ಶಂಕರರು ಅತ್ಯಂತ ಕಷ್ಟದಲ್ಲಿದ್ದವರಿಗೆ ಯಾವ ರೀತಿಯಾಗಿರ್ತಕ್ಕಂಥ ಒಂದು ಸಹಕಾರದ ಭಾವನೆಯನ್ನು ಅವರು ಹೊಂದಿದ್ರು ಅಂತ ಹೇಳಿ ನಾವು ತಿಳ್ಕೊಳ್ಬಹುದು. ಮುಂದೆ ಅವರು ಸನ್ಯಾಸ ದೀಕ್ಷೆಯನ್ನು ಪಡಿತಾರೆ. ಸನ್ಯಾಸ ದೀಕ್ಷೆಯನ್ನು ಪಡೀಲಿಕ್ಕೆ ತಾಯಿಯ ಅನುಮತಿಯನ್ನು ಪಡಿಬೇಕು. ತಾಯಿಯ ಅನುಮತಿಯನ್ನು ಕೂಡ ಪಡೀತಾರೆ. ಮುಂದೆ ಒಂದು ಮಾತನ್ನು ಕೊಡ್ತಾರೆ, ನಿನ್ನ ಅಂತಿಮ ಕಾಲದಲ್ಲಿ ನಿನ್ನ ಸೇವೆಯನ್ನು ನಾನು ಮಾಡ್ತೇನೆ ಅಂಥೇಳಿ. ಆ ರೀತಿಯಾಗಿ ಸನ್ಯಾಸ ದೀಕ್ಷೆಯನ್ನು ಪಡೆದು ಅವರು ನರ್ಮದಾ ನದಿ ತೀರದಲ್ಲಿರ್ತಕ್ಕಂತಹ ಗುರು ಗೋವಿಂದ ಭಗವತ್ಪಾದರ ಬಳಿಗೆ ಹೋಗ್ತಾರೆ. ಅವರನ್ನು ಗುರುವಾಗಿ ಸ್ವೀಕರಿಸಬೇಕು ಅಂತ ಹೇಳಿ ಇವರು ಹೋಗ್ತಾರೆ. ಗುರು ಗೋವಿಂದ ಭಗವತ್ಪಾದರು ಈ ಬಾಲಕನ ಶಕ್ತಿ, ತೇಜಸ್ಸು, ಓಜಸ್ಸು ಎಲ್ಲವನ್ನು ಕೂಡ ನೋಡಿ ಎಲ್ಲ ರೀತಿಯ ವಿದ್ಯೆಯನ್ನು ಕೂಡ ಅವರಿಗೆ ಧಾರೆ ಎರಿತಾರೆ. ಮುಂದೆ ಆಚಾರ್ಯ ಶಂಕರರು ಕಾಶಿಗೆ ಹೋಗಿ ವಿಶ್ವನಾಥನ ದರ್ಶನವನ್ನು ಪಡಿತಾರೆ. ಬದರಿಕಾಶ್ರಮಕ್ಕೆ ತೆರಳುತ್ತಾರೆ. ಬದರಿಯಲ್ಲಿ ಇವತ್ತು ಕೂಡ ವೇದವ್ಯಾಸರು ಇದ್ದಾರೆ, ವಾಸಿಸುತ್ತಿದ್ದಾರೆ ಅನ್ನುವಂತಹ ನಂಬಿಕೆ ಭಾರತೀಯರದ್ದು. ಬದರಿಗೆ ಹೋಗ್ತಾರೆ. ಅಲ್ಲಿ ವೇದವ್ಯಾಸರು ಬರೆದಿರ್ತಕ್ಕಂತಹ ಬ್ರಹ್ಮಸೂತ್ರಕ್ಕೆ ಭಾಷ್ಯವನ್ನು ಅವರು ಬರೀತಾರೆ. ಆನಂತರ ಅವರು ಕಾಶ್ಮೀರಕ್ಕೆ ತೆರಳುತ್ತಾರೆ. ಸರ್ವಜ್ಞ ಪೀಠಾರೋಹಣವನ್ನು ಮಾಡ್ತಾರೆ. ಸರ್ವಜ್ಞ ಪೀಠದ 3 ಬಾಗಿಲುಗಳು ಕೂಡ ತೆರೆದಿರುತ್ತೆ. ಆದರೆ ದಕ್ಷಿಣದ ಬಾಗಿಲು ಮುಚ್ಚಿರುತ್ತೆ. ಕಾರಣ ಏನಪ್ಪ ಅಂತ ಹೇಳಿದ್ರೆ, ದಕ್ಷಿಣದ ಯಾವೊಬ್ಬ ವಿದ್ವಾಂಸರೂ ಸಹ ಅವರು ಕೇಳುವಂತಹ ಪ್ರಶ್ನೆಗೆ ಸಮರ್ಪಕವಾಗಿರ್ತಕ್ಕಂತಹ ಉತ್ತರವನ್ನು ನೀಡಿರೋದಿಲ್ಲ. ಆದರೆ ಆಚಾರ್ಯ ಶಂಕರರು ಸರ್ವಜ್ಞ ಪೀಠಕ್ಕೆ ತೆರಳುತ್ತಾರೆ. ಅವರು ಕೇಳುವಂತಹ ಎಲ್ಲ ಪ್ರಶ್ನೆಗಳಿಗೆ ಅವರು ಉತ್ತರವನ್ನು ಕೊಡ್ತಾರೆ. ದಕ್ಷಿಣದ ಬಾಗಿಲನ್ನು ತೆರೆಸ್ತಾರೆ. ಹೀಗೆ ದಕ್ಷಿಣ ಭಾರತದ ಕೀರ್ತಿಯನ್ನು ಉತ್ತರಕ್ಕೆ ಹರಡಿರತಕ್ಕಂಥವರು ಆಚಾರ್ಯ ಶಂಕರರು ಅಂತ. ಹೀಗೆ ಆಚಾರ್ಯ ಶಂಕರರು ಕೇವಲ 32 ವರ್ಷಗಳಲ್ಲಿ ವಿಶೇಷವಾಗಿರ್ತಕ್ಕಂತಹ ಸಾಧನೆಯನ್ನು ಅವರು ಮಾಡ್ತಾರೆ. ಇಂತಹ ಶಂಕರರು ಪ್ರತಿಯೊಬ್ಬರೂ ಸಹ ಶ್ರೇಯೋವಂತನಾಗಬೇಕು, ಧರ್ಮವಂತನಾಗಬೇಕು, ಜೀವನದ ಗುರಿಯನ್ನು ಅವನು ಸಾಧಿಸಬೇಕು. ಮನುಷ್ಯನ ಮುಖ್ಯವಾಗಿರ್ತಕ್ಕಂತಹ ಗುರಿಯೇ ಚತುರ್ವಿಧ ಪುರುಷಾರ್ಥಗಳನ್ನು ಸಾಧನೆ ಮಾಡುವುದು ಅಂತ ಅರ್ಥ. ಅಂತಹ ಆ ಚತುರ್ವಿಧ ಪುರುಷಾರ್ಥಗಳನ್ನು ಸಾಧನೆ ಮಾಡಲಿಕ್ಕೆ ಬೇಕಾಗ್ತಕ್ಕಂತಹ ಮಾರ್ಗವನ್ನು ಕಲ್ಪಿಸಲಿಕ್ಕೆ ಅನೇಕ ಗ್ರಂಥಗಳನ್ನು ಕೂಡ ಬರೀತಾರೆ. ಅತ್ಯುತ್ತಮರಿಗೆ ಬೇಕಾಗ್ತಕ್ಕಂತಹ, ಬುದ್ಧಿವಂತರಿಗೆ ಬೇಕಾಗ್ತಕ್ಕಂತಹ, ವಿದ್ವಾಂಸರಿಗೆ ಬೇಕಾಗ್ತಕ್ಕಂತಹ ಭಾಷ್ಯ ಗ್ರಂಥಗಳಿರಬಹುದು. ಉತ್ತಮರಿಗೆ ಬೇಕಾಗ್ತಕ್ಕಂತಹ ವಿವೇಕ ಚೂಡಾಮಣಿ ಅಥವಾ ಪ್ರಕರಣ ಗ್ರಂಥಗಳಿರಬಹುದು. ಸಾಮಾನ್ಯರಿಗೆ ಬೇಕಾಗ್ತಕ್ಕಂತಹ ಸೌಂದರ್ಯ ಲಹರಿ, ಶಿವಾನಂದ ಲಹರಿ, ಹಾಗೆಯೇ ಭಜಗೋವಿಂದಂ ಸ್ತೋತ್ರ ಸಾಹಿತ್ಯ ಇರಬಹುದು. ಹೀಗೆ ಅನೇಕ ಸ್ತೋತ್ರ ಸಾಹಿತ್ಯವನ್ನು ಕೂಡ ಅವರು ಬರೀತಾರೆ. ತನ್ಮೂಲಕ ಅವರು ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಅವನು ತನ್ನ ಜೀವನದ ಸಾರ್ಥಕತೆಯನ್ನು ಪಡೀಲಿಕ್ಕೆ ಬೇಕಾಗ್ತಕ್ಕಂತಹ ಮಾರ್ಗವನ್ನು ಅವರು ತಿಳಿಸಿಕೊಡ್ತಾರೆ. ಅಂತಹ ಶಂಕರರು ಯಾವಾಗ ಧರ್ಮ ಅವನತಿಯ ಹಂತವನ್ನು ತಲುಪ್ತಾ ಇತ್ತು, ಆ ಸಂದರ್ಭದಲ್ಲಿ ಅವರು ಅವತಾರವನ್ನು ತಾಳಿ ಈ ಧರ್ಮವನ್ನು ರಕ್ಷಣೆ ಮಾಡಿರ್ತಕ್ಕಂಥವರು. ಅನೇಕ ಬಾರಿ ನಾವು ಸಣ್ಣ ಸಣ್ಣ ಸಹಾಯವನ್ನು ಮಾಡಿದವರಿಗೂ ಕೂಡ ಕೃತಜ್ಞತೆಯನ್ನು ಸಮರ್ಪಿಸ್ತೇವೆ. ಆಚಾರ್ಯ ಶಂಕರರು ಬಂಧುಗಳೇ, ಗೌರವಾನ್ವಿತರಾದಂತಹ ಕೃಷ್ಣಮೂರ್ತಿ ಟಿ ಆರ್ ಅವರು
ಈವರೆಗೆ ಆಚಾರ್ಯ ಶಂಕರರ ಬಗೆಗೆ ಅತ್ಯಂತ ಸುಂದರವಾಗಿ ಮಾರ್ಮಿಕವಾಗಿ ಮಾತುಗಳನ್ನು ಆಡಿದ್ದಾರೆ. ಯಾವತ್ತೂ ಕೂಡ ಮಹಾತ್ಮರ ಬಗೆಗೆ ಯಾಕೆ ಮಾತನಾಡಬೇಕು ಅಂತಂದ್ರೆ, ಮಹಾತ್ಮರು ಹೇಗೂ ಮಹಾತ್ಮರೇ, ಅವರ ಬಗ್ಗೆ ನಾವು ಮಾತಾಡಿ ಅವರಿಗಾಗಬೇಕಾದದ್ದೇನಿಲ್ಲ. ಮಹಾತ್ಮರ ಗುಣಗಾನವನ್ನು ನಾವು ಮಾಡಿದರೆ ಅವರ ಬದುಕು ನಮಗೆ ಪ್ರೇರಣೆಯಾಗಿ ನಾವು ಉದ್ಧಾರ ಆಗಬಹುದು ಅನ್ನುವ ಕಾರಣಕ್ಕೆ ಮಹಾತ್ಮರ ಕಥೆಗಳನ್ನು ಕೇಳಬೇಕಂತೆ. ಹಾಗೆ ಬಾಲಶಂಕರನ್ನ ತೊಡಗಿ ಅದ್ವೈತ ಸಾಮ್ರಾಜ್ಯದ ಆಧಿಪತ್ಯವನ್ನು ಸ್ಥಾಪಿಸುವವರೆಗೆ ಆಚಾರ್ಯ ಶಂಕರರು ಬೆಳೆದಂತಹ ಬಗೆ ಏನು, ಅವರು ಈ ನಾಡಿಗೆ ಕೊಟ್ಟ ಕೊಡುಗೆಗಳೇನು ಅನ್ನುವುದರ ಬಗ್ಗೆ ಅತ್ಯಂತ ಸುಂದರವಾಗಿ ಇವರಿಗೆ ಕೃಷ್ಣಮೂರ್ತಿ ಟಿ.ಆರ್. ಅವರು ಮಾತನಾಡಿದ್ದಾರೆ. ಶ್ರೀಮದ್ ಜಗದ್ಗುರು ಅಭಿನವ ವಿದ್ಯಾತೀರ್ಥ ಪ್ರೌಢಶಾಲೆ ಶೃಂಗೇರಿ ಇಲ್ಲಿನ ಸಂಸ್ಕೃತ ಭಾಷಾ ಶಿಕ್ಷಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇರುವಂಥವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಇಷ್ಟು ಹೊತ್ತು ಮಾರ್ಗದರ್ಶನದ ಮಾತುಗಳನ್ನು ಆಡಿದ್ದಕ್ಕೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಹಾರ್ದಿಕವಾದಂಥ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆ ಲೋಕೇಶ ಅಡಿಗರು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸುವಂತೆ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಬಂಧುಗಳೇ, ತಮ್ಮೆಲ್ಲರ ಗಮನದಲ್ಲಿರುವಂತೆ ಪರಮ ಪೂಜ್ಯ ಶ್ರೀ ಶ್ರೀ ವಿಧುಶೇಖರ ಭಾರತಿ ಮಹಾಸ್ವಾಮಿಗಳವರ ದಿವ್ಯ ಕರಕಮಲಗಳಿಂದ ಈ ಸಭಾಂಗಣ ಲೋಕಾರ್ಪಣೆಗೊಂಡು ಶಂಕರ ಮಠ ಇವತ್ತು ಆಸ್ತಿಕರಿಗೆ ಆಶ್ರಯವನ್ನು ನೀಡಿ ಮಾರ್ಗದರ್ಶನವನ್ನು ಮಾಡುತ್ತಾ ಇದೆ. ಇಲ್ಲಿ ನಡೆಯುವಂತಹ ಎಲ್ಲ ಧಾರ್ಮಿಕ, ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ನೀವು ಜೊತೆಯಾಗಬೇಕು. ಪ್ರಾಂತೀಯ ಧರ್ಮಾಧಿಕಾರಿಗಳಾಗಿರುವಂತಹ ಲೋಕೇಶ್ ಅಡಿಗರು ಮತ್ತು ಅವರ ಸಹೋದರರು ಕ್ಷೇತ್ರದ ಸರ್ವತೋಮುಖವಾದ ಬೆಳವಣಿಗೆಗೆ ಪ್ರಯತ್ನವನ್ನು ಮಾಡುತ್ತಾ ಇದ್ದಾರೆ. ಅವರ ಜೊತೆ ನೀವುಗಳು ಕೈ ಜೋಡಿಸಿ ಈ ಕ್ಷೇತ್ರದ ಅಭಿವೃದ್ಧಿಯಲ್ಲಿ ಪಾಲುದಾರರಾಗಬೇಕು ಅನ್ನೋದು ನಮ್ಮೆಲ್ಲರ ಪ್ರೀತಿಪೂರ್ವಕ ವಿನಂತಿ. ಕಾರ್ಯಕ್ರಮ ನಡೆಸಿಕೊಟ್ಟಿರುವಂತಹ ಕೃಷ್ಣಮೂರ್ತಿ ಅವರಿಗೆ ಮತ್ತೊಮ್ಮೆ ಮಗದೊಮ್ಮೆ ಹಾರ್ದಿಕವಾದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದೀಗ ಸಭಾ ಕಾರ್ಯಕ್ರಮವನ್ನು ಶುಭಾರಂಭ ಮಾಡುವುದಕ್ಕೆ ಸಂತಸ ಪಡ್ತಾ ಇದ್ದೇವೆ. ನಮ್ಮ ಈ ಸಮಾರಂಭದಲ್ಲಿ ಇವತ್ತು ವಿದ್ವಾನ್ ಶ್ರೀ ಮಾಧವ ಅಡಿಗರು, ಗೌರವಾನ್ವಿತ ಶ್ರೀಯುತ ರಘುಪತಿ ಭಟ್, ಮಾಜಿ ಶಾಸಕರು ಉಡುಪಿ ವಿಧಾನಸಭಾ ಕ್ಷೇತ್ರ, ಮತ್ತು ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಸಂಸ್ಥಾಪಕರಾಗಿರುವಂತಹ ಶ್ರೀಯುತ ಅರುಣ್ ಕಲ್ಲುಗುಜ್ಜಿಕರ್ ಅವರು, ಜನಸೇವಾ ಟ್ರಸ್ಟ್ ಮೂಡಿಗಿಳಿಯಾರು ಇದರ ಪ್ರವರ್ತಕರಾಗಿರುವಂತಹ ವಸಂತ ಗಿಳಿಯಾರ್, ದಾತ್ರಿ ಸರ್ಜಿಕಲ್ ಒಪ್ಪಂದ ಇದರ ಶ್ರೀ ಶರತ್ ಶೆಟ್ಟಿ ಹಾಗೂ ಶೃಂಗೇರಿ ಶಾರದಾ ಪೀಠಂನ ಪ್ರಾಂತೀಯ ಧರ್ಮಾಧಿಕಾರಿಗಳಾಗಿರುವಂತಹ ವೇದಮೂರ್ತಿ ಲೋಕೇಶ್ ಅಡಿಗರು ಇದೆ. ಗೌರವಾನ್ವಿತ ಲೋಕೇಶ್ ಅಡಿಗರನ್ನು ವೇದಿಕೆ ಸಮೀಪ ಬರುವಂತೆ ವಿನಂತಿ ಮಾಡಿಕೊಳ್ಳುತ್ತಾ ಇದ್ದೇನೆ. ಸಮಾರಂಭದ ಅಭ್ಯಾಗತರಾಗಿರುವಂತಹ ಗೌರವಾನ್ವಿತ ವಸಂತ ಗಿಳಿಯಾರ್, ಶರತ್ ಶೆಟ್ಟಿ ಹಾಗೂ ವಿದ್ವಾನ್ ಮಾಧವ ಅಡಿಗರು, ಕೃಷ್ಣಮೂರ್ತಿ ಟಿ.ಆರ್. ಇವರೆಲ್ಲರನ್ನು ವೇದಿಕೆಗೆ ಬರಮಾಡಿಕೊಳ್ಳುವಂತೆ ನಾನು ಲಕ್ಷ್ಮೀಶ್ ಅಡಿಗರಲ್ಲಿ ವಿನಂತಿ ಮಾಡಿಕೊಳ್ಳುತ್ತಾ ಇದ್ದೇನೆ. ಆತ್ಮೀಯರೇ, ಅತ್ಯಂತ ಗೌರವದಿಂದ ಬರಮಾಡಿಕೊಂಡಂತಹ ಅಭ್ಯಾಗತರು ವೇದಿಕೆಗೆ ಬರಬೇಕಿದ್ರೆ ನಮ್ಮ ಹತ್ರ ಇವತ್ತು ವಾದ್ಯಘೋಷ, ಚೆಂಡೆ ಬೆಳಗ ಇಲ್ಲ. ನೀವೇ ಅದ್ದೂರಿಯ ಚಪ್ಪಾಳೆಯ ಮೂಲಕ ಅವರನ್ನು ವೇದಿಕೆಗೆ ಬರಮಾಡಿಕೊಳ್ಳಬೇಕು ಅಂತ ವಿನಂತಿ ಮಾಡಿಕೊಳ್ಳುತ್ತಾ ಇದ್ದೇನೆ.
ಹಲೋ ಶ್ರೀ ಗುರುಭ್ಯೋ ನಮಃ. ಸೃಷ್ಟಿಸ್ಥಿತಿ ವಿನಾಶಾನಾಂ ಶಕ್ತಿಭೂತೆ ಸನಾತನಿ ಗುಣಾಶ್ರಯೇ ಗುಣಮಯೇ ನಾರಾಯಣಿ ನಮೋಸ್ತುತೆ. ಸಂಸಾರೈಕ ನಿಮಿತ್ತಾಯ ಸಂಸಾರ ನಿಧನಾಯ ಚ ನಮಃ ಸಂಸಾರ ರೂಪಾಯ ನಿಸ್ಸಂಸಾರಾಯ ಶಂಭವೇ. ಶ್ರೀ ಶಾರದಾ ಸದ್ವಿದ್ಯಾ ವಸಂತ ವೇದ ಶಿಬಿರದ ಸಮಾರೋಪದ ಕಾರ್ಯಕ್ರಮಕ್ಕೆ ನಾವೆಲ್ಲ ಜೊತೆಯಾಗಿದ್ದೇವೆ. ಅಂತೆಯೇ ಶಂಕರ ಜಯಂತಿಯ ಪರ್ವಕಾಲ ನಮಿ ಸಮಾರಂಭದ ನಿರ್ವಿಘ್ನತೆಗಾಗಿ ಪ್ರಾರ್ಥನೆಯನ್ನು ಮಾಡೋಣ. ಮೊದಲಿಗೆ ವೇದಘೋಷ ಶ್ರೀನಿವಾಸ್ ಜೋಶಿ ಗುಲ್ಬರ್ಗಾ, ಅಜಿತ್ ಕುಲಕರ್ಣಿ ಹರಿಹರಪುರ, ಆಕಾಶ ಕುಲಕರ್ಣಿ ದಾವಣಗೆರೆ, ಅಧ್ಯಾಪಕರು ಶ್ರೀ ರಾಜರಾಜೇಶ್ವರಿ ವೇದಗುರುಕುಲ ಸ್ವರ್ಣವಲ್ಲಿ ವೇದಘೋಷವನ್ನು ನೆರವೇರಿಸಿಕೊಡಬೇಕು ಅಂತ ವಿನಂತಿ ಮಾಡಿಕೊಳ್ಳುತ್ತೇನೆ. ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ ತದತ್ಸಮಾನಮಾ ಆಶಾತೆ ವೇನಂದಾನ ಪ್ರಯಚ್ಛತಃ ಧೃತವ್ರತಾಯ ದಾಶುಷೇ ವೇದಾಯೋ ವೇನಾಂ ಪದಮಂತರಿಕ್ಷೇಣ ಪತತಾಂ ವೇದನಾವಃ ಸಮುದ್ರಯಾಃ ವೇದಮಾಸೋ ಧೃತವ್ರತೋ ದ್ವಾದಶ ಪ್ರಜಾವತಃ ವೇದಾಯ ಉಪಜಾಯತೆ ವೇದವಾತಸ್ಯ ವರ್ತನೆ ಮುರಾರರಶ್ವಸ್ಯ ಬೃಹತಃ ವೇದಾಯೇ ಅಧ್ಯಾಸತೆ ನಿಶಸಾದ ಧೃತವ್ರತೋ ವರ್ಣಃ ಪಸ್ತ್ಯಾ ಆಸ್ವಾ ಸಾಮ್ರಾಜ್ಯಾಯ ಸುಕ್ರತೋಃ. ಹರಿಃ ಓಂ. ಎಲ್ರಿಗೂ ಮತ್ತೊಮ್ಮೆ ವಂದನೆಗಳನ್ನ ಸಲ್ಲಿಸ್ತಾ ನಿಮ್ಮೆಲ್ರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದೀಗ ಶಂಕರ ಸ್ತೋತ್ರ ಪಠಣ ಶಾಂಭವಿ ಅಡಿಗ, ನಾಗಶ್ರೀ ಅಡಿಗ, ವಿನಯ್ ಅಡಿಗ, ಪಾಲಕರ ಮನೆಯವರು ಶ್ರೀ ಶಾರದಾ ವಸಂತ ಶಿಬಿರ ಬಡಾಕೆರೆ. ದಯಮಾಡಿ ಶಾಂಭವಿ ಅಡಿಗ, ನಾಗಶ್ರೀ ಅಡಿಗ ಮತ್ತು ವಿನಯ ಅಡಿಗರು ವೇದಿಕೆ ಬರಬೇಕಾಗಿ ತಮ್ಮಲ್ಲಿ ಗೌರವಪೂರ್ವಕವಾಗಿ ವಿನಂತಿಸ್ತೇನೆ. सदृशाननु नेमि
ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸಹ ಸ್ವಾಗತವನ್ನು ಸಲ್ಲಿಸ್ತಾ ಶಂಕರ ಪೀಠ ಮತ್ತು ತಾಯಿ ಶಾರದೆಗೆ ವಂದಿಸಿಕೊಳ್ತಾ ಅಯ್ಯಪ್ಪ ಸ್ವಾಮಿ ಮತ್ತು ದುರ್ಗಾ ಪರಮೇಶ್ವರಿಯ ಸನ್ನಿಧಿಯಲ್ಲಿ ಅಣೆಗುಡ್ಡೆ ವಿನಾಯಕನ ಸನ್ನಿಧಿಯಲ್ಲಿ ಅತ್ಯಂತ ಸಂಭ್ರಮದಿಂದ ಶಂಕರ ಜಯಂತಿಯ ಪ್ರಯುಕ್ತ ಈ ಕಾರ್ಯಕ್ರಮ ಸಂಪನ್ನಗೊಳ್ತಾ ಇದೆ. ನಮ್ಮೊಂದಿಗೆ ಮಾಧ್ಯಮದ ಬಂಧುಗಳು ನಮ್ಮೊಂದಿಗಿದ್ದಾರೆ. ಅವರಿಗೂ ಸಹ ಸ್ವಾಗತವನ್ನು ಸಲ್ಲಿಸ್ತಾ ಕೊರ್ಗಿ ವಿಠ್ಠಲ್ ಶೆಟ್ಟಿ ಚಾರಿಟೇಬಲ್ ಟ್ರಸ್ಟ್ನ ಪ್ರವರ್ತಕರಾದಂಥ ಕೊರ್ಗಿ ವಿಠ್ಠಲ್ ಶೆಟ್ಟಿ ಸಹ ನಮ್ಮ ಜೊತೆ ಇದ್ದಾರೆ. ಅವರಿಗೂ ಸಹ ಸ್ವಾಗತವನ್ನು ಸಲ್ಲಿಸ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಶ್ರೀ ಶಾರದಾ ಸದ್ವಿದ್ಯೆ ವಸಂತ ಶಿಬಿರದಲ್ಲಿ ಇದು 4ನೇ ವರ್ಷದ ಶಿಬಿರ. 21 ದಿನಗಳ ಕಾಲ ನಿರಂತರವಾಗಿ ನಡೆದಂಥ ಶಿಬಿರ ಇಂದು ಸಮಾರೋಪಗೊಳ್ಳುವ ಈ ಹೊತ್ತಿನಲ್ಲಿ ಶ್ರೀ ಶಾರದಾ ಸದ್ವಿದ್ಯೆ ವಸಂತ ಶಿಬಿರದಲ್ಲಿ ಪ್ರಥಮ, ದ್ವಿತೀಯ, ತೃತೀಯ ಹಾಗೂ ಚತುರ್ಥ ವರ್ಷಗಳಲ್ಲಿ ಉತ್ತಮ ಸಾಧನೆಯನ್ನು ಮಾಡಿ ಅತಿ ಹೆಚ್ಚು ಅಂಕ ಗಳಿಸಿದಂಥ ಸಾಧಕ ವಿದ್ಯಾರ್ಥಿಗಳಿಗೆ ಬಹುಮಾನವನ್ನು ವಿತರಿಸುವಂಥ ಹೊತ್ತಿದು. ಈ ಬಹುಮಾನವನ್ನು ನಮ್ಮ ಮಾಧವ ಅಡಿಗರು ವಿತರಿಸಬೇಕಾಗಿ ತಮ್ಮಲ್ಲಿ ಗೌರವಪೂರ್ವಕವಾಗಿ ವಿನಂತಿಯನ್ನು ಮಾಡ್ತೇನೆ. ವಿದ್ಯಾರ್ಥಿಗಳು ತಮ್ಮ ಹೆಸರನ್ನು ಕರೆದ ತಕ್ಷಣ ವೇದಿಕೆಗೆ ಬಂದು ಬಹುಮಾನವನ್ನು ಪಡೆದು ನಿರ್ಗಮಿಸಬೇಕಾಗಿ ತಮ್ಮಲ್ಲಿ ವಿನಂತಿಸ್ತೇವೆ. ಪ್ರಥಮ ವರ್ಷದ ಋಗ್ವೇದದಲ್ಲಿ ಪ್ರಥಮ ಸ್ಥಾನವನ್ನು ಅಥರ್ವ ಐತಾಳ್ ಪಡೆದುಕೊಂಡಿದ್ದಾರೆ. ತಾವು ವೇದಿಕೆ ಬರಬೇಕು, ಬಹುಮಾನವನ್ನು ಪಡೆದುಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತೇವೆ. ಅಥರ್ವ ಐತಾಳ್. ದ್ವಿತೀಯ ಸ್ಥಾನವನ್ನು ಅತ್ರೇಯ ನಾವಡ, ಪ್ರಥಮ ಅಥರ್ವ ಐತಾಳ್. ದ್ವಿತೀಯ ಸ್ಥಾನವನ್ನು ಅತ್ರೇಯ ನಾವಡ, ಆತ್ರೇಯ ನಾವಡ ದ್ವಿತೀಯ ಸ್ಥಾನ. ತೃತೀಯ ಬಹುಮಾನವನ್ನು ವರದ ಹೆಬ್ಬಾರ್. ತೃತೀಯ ಬಹುಮಾನವನ್ನು ವರದ ಹೆಬ್ಬಾರ್, ಆತ್ರೇಯ ನಾವಡ ದ್ವಿತೀಯ ಸ್ಥಾನ. ತೃತೀಯ ಬಹುಮಾನ 3 ಮಂದಿ ಪ್ರಥಮ ಸ್ಥಾನವನ್ನು ಪಡೆದಿದ್ದಾರೆ. ಅಥರ್ವ ಐತಾಳ್, ಆತ್ರೇಯ ನಾವಡ, ವರದ ಹೆಬ್ಬಾರ್ 3 ಮಂದಿ ಸಹ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ದ್ವಿತೀಯ ಸುಧನ್ವ ಭಟ್, ಅಥರ್ವ ರವಿಕುಮಾರ್, ಧನುಷ್ ತಾವು ವೇದಿಕೆ ಬರಬೇಕು. ದ್ವಿತೀಯ ಬಹುಮಾನವನ್ನು ಸುಧನ್ವ ಭಟ್, ಅಥರ್ವ ರವಿಕುಮಾರ್, ಧನುಷ್ 3 ಮಂದಿ ಸಹ ದ್ವಿತೀಯ ಬಹುಮಾನವನ್ನು ಪಡ್ಕೊಂಡಿದ್ದಾರೆ. ಋಗ್ವೇದದಲ್ಲಿ 3 ಮಂದಿ ಸಹ ದ್ವಿತೀಯ ಬಹುಮಾನವನ್ನು ಪಡ್ಕೊಂಡಿದ್ದಾರೆ. ಸುಧನ್ವ ಭಟ್, ಅಥರ್ವ ರವಿಕುಮಾರ್, ಧನುಷ್ ತಮಗೆ ಅಭಿನಂದನೆಗಳನ್ನ ಸಲ್ಲಿಸ್ತೇವೆ. ತೃತೀಯ ಬಹುಮಾನವನ್ನು ನಿರಂಜನ್, ಅನೀಶ್ ಮತ್ತು ಧನ್ವಿತ್ ಪಡೆದುಕೊಂಡಿದ್ದಾರೆ. ತಾವು ದಯಮಾಡಿ ವೇದಿಕೆ ಬಂದು ಈ ಬಹುಮಾನವನ್ನು ಪಡೆದುಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತೇವೆ. ಅದೇ ರೀತಿ ಪ್ರಥಮ ವರ್ಷದ ಯಜುರ್ವೇದದಲ್ಲಿ ಪ್ರಥಮ ಸ್ಥಾನವನ್ನು ಪಡ್ಕೊಂಡಂಥ ನಮ್ಮ ಹೆಮ್ಮೆಯ ವಿದ್ಯಾರ್ಥಿಗಳು ಪ್ರಥಮ್ ಹೆಬ್ಬಾರ್, ನಂದನ್ ಹೆಗಡೆ, ಶಮಂತ್ ಅಡಿಗ. ಯಜುರ್ವೇದದಲ್ಲಿ ಪ್ರಥಮ ವರ್ಷದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಂಥ ಪ್ರಥಮ್ ಹೆಬ್ಬಾರ್, ದ್ವಿತೀಯ ಸ್ಥಾನ ಪಡೆದಂಥ ನಂದನ್ ಹೆಗಡೆ, ತೃತೀಯ ಸ್ಥಾನ ಪಡೆದಂಥ ಶಮಂತ್ ಅಡಿಗ. ಪ್ರಥಮ, ದ್ವಿತೀಯ, ತೃತೀಯ ಪ್ರಥಮ್ ಹೆಬ್ಬಾರ್, ನಂದನ್ ಹೆಗಡೆ, ಶಮಂತ್ ಅಡಿಗ. ಪ್ರಥಮ್ ಹೆಬ್ಬಾರ್ ಪ್ರಥಮ ಸ್ಥಾನ, ನಂದನ್ ಹೆಗಡೆ ದ್ವಿತೀಯ ಸ್ಥಾನ, ನಂದನ್ ಹೆಗಡೆ. ಶಮಂತ್ ಅಡಿಗ ತೃತೀಯ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಮುಂದಿನ ಬಹುಮಾನವನ್ನು ನಮ್ಮ ಜೊತೆ ಕೃಷ್ಣಮೂರ್ತಿ ಟಿ.ಆರ್. ಸಂಸ್ಕೃತ ಭಾಷಾ ಶಿಕ್ಷಕರು, ಜಗದ್ಗುರು ಅಭಿನವ ವಿದ್ಯಾತೀರ್ಥ ಪ್ರೌಢಶಾಲೆ ಶೃಂಗೇರಿ ತಾವು ಮುಂದಿನ ಬಹುಮಾನವನ್ನು ವಿತರಿಸಬೇಕಾಗಿ ತಮ್ಮಲ್ಲಿ ಗೌರವಪೂರ್ವಕವಾಗಿ ವಿನಂತಿಸ್ತೇವೆ. ಯಜುರ್ವೇದದಲ್ಲಿ ದ್ವಿತೀಯ ವರ್ಷದಲ್ಲಿ ಪ್ರಥಮ ಸ್ಥಾನವನ್ನು ನಿಶಾಂತ್ ಪಡ್ಕೊಂಡಿದ್ದಾರೆ. ತಾವು ವೇದಿಕೆ ಬರಬೇಕು. ನಿಶಾಂತ್ ಪ್ರಥಮ ಸ್ಥಾನವನ್ನು ನಿಶಾಂತ್ ಪಡ್ಕೊಂಡಿದ್ದಾರೆ. ದ್ವಿತೀಯ ಬಹುಮಾನವನ್ನು
ಸುಶಾಂತ್ ಪಡ್ಕೊಂಡಿದ್ದಾರೆ. ಸುಶಾಂತ್ ದ್ವಿತೀಯ ಬಹುಮಾನ. ತೃತೀಯ ಬಹುಮಾನವನ್ನ ಶರಣ್ ಕಲ್ಕೂರ್ ಅವರು ಪಡ್ಕೊಂಡಿದ್ದಾರೆ. ತೃತೀಯ ಬಹುಮಾನವನ್ನ ಶರಣ್ ಕಲ್ಕೂರ ಪಡ್ಕೊಂಡಿದ್ದಾರೆ. 3 ಮಂದಿ ನಮ್ಮ ಹೆಮ್ಮೆಯ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ, 3ನೇ ವರ್ಷದ ತೃತೀಯ ವರ್ಷದ ಸಾಧನೆ ಮಾಡಿ ಬಹುಮಾನವನ್ನು ಪಡೆದಂಥ ವಿದ್ಯಾರ್ಥಿಗಳು ಭಾರತಿ ಶಂಕರ ಮತ್ತು ಧ್ರುವ ಉಡುಪ ಇಬ್ಬರೂ ಸಹ ಪ್ರಥಮ ಸ್ಥಾನ ಪಡ್ಕೊಂಡಿದ್ದಾರೆ. ಭಾರತಿ ಶಂಕರ ಮತ್ತು ಧ್ರುವ ಉಡುಪ ಇಬ್ಬರೂ ಸಹ ಪ್ರಥಮ ಸ್ಥಾನ ಪಡೆದುಕೊಂಡಿದ್ದಾರೆ. ಅದೇ ರೀತಿ ಹರಿಕೇಶ್ ಮಂಜಾ ಮತ್ತು ಅದ್ವೈತ, ಹರಿಕೇಶ್ ಮಂಜಾ ಮತ್ತು ಅದ್ವೈತ ದ್ವಿತೀಯ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಹರಿಕೇಶ್ ಮಂಜಾ ಮತ್ತು ಅದ್ವೈತ ಇಬ್ಬರೂ ಸಹ ದ್ವಿತೀಯ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ತೃತೀಯ ಬಹುಮಾನವನ್ನ ಶ್ರೀರಾಮ್ ಭಟ್ ಮತ್ತು ವೇದಾಂತ ಇಬ್ಬರು ಪಡೆದುಕೊಂಡಿದ್ದಾರೆ. ಶ್ರೀರಾಮ್ ಭಟ್ ಮತ್ತು ವೇದಾಂತ ಇಬ್ಬರು ಪಡೆದುಕೊಂಡಿದ್ದಾರೆ. ಮುಂದಿನ ಬಹುಮಾನವನ್ನ ನಮ್ಮ ಗಿಳಿಯಾರು ಜನಸೇವಾ ಟ್ರಸ್ಟ್ನ ಪ್ರವರ್ತಕರಾದಂಥ ವಸಂತ್ ಗಿಳಿಯಾರ್ ಅವರು ಮುಂದಿನ ಬಹುಮಾನವನ್ನು ವಿತರಿಸಬೇಕಾಗಿ ತಮ್ಮಲ್ಲಿ ಗೌರವಪೂರ್ವಕವಾಗಿ ವಿನಂತಿಯನ್ನು ಮಾಡ್ತೇವೆ. ಚತುರ್ಥ ಶ್ರೀರಾಮ್ ಭಟ್ ಮತ್ತು ವೇದಾಂತ ವೇದಿಕೆ ಬರಬೇಕು. ತೃತೀಯ ಬಹುಮಾನ ಶ್ರೀರಾಮ್ ಭಟ್ ಮತ್ತು ವೇದಾಂತ. ಮುಂದೆ ಚತುರ್ಥ ವರ್ಷದಲ್ಲಿ ಮೊದಲ ಬಹುಮಾನವನ್ನ ಸನಾತನ ಪಡೆದುಕೊಂಡಿದ್ದಾರೆ. ತಾವು ವೇದಿಕೆ ಬರಬೇಕು. ಸನಾತನ ಅವರು ತಾವು ವೇದಿಕೆ ಬರಬೇಕು. ದ್ವಿತೀಯ ಶ್ರೀವತ್ಸ ಅಡಿಗ ದ್ವಿತೀಯ ಬಹುಮಾನವನ್ನ ಪಡೆದುಕೊಂಡಿದ್ದಾರೆ. ಶ್ರೀವತ್ಸ ಅಡಿಗ. ತೃತೀಯ ಬಹುಮಾನವನ್ನ ಶಮಿತ ಹೊಳ್ಳ ಪಡ್ಕೊಂಡಿದ್ದಾರೆ. ಮುಂದಿನ ಬಹುಮಾನವನ್ನ ನಮ್ಮ ಒಪ್ಪಂದದ ಶರತ್ ಶೆಟ್ಟರು ವೇದಿಕೆಯಲ್ಲಿದ್ದಾರೆ. ತಾವು ಮುಂದಿನ ಬಹುಮಾನವನ್ನು ವಿತರಿಸಬೇಕಾಗಿ ವಿನಂತಿಸ್ತಾ, ಯೋಗದಲ್ಲಿ ಅತಿ ಹೆಚ್ಚು ಸಾಧನೆ ಮಾಡಿದಂಥ ವಿದ್ಯಾರ್ಥಿಗಳು ಅಥರ್ವ ಐತಾಳ್ ವೇದಿಕೆ ಬರಬೇಕು. ಪ್ರಥಮ ಸ್ಥಾನ ಅಥರ್ವ ಐತಾಳ್ ಪ್ರಥಮ ಸ್ಥಾನ. ಅಥರ್ವ ಐತಾಳ್ ಯೋಗದಲ್ಲಿ ಅತಿ ಹೆಚ್ಚು ಸಾಧನೆ ಮಾಡಿ ಬಹುಮಾನವನ್ನು ಪಡೆದಂತ ನಮ್ಮ ಹೆಮ್ಮೆಯ ವಿದ್ಯಾರ್ಥಿ. ನಮ್ಮ ಜೊತೆ ಯೋಗ ಗುರು ಸುಬ್ಬಯ್ಯ ದೇವಾಡಿಗರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಸಹ ಗುರುತಿಸಿಕೊಳ್ತಾ ಅವರಿಗೂ ಸಹ ಸ್ವಾಗತವನ್ನ ಸಲ್ಲಿಸ್ತಾ ಇದ್ದೇವೆ. ಅಥರ್ವ ಐತಾಳ್ ಪ್ರಥಮ ಬಹುಮಾನ. ದ್ವಿತೀಯ ಇಬ್ಬರು ಹಂಚಿಕೊಂಡಿದ್ದಾರೆ. ಮನ್ವಿತ್ ಮತ್ತು ಗುರುಪ್ರಸಾದ್ ಇಬ್ಬರು ಸಹ ವೇದಿಕೆ ಬರಬೇಕು. ತಾವು ಪಡೆದುಕೊಂಡಿದ್ದೀರಿ. ದ್ವಿತೀಯ ಬಹುಮಾನವನ್ನ ಮನ್ವಿತ್ ಮತ್ತು ಗುರುಪ್ರಸಾದ್ ಪಡೆದುಕೊಂಡಿದ್ದಾರೆ. ತಾವಿಬ್ಬರೂ ಸಹ ವೇದಿಕೆ ಬಂದು ಬಹುಮಾನವನ್ನ ಸ್ವೀಕರಿಸಿಕೊಳ್ಬೇಕಾಗಿ ತಮಗೆ ವಿನಂತಿಯನ್ನು ಮಾಡ್ತೇವೆ. ಮೂರನೆಯ ಬಹುಮಾನ, ತೃತೀಯ ಬಹುಮಾನ ಅದ್ವೈತ್ ಜೋಯಿಸ್ ಶೃಂಗೇರಿ ಮೂರನೆಯ ಬಹುಮಾನವನ್ನ ಪಡೆದುಕೊಂಡಿದ್ದಾರೆ. ಎಲ್ಲ ಬಹುಮಾನವನ್ನು ಪಡೆದಂಥ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ, ಬಹುಮಾನವನ್ನು ಪಡೆದೇ ಇರುವಂಥ ವಿದ್ಯಾರ್ಥಿಗಳು ಮುಂದಿನ ವರ್ಷದಲ್ಲಿ ತಾವು ಬಹುಮಾನವನ್ನು ಪಡಿತೀರಿ ಎನ್ನುವ ವಿಶ್ವಾಸದೊಂದಿಗೆ ನಿಮಗೂ ಸಹ ಅತ್ಯಂತ ತುಂಬು ಹೃದಯದ ಧನ್ಯವಾದವನ್ನು ಸಮರ್ಪಿಸ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತೇವೆ. ನಮ್ಮೊಂದಿಗಿರುವ ಮುಖ್ಯ ಅತಿಥಿ ವಿದ್ವಾನ್ ಮಾಧವ ಅಡಿಗರು.
ಸಂಸ್ಕೃತ ಶಿಕ್ಷಕರಾಗಿ, ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕುಂದಾಪುರದ ಉಪಪ್ರಾಂಶುಪಾಲರಾಗಿ, ತದನಂತರ ಕೋಣಿ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರಾಗಿ ವೃತ್ತಿ ಬದುಕಿನಿಂದ ನಿವೃತ್ತಿಗೊಂಡು ಅತ್ಯಂತ ಯಶಸ್ವಿ ವಾಗ್ಮಿಗಳಾಗಿ ಗುರುತಿಸಿಕೊಂಡವರು. ನನ್ನ ಹೆಮ್ಮೆಯ ಗುರು ಎನ್ನುವ ಹೆಮ್ಮೆಯೊಂದಿಗೆ ಮಾಧವ ಅಡಿಗರನ್ನ ಗೌರವದಿಂದ ನುಡಿಪೀಠಕ್ಕೆ ಬರಮಾಡಿಕೊಳ್ತೇವೆ. ಬನ್ನಿ ಸರ್. ಕುಣಿತ ಭಜನೆಗೆ ಹೆಸರು ಕೊಟ್ಟಂತ ವಿದ್ಯಾರ್ಥಿಗಳು ದಯಮಾಡಿ ಶಿಸ್ತುಬದ್ಧರಾಗಿ ಹೊರಬಾಕಿ ನಿಮ್ಮ ನಿರೀಕ್ಷೆಯಲ್ಲಿದ್ದಾರೆ. ಎಲ್ಲರೂ ಒಟ್ಟಿಗೆ ಹೋಗೋದು ಬೇಡ, ನಿಧಾನವಾಗಿ ಸರದಿ ಸಾಲಿನಲ್ಲಿ ತಾವು ತೆರಳಬೇಕಾಗಿ ತಮ್ಮಲ್ಲಿ ಗೌರವದಿಂದ ವಿನಂತಿಯನ್ನು ಮಾಡ್ತೇವೆ. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾಂ ಲಕ್ಷ್ಮೀಂಚ ದೇಹಿಮೆ. ಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಈ ಒಂದು ಶಂಕರ ಜಯಂತಿಯ ನಿಮಿತ್ತದ ಕಾರ್ಯಕ್ರಮದೊಂದಿಗೆ ವಸಂತ ವೇದ ಶಿಬಿರದ ಸಮಾರೋಪ ಸಮಾರಂಭವನ್ನು ಕೂಡ ಆಯೋಜಿಸಿಕೊಂಡು ಆಸ್ತಿಕ ಮಹನೀಯರನ್ನು ತಮ್ಮೆಲ್ಲರನ್ನೂ ಒಂದೇ ಕಡೆಗೆ ಸೆಳೆಯುವಲ್ಲಿ ಯಶಸ್ವಿಯಾದಂತಹ ಪ್ರಾಂತೀಯ ಧರ್ಮಾಧಿಕಾರಿಗಳು, ನಮ್ಮೆಲ್ಲರ ಮಾರ್ಗದರ್ಶಕರು, ಹಿತೈಷಿಗಳು, ಬ್ರಹ್ಮಶ್ರೀ ಲೋಕೇಶ್ ಅಡಿಗರ ಚಾಕಚಕ್ಯತೆಯನ್ನು, ಕಾರ್ಯ ಸಾಧನೆಯನ್ನು ಇದೇ ಕ್ಷೇತ್ರದಲ್ಲಿ 1 ಮಾಸದ ಹಿಂದೆ ನಾವೆಲ್ಲ ಸಾಕ್ಷೀಕರಿಸಿದ್ದೇವೆ, ನೋಡಿದ್ದೇವೆ. ಅಭೂತಪೂರ್ವವಾದ ಕಾರ್ಯಕ್ರಮವನ್ನು ಮಾಡುವಲ್ಲ ನಿಜವಾಗಿ ಸಿದ್ಧಹಸ್ತರಾದಂಥ ಅಡಿಗ ಸಹೋದರಿಗೆ ಪ್ರಥಮವಾಗಿ ನಮೋ ನಮಃ ಅನ್ನುತ್ತಾ ಈ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ನಮ್ಮ ಸನ್ಮಿತ್ರರು, ವಸಂತ ಗೆಳೆಯರವರೇ, ಹಾಗೆ ಈಗ ತಾನೇ ಶಂಕರರ ಬಗ್ಗೆ ಉಪನ್ಯಾಸವನ್ನು ಮಾಡಿದಂಥ ಕೃಷ್ಣಮೂರ್ತಿಯವರೇ, ಹಾಗೂ ಶರತ್ ಅವರೇ, ಹಾಗೂ ವೇದಿಕೆ ಮುಂಭಾಗದಲ್ಲಿ ಆಸೀನರಾದಂತಹ ಆಸ್ತಿಕ ಬಂಧುಗಳೇ, ಸನಾತನ ಧರ್ಮದ ಅನುಯಾಯಿಗಳೇ, ಮಾತೆಯರೇ ಹಾಗೂ ಮಹನೀಯರೇ, ಮುದ್ದು ಮಕ್ಕಳೇ, ವೇದ ಶಿಬಿರದ ಮಕ್ಕಳಿಗೆ ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ಅವರನ್ನು ತೊಡಗಿಸಿಕೊಂಡು ಇದೀಗ ಬೇರೆ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ತಯಾರಿಗಾಗಿ ಅವರನ್ನು ಕಳಿಸಿದ್ದಾರೆ. ಈ ಸಂದರ್ಭದಲ್ಲಿ ನಾನು ಯಾವ ವಿಚಾರದಲ್ಲಿ ಮಾತನಾಡಬೇಕು ಅಂತಂದರೆ ನನಗೆ ಸ್ವಲ್ಪ ಗೊಂದಲ ಆಯಿತು. ನಾನು ಬರುವಾಗ ಶಂಕರ ಜಯಂತಿಯ ಕಾರ್ಯಕ್ರಮ ಇದು, ಶಂಕರರ ಬಗ್ಗೆ ಮಾತನಾಡೋಣ ಅಂತ ತಲೆಯಲ್ಲಿ ಇಟ್ಟುಕೊಂಡು ಬಂದಿದ್ದೇನೆ. ಆದರೆ ಬರ್ತಾ ಬರ್ತಾ ನಮ್ಮ ಕೃಷ್ಣಮೂರ್ತಿಯವರು ಶಂಕರರ ಬಗ್ಗೆ ಉಪನ್ಯಾಸವನ್ನು ಮಾಡಿದ್ದಾರೆ, ತಾವೆಲ್ಲ ಕೇಳಿದ್ದೀರಿ. ಹಾಗಾಗಿ ಹೆಚ್ಚು ವಿಚಾರಗಳನ್ನು ಆ ಕಡೆ ಸ್ಪರ್ಶ ಮಾಡದೆ, ಶಿಬಿರದಲ್ಲಿ ಒಂದು 4-5 ವರ್ಷಗಳ ಹಿಂದೆ ಒಂದು ಸಮಾರೋಪ ಸಮಾರಂಭದಲ್ಲಿ ನಾನು ಇದೇ ವೇದ ಶಿಬಿರದಲ್ಲಿ ಬಡಾಕೆರೆಯಲ್ಲಿ ಭಾಗವಹಿಸಿದ್ದೆ. ಕೆಲವು ಪಾಲಕರಿಗೆ ಗೊತ್ತಿರ್ಬೋದು, ಯಾಕೆಂದರೆ ಮಕ್ಕಳು ಬದಲಾಗ್ತಾರೆ ವರ್ಷ. ಆ ಒಂದು ವೇದ ಶಿಬಿರ ನಿಜವಾಗಿ ನಮ್ಮ ಸನಾತನ ಧರ್ಮದ ವೃಕ್ಷಕ್ಕೆ ಎರೆಯುವ ನೀರು. ಒಂದು ಮರಕ್ಕೆ ಬುಡಕ್ಕೆ ನೀರು ಎರೆದರೆ ಮಾತ್ರ ಅದು ಚಿಗುರುತ್ತೆ. ಹಾಗೆ ನಮ್ಮ ಸನಾತನ ಧರ್ಮ ಎಂಬ ವೃಕ್ಷ ಬೆಳಿಬೇಕಾದ್ರೆ, ಚಿಗುರಬೇಕಾದ್ರೆ, ಫಲ ಕೊಡಬೇಕಾದ್ರೆ, ಪುಷ್ಪ ಭರಿತವಾಗಬೇಕಾದ್ರೆ ಅದರ ಬೇರಿಗೆ ನೀರು ಬೇಕು. ಆ ಬೇರಿಗೆ ನೀರು ಹಾಕುವವರು ಯಾರು? ಖಂಡಿತ ಶಿಕ್ಷಣ ಸಂಸ್ಥೆಯಲ್ಲಿ ಆ ವ್ಯವಸ್ಥೆ ಖಂಡಿತ ಇಲ್ಲ. ತಮಗೆಲ್ಲ ಗೊತ್ತಿದೆ, ಲಕ್ಷ ಕೊಟ್ಟು ಶಾಲೆಗೆ ಸೇರಿಸ್ತೇವೆ, ಅಲ್ಲಿ ಒಂದು ಅಡ್ಮಿಷನ್ನಿಗೋಸ್ಕರ ನಾವು ಕ್ಯೂ ನಿಲ್ತೇವೆ. ಆದರೆ ಶಾಲೆಯಲ್ಲಿ ಕೊಡುವುದು ನಿಜವಾಗಿಯೂ ವಿದ್ಯೆಯೇ ಎಂಬ ಪ್ರಶ್ನಾರ್ಥಕ ಚಿಹ್ನೆ ಬರುತ್ತೆ. ಯಾಕೆ ಹಾಗಾಗ್ತಾ ಇದೆ ಅಂದರೆ ಸಮಾಜ ಆ ರೀತಿ ಆಗಿದೆ. ಆದರೆ ನಮ್ಮ ಸನಾತನ ಧರ್ಮ ಉಳಿಬೇಕಾದ್ರೆ ಈ ಒಂದು ಸನಾತನ ಧರ್ಮದ ವೃಕ್ಷದ ಬೇರಿಗೆ ನೀರೆರೆಯುವ ಕೆಲಸ ಮಕ್ಕಳಲ್ಲಿ ಆಗಬೇಕು. ಅಂತಹ ಪ್ರಜ್ಞೆಯನ್ನು ಬೆಳೆಸಬೇಕಾದ್ರೆ ಇಂತಹ ವೇದ ಶಿಬಿರಗಳು ನಿಜವಾಗಿಯೂ ಸಾರ್ಥಕ ಆಗತ್ತೆ. ಅಂತಹ ವೇದ ಶಿಬಿರಗಳು ಇರುವುದರಿಂದ, ಆ ವಸಂತ ವೇದ ಶಿಬಿರ ಇರುವುದರಿಂದ ನಮ್ಮ ಮಕ್ಕಳಲ್ಲಿ ಆ ಪ್ರಜ್ಞಾಶಕ್ತಿ, ಧೀಶಕ್ತಿ, ಯಾವುದು ನಾವು ಧಿಯೋ ಯೋನ ಪ್ರಚೋದಯಾತ್ ಅಂತ ಹೇಳ್ತೇವೆ, ಅದು ಖಂಡಿತ ಬೆಳೀತಾ ಇದೆ. ತನ್ಮೂಲಕ ಮುಂದಿನ ನಮ್ಮ ಪ್ರಜೆಗಳು
ನಿಜವಾದ ಭಾರತೀಯ ಪ್ರಜೆಗಳಾಗಲಿಕ್ಕೆ ಸಾಧ್ಯ ಇದೆ. ಆದ್ದರಿಂದ ವೇದ ಶಿಬಿರದ ಒಂದು ಸಾರ್ಥಕತೆಯನ್ನು ನಾವು ಈಗ ನಿತ್ಯ ಜೀವನದಲ್ಲಿ ಕಂಡುಕೊಳ್ತಾ ಇದ್ದೇವೆ. ಇದರ ಜೊತೆಯಲ್ಲಿ ಕುಮಾರಿಯರಿಗಾಗಿ ಕನ್ಯಕಾ ಶಿಬಿರವನ್ನು ಕೂಡ ಅಡಿಗರು ಮಾಡ್ತಾ ಇದ್ದಾರೆ. ಆದ್ದರಿಂದ ಧರ್ಮ ಸಂಸ್ಕೃತಿಗಳ ಸಮ್ಮೇಳನ ತನ್ಮೂಲಕ ಸನಾತನ ಧರ್ಮವನ್ನು ಉಳಿಸುವ ನಿಟ್ಟಿನಲ್ಲಿ ನಮ್ಮ ಈ ಒಂದು ವೇದ ಶಿಬಿರ ಇರಬಹುದು ಅಥವಾ ಕನ್ಯಕಾ ಶಿಬಿರ ಇರುವುದು ಖಂಡಿತ ಸಾರ್ಥಕ ಆಗ್ತಾ ಇದೆ ಅಂತ ನಾವು ನೀವೆಲ್ಲ ಸಂತೋಷದಿಂದ ನೋಡ್ತಾ ಇದ್ದೇವೆ, ಅದನ್ನು ಅನುಭವಿಸ್ತಾ ಇದ್ದೇವೆ. ಅದರ ಅನುಭವ ನಮ್ಮಲ್ಲಿ ಎಲ್ಲರಲ್ಲೂ ಉಂಟಾಗಿದೆ. ನಾನು ಈ ಸಂದರ್ಭದಲ್ಲಿ ಶಂಕರಾಚಾರ್ಯರ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳ್ತೀನಿ. ಯಾಕಂದರೆ ಶಂಕರ ಜಯಂತಿಯ ಒಂದು ಸಂದರ್ಭ. ಸನಾತನ ಧರ್ಮ ಎಂಬುದು ಯಾವ ರೀತಿಯಲ್ಲಿ ಅದು ಅಧೋಗತಿಗೆ ಹೋಗಿದೆ ಅಂದರೆ, ನಮ್ಮ ಮಾನ್ಯ ಮಾಜಿ ಶಾಸಕರಾದಂಥ ರಘುಪತಿ ಭಟ್ರವರು ಆಗಮಿಸ್ತಾ ಇದ್ದಾರೆ. ಉಡುಪಿಯ ಗೌರವಾನ್ವಿತ ಮಾಜಿ ಶಾಸಕರಾದಂಥ ನಮ್ಮ ಹೆಮ್ಮೆಯ ರಘುಪತಿ ಭಟ್ ಅವರು ಆಗಮಿಸಿದ್ದಾರೆ. ಅವರಿಗೆ ಶಂಕರ ಮಠದ ವತಿಯಿಂದ ಗೌರವಪೂರ್ವಕವಾದಂಥ ಸ್ವಾಗತವನ್ನು ಸಲ್ಲಿಸ್ತಾ ವೇದಿಕೆಗೆ ಬರಮಾಡಿಕೊಳ್ತೇವೆ. ಬನ್ನಿ ಸರ್, ತಮ್ಮ ಗೌರವದ ಉಪಸ್ಥಿತಿ ನಮಗೆ ಹೆಮ್ಮೆ ತಂದಿದೆ. ನಿಮ್ಮನ್ನು ತುಂಬು ಹೃದಯದಿಂದ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಅತ್ಯಂತ ಗೌರವದಿಂದ ಶೃಂಗೇರಿ ಶಂಕರ ಮಠದ ಶಂಕರ ಜಯಂತಿಯ ಈ ಮಹೋತ್ಸವಕ್ಕೆ ತಮಗೆ ತುಂಬು ಹೃದಯದ ಸ್ವಾಗತವನ್ನು ಸಲ್ಲಿಸ್ತಾ ಇದ್ದೇವೆ, ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಸಂಘಟಕರ ಅನುಮತಿಯೊಂದಿಗೆ ನನ್ನ ಮಾತನ್ನು ಮುಂದುವರಿಸ್ತೇನೆ. 4-5 ಬಾರಿ ಶಂಕರ ಜಯಂತಿಯ ಒಂದು ಸಂದರ್ಭದಲ್ಲಿ ನಾನು ಉಪನ್ಯಾಸ ಕೊಟ್ಟ ಹಿನ್ನೆಲೆಯಲ್ಲಿ ನಾನು ಶಂಕರಾಚಾರ್ಯರ ಬಗ್ಗೆ ಮಾತನಾಡುವಾಗ 3 ವಿಭಾಗಗಳನ್ನು ಮಾಡಿಕೊಂಡು ಮಾತಾಡಲಿಕ್ಕೆ ಸಾಧ್ಯ ಇದೆ. ಒಂದು, ಶಂಕರರ ಹುಟ್ಟು, ಅವರ ಜೀವನ ಚರಿತ್ರೆ, ಅವರ ಜೀವನದ ಸಾಧನೆ. ಇದು ಒಂದು ರೀತಿಯಲ್ಲಿ ಐತಿಹಾಸಿಕವಾದ ಹಿಸ್ಟ್ರಿ ಅಂತ ಏನು ಹೇಳ್ತೇವೆ, ಇತಿಹಾಸವಾಗಿ ಇರುತ್ತೆ. ಎರಡನೆಯದು, ಅವರು ಮಾಡಿದ ಸಾಧನೆ, ಅರ್ಥಾತ್ ಅದ್ವೈತ ಸಿದ್ಧಾಂತದ ಬಗ್ಗೆ ಅವರು ಏನೇನು ಸಾಧನೆಯನ್ನು ಮಾಡಿದ್ದಾರೆ, ಅವರ ವಿರೋಧಿಗಳನ್ನು ಯಾವ ರೀತಿ ಎದುರಿಸಿ ಅಖಂಡವಾದ ಭಾರತದಲ್ಲಿ ಒಂದು ಸನಾತನ ಧರ್ಮದ, ಹಿಂದೂ ಧರ್ಮದ ಜೊತೆಗೆ ಅದ್ವೈತ ಸಿದ್ಧಾಂತದ ಮುದ್ರೆಯನ್ನು ಯಾವ ರೀತಿ ಒತ್ತಿದ್ದಾರೆ, ಇದು ಎರಡನೇ ಭಾಗದ ಸಾಧನೆ. ಮೂರನೆಯದಾಗಿ ನಾವು ಉಪನ್ಯಾಸ ಮಾಡುವಾಗ ಮೂರನೇ ವಿಭಾಗ ಏನು ಆಯ್ಕೆ ಮಾಡಬಹುದು ಅಂದರೆ, ಶಂಕರರ ತತ್ವ, ಅರ್ಥಾತ್ ಶಂಕರರು ಯಾವ ತತ್ವವನ್ನು ನಮ್ಮ ಜನರಲ್ಲಿ ಬಿತ್ತಿದ್ದಾರೆ ಅಥವಾ ಜನರನ್ನು ಯಾವ ದಿಕ್ಕಿನೆಡೆಗೆ ಕೊಂಡೊಯ್ದಿದ್ದಾರೆ. ತಮಗೆಲ್ಲ ಗೊತ್ತಿದೆ, ಅದ್ವೈತ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಿದ್ದಾರೆ. ಅದರ ಸಿದ್ಧಾಂತ, ಅದ್ವೈತ ಎಂದರೆ ಏನು, ಅದ್ವೈತ ಸಿದ್ಧಾಂತದ ಏನು ಯಾವ ಯಾವ ಪ್ರಕರಣಗಳಿದೆ, ಅದನ್ನು ನಾವು ಯಾವ ರೀತಿಯಲ್ಲಿ ಅರ್ಥೈಸಿಕೊಳ್ಳಬಹುದು ಅಂತ ಮೂರನೆಯ ವಿಚಾರವಾಗಿರುತ್ತೆ. ಸಾಮಾನ್ಯವಾಗಿ ಶಂಕರರು ಹುಟ್ಟಿದ್ದೆಯಲ್ಲಿ, ಯಾವಾಗ ಹುಟ್ಟಿದ್ರು, ಅವರ ತಂದೆ ಯಾರು, ತಾಯಿ ಯಾರು, ಬಾಲ್ಯ ಹೇಗಿತ್ತು, ಸಾಮಾನ್ಯ ಇತಿಹಾಸ ಎಲ್ಲರಿಗೂ ಗೊತ್ತಿದೆ. ಆದ್ದರಿಂದ ಅದನ್ನು ಹೆಚ್ಚು ಸ್ಪರ್ಶ ಮಾಡಲಿಕ್ಕೆ ಹೋಗುವುದಿಲ್ಲ. ಮಾತ್ರವಲ್ಲ, ಸಮಯವೂ ಕೂಡ ಹೇಳುವುದಕ್ಕೆ ಕೇಳುವುದಕ್ಕೆ ನಮಗೆ ಅವಕಾಶ ಮಾಡಿಕೊಡೋದಿಲ್ಲ. ಯಾಕಂದರೆ ಇಂತಹ ವಿಚಾರಗಳನ್ನು ಹೇಳುವವರು ಕಡಿಮೆ, ಹಾಗೆ ಕೇಳುವವರಿಗೂ ಕೂಡ ಪುರುಸೋತಿಲ್ಲದಂಥ ಈ ಗಡಿಬಿಡಿ ಯುಗದಲ್ಲಿ ಅವರ ಜೀವನ ಚರಿತ್ರೆ ಪುಸ್ತಕಗಳನ್ನು ಓದುವಾಗ ಅಲ್ಪ ಸ್ವಲ್ಪ ತಿಳಿದುಕೊಳ್ಳಬಹುದು. ಎರಡನೆಯದು, ಅವರ ಜೀವನದಲ್ಲಿ ಮಾಡಿದ ಸಾಧನೆ, ಇದು ಬಹಳ ಪ್ರಧಾನವಾದದ್ದು. ಒಂದೇ ಶ್ಲೋಕದಲ್ಲಿ ಅವರ ಜೀವನದ ಸಾಧನೆ ನಮ್ಮ ಉಪನ್ಯಾಸಕರು ಈಗಾಗಲೇ ಹೇಳಿದ್ದರು. 5ನೇ ವರ್ಷದಲ್ಲಿ ಉಪನಯನ ಆದವರು ಕೂಡ ಅವರಿಗೆ ಉಪನಯನ 5 ವರ್ಷಕ್ಕಾಗಿದೆ. 8 ವರ್ಷೇ ಚತುರ್ವೇದಿ, 12 ಸರ್ವಶಾಸ್ತ್ರವಿತ್, 16 ಕೃತವಾನ್ ಭಾಷ್ಯಂ, 32 ಮುನಿರಭ್ಯಗಾತ್. ಅವರು ಒಟ್ಟು ಬದುಕಿದ ವರ್ಷ 32. ಆಲೋಚನೆ ಮಾಡಿ, ನಾವೀಗ 32 ಗುಣಿಸು 2ರಲ್ಲಿದ್ದೇವೆ. ಅಂತಹ ಸಾಧನೆ ಮಾಡಿದ್ದಾರೆ 32 ವರ್ಷದಲ್ಲಿ. 8 ವರ್ಷಕ್ಕೆ ಎಲ್ಲ ವೇದಗಳನ್ನು ಅಧಿಗತ ಮಾಡಿಕೊಂಡ್ರು. 12 ವರ್ಷಕ್ಕೆ ಸರ್ವಶಾಸ್ತ್ರವಿತ್, ಎಲ್ಲ ಶಾಸ್ತ್ರಗಳನ್ನು ಓದಿದ್ರು. 16ನೇ ವರ್ಷಕ್ಕೆ ಕೃತವಾನ್ ಭಾಷ್ಯಂ, ಎಲ್ಲ ಗ್ರಂಥಗಳಿಗೆ, ಸನಾತನ ಧರ್ಮಗಳಿಗೆ ಅಥವಾ ಸನಾತನ ಧರ್ಮದ ಗ್ರಂಥಗಳಿಗೆ ಇದಮಿತ್ತಂ, ಇದು ಹೀಗೆ ಎಂಬ ಸಿದ್ಧಾಂತದ ಭಾಷ್ಯವನ್ನು ಬರೆದರು. ಪ್ರಸ್ಥಾನತ್ರಯಕ್ಕೆ ಭಾಷ್ಯವನ್ನು ಬರೆದರು.
ಪ್ರಸ್ಥಾನತ್ರಯ ಅಂದರೆ ಗೊತ್ತಿರಬಹುದು ತಮಗೆ. ಪ್ರಸ್ಥಾನ ಅಂದರೆ ದಾರಿ, ತ್ರಯ ಅಂದರೆ ಮೂರು, ದಾರಿ ಮೂರು ದಾರಿ. ಎಲ್ಲಿಗೆ ನಾವು ಹೋಗಬೇಕಾದಂತಹ ನಮ್ಮ ಡೆಸ್ಟಿನೇಷನ್ ಅಂತ ಏನು ನಿಸ್ಥಾನ ಇದೆ, ಮೋಕ್ಷ ಇದೆ, ಆ ಮೋಕ್ಷ ನಮ್ಮ ಕೊನೆಯ ನಿಲ್ದಾಣ. ಆ ನಿಲ್ದಾಣಕ್ಕೆ ಹೋಗುವುದಕ್ಕೆ ಮೂರು ದಾರಿಗಳಿದೆ. ಆ ಮೂರು ದಾರಿಗಳಿಗೂ ಕೂಡ ಅರ್ಥಾತ್ ಬ್ರಹ್ಮಸೂತ್ರ ಇರಬಹುದು, ಉಪನಿಷತ್ ಇರಬಹುದು, ಹಾಗೆಯೇ ಭಗವದ್ಗೀತೆ ಇರ್ಬೋದು. ಈ ಮೂರಕ್ಕೂ ಕೂಡ ಭಾಷ್ಯ ಅಂದ್ರೆ ಅರ್ಥ ಆಗ್ಲಿಕ್ಕಿಲ್ಲ, ಮಕ್ಕಳ ಭಾಷೆಯಲ್ಲಿ ಹೇಳೋದಾದ್ರೆ ನೋಟ್ಸ್, ಅದಕ್ಕೆ ಟಿಪ್ಪಣಿಯನ್ನ ಬರೆದು 16ನೇ ವರ್ಷಕ್ಕೆ ನೋಟ್ಸ್ ಅನ್ನ ರೆಡಿ ಮಾಡಿದ್ರು. ಎಲ್ಲ ಶಾಸ್ತ್ರಗಳಿಗೆ ತೋರಿಸುವಂತ ಏಕೈಕ ಮಾರ್ಗ ಅದ್ವೈತ ಸಿದ್ಧಾಂತ ಅಂತ ಭಾಷ್ಯದಲ್ಲಿ ತಮ್ಮ ನೋಟ್ಸಿನಲ್ಲಿ ಅಥವಾ ತಮ್ಮ ಟಿಪ್ಪಣಿಯಲ್ಲಿ ನಿಮ್ಮೆಲ್ಲರಿಗೂ ಅರ್ಥ ಆಗುವಂತೆ ಬರೆದರು. ಇನ್ನು ಮತ್ತೆ 16 ವರ್ಷ ಉಳಿದಿದೆ ಅವರಿಗೆ. ಆ 16 ವರ್ಷ ಕೂಡ ಕಥೆ ಇದೆ. ವೇದವ್ಯಾಸರೇ ಆಶೀರ್ವಾದ ಮಾಡಿ ಅವರಿಗೆ 16 ವರ್ಷ ಇದ್ದದ್ದು 32 ವರ್ಷದ ಜೀವಿತ ಕಾಲವನ್ನು ಅನುಗ್ರಹ ಮಾಡಿದರು ಅಂತ. ಆ 16 ವರ್ಷ ಭಾರತದ ಉದ್ದಗಲಕ್ಕೂ ಕೇವಲ ಕಾಲ್ನಡಿಗೆಯಲ್ಲಿ ಕಲ್ಪನೆಗೆ ಮೀರಿದಂತೆ 3 ಬಾರಿ ಸುತ್ತಾಡಿದ್ದಾರೆ. ಹಾಗೆ ಭಾರತದ 4 ಮೂಲೆಗಳಲ್ಲಿ 4 ಮಠಗಳನ್ನು ಸ್ಥಾಪಿಸುವ ಮೂಲಕ ಸನಾತನ ಧರ್ಮ ಶಾಶ್ವತವಾಗಿ ಅಚ್ಚೊತ್ತಿ ಇಲ್ಲಿ ಅದ್ವೈತ ಸಿದ್ಧಾಂತವು ನೆಲೆಗೊಳ್ಳುವಂತೆ ಮಾಡಿದ್ದಾರೆ. ಅದೆಲ್ಲ ತಮಗೆ ಗೊತ್ತಿದೆ. ಇಂತಹ ಅಖಂಡ ಭಾರತದ ಸರ್ವತ್ರ ಸಂಚಾರ ಮಾಡಿದ ಕಾಲ್ನಡಿಗೆಯಲ್ಲಿ ಆ ಕಾಲದಲ್ಲಿ ಕ್ರಿಸ್ತಶಕ 788ರಿಂದ 820ರವರೆಗೆ ಒಮ್ಮೆ ಆಲೋಚನೆ ಮಾಡಿ ಆ ಕಾಲಘಟ್ಟ ಹೇಗಿತ್ತು. ಅಂತಹ ಸಂದರ್ಭದಲ್ಲಿ ತನ್ನ ವಿರೋಧಿಗಳಂದ್ರೆ ಬೇರೆ ಅಲ್ಲ, ಧರ್ಮ ವಿರೋಧಿಗಳನ್ನ, ಸನಾತನ ಧರ್ಮದ ವಿರೋಧಿಗಳನ್ನ, ಅನೇಕ ರೀತಿಯ ಮತ ಪಂಗಡಗಳನ್ನ ಕಟ್ಟಿಕೊಂಡು ನಮ್ಮ ವೈದಿಕ ಧರ್ಮವನ್ನು ನಾಶ ಮಾಡುತ್ತಾ ಇರುವಂತಹ ಏನು ನಮ್ಮ ಚಾರ್ವಾಕವಾದ ಇರಬಹುದು, ವಿತಂಡವಾದ ಇರಬಹುದು, ಅವರನ್ನೆಲ್ಲ ಮೆಟ್ಟಿ ನಿಂತು ಸನಾತನ ಧರ್ಮವನ್ನು ಸಾಧಿಸಿ ತೋರಿಸಿದಂಥ ಏಕೈಕ ನಮ್ಮ ಯತಿ ಚಕ್ರವರ್ತಿ ಇದ್ದರೆ ಅಥವಾ ಜಗದ್ಗುರು ಎಂಬ ಸ್ಥಾನಕ್ಕೆ ನಿಜವಾಗಿಯೂ ಅರ್ಹರಾದವರಿದ್ದರೆ ನಮ್ಮ ಭಗವತ್ಪಾದರಾದಂತಹ ಶಂಕರಾಚಾರ್ಯರು. ಆ ಕಾಲದಲ್ಲಿ ಅಂತಹ ಸಾಧನೆ ಮಾಡಿದ್ರಿಂದ ಇವತ್ತು ನೀವು ಹಿಂದೂಗಳು, ಸನಾತನ ಧರ್ಮಿಗಳು, ಬ್ರಾಹ್ಮಣರು ಅಥವಾ ನಮ್ಮ ಧರ್ಮದ ವೈದಿಕ ಧರ್ಮ ಪರಂಪರೆಯವರು ಎಂಬ ಹೇಳಿಕೊಳ್ಳಿಕ್ಕೆ ಕಾರಣೀಭೂತರಾದವರು ಭಗವತ್ಪಾದರು. ಇದು ಅವರ ಸಾಧನೆಯ ಒಂದು ಸಣ್ಣ ನೋಟ. ಇನ್ನು ಅವರು ಸಾಧಿಸಿದ ಅಥವಾ ನಮಗೆ ತೋರಿಸಿದ ದಿಕ್ಸೂಚಿ ಅದ್ವೈತ ಸಿದ್ಧಾಂತ. ಸಾಮಾನ್ಯ ಹೆಚ್ಚಿನವರಿಗೆ ಗೊತ್ತಿದೆ, ಆದರೂ ಕೂಡ ಮಕ್ಕಳಲ್ಲಿ ಕೆಲವರಿದ್ದಾರೆ, ಹಾಗೆ ಕೆಲವರಿಗೆ ಅದರ ಬಗ್ಗೆ ಪರಿಚಯ ಇಲ್ಲ. ಆದ್ದರಿಂದ ಅದ್ವೈತ ಸಿದ್ಧಾಂತದ ಮೂಲ ತತ್ವ ಏನು ಅಂತ ಸರಳವಾಗಿ ಒಂದು ಭಾಷೆಯಲ್ಲಿ ಹೇಳಿಕ್ಕೆ ಬರ್ತಿದೆ. ದ್ವೈತ ಅಂದ್ರೆ ದ್ವೇ ಸ್ತಃ, ಸರಳ ಭಾಷೆ. ದ್ವೇ ಅಂದ್ರೆ 2, ಸ್ತಃ ಇವೆ, ಆದ್ದರಿಂದ ದ್ವೈತ ಅಂತ ಒಂದು ಮತ ಇದೆ, ಗೊತ್ತಿದೆ. ಇವರು ದ್ವೈತ ಅಂತ ಹೆಸರಿಡ್ಲಿಲ್ಲ ಅದಕ್ಕೆ, ಅಥವಾ ಏಕಂ ಅಂತ ಹೆಸರಿಡ್ಲಿಲ್ಲ, ಅದ್ವೈತ ಅಂತ ಹೆಸರಿಟ್ಟು ಈ ಸನಾತನ ಧರ್ಮದ ಮೂಲ ತತ್ವವನ್ನು ನಮಗೆ ತೋರಿಸಿದ್ದಾರೆ. ಅಂದ್ರೆ ಇಲ್ಲ ಅಂತ, ನಿಷೇಧ ಅಂತ ಅರ್ಥ. ದ್ವೈತ ಅಂದ್ರೆ 2, ಅದ್ವೈತ ಅಂದ್ರೆ ಏನರ್ಥ ಆಯಿತು ಸರಳ ಭಾಷೆಯಲ್ಲಿ? 2 ಇಲ್ಲ. ಹಾಗಾದ್ರೆ 2 ಯಾವುದು? ಈಗ ಜಿಜ್ಞಾಸೆ ಬರುತ್ತೆ. ಮಕ್ಕಳಿಗೆ ಸ್ವಲ್ಪ ಸ್ವಲ್ಪ ಬಾಲಬೋಧೆಯಲ್ಲಿ ಗೊತ್ತಾಗಿರಬಹುದು. 2 ನಾವು ಇದೆ ಅಂತ ತಿಳ್ಕೊಂಡಿದ್ದೇವೆ. ಒಂದು ಆತ್ಮ, ಇನ್ನೊಂದು ಪರಮಾತ್ಮ. ಹೀಗೆ ಆತ್ಮ ಮತ್ತು ಪರಮಾತ್ಮ ಎಂಬ ದ್ವೇ ಸ್ತಃ ಅಂತ ದ್ವೈತ ಅಂತ ತಿಳ್ಕೊಂಡಿದ್ದೇವೆ. ನಿಜವಾಗಿಯೂ ಇಲ್ಲ. ಈಗ ಅದ್ವೈತದಲ್ಲಿ ಏನು ಸಾಧನೆ ಮಾಡಿದ್ದಾರೆ ಅಂದ್ರೆ, ಆತ್ಮ ಮತ್ತು ಪರಮಾತ್ಮ ಬೇರೆ ಬೇರೆ ಅಲ್ಲ, ಅದು ಒಂದೇ. ಅಹಂ ಬ್ರಹ್ಮ ಅಸ್ಮಿ, ಅಹಂ ಬ್ರಹ್ಮ ಅಸ್ಮಿ. ಅರ್ಥಾತ್ ಇದು ನಾನು ಮತ್ತು ಬ್ರಹ್ಮ, ಅರ್ಥಾತ್ ಪರಮಾತ್ಮ ಏಕವೇವ. ಆದ್ದರಿಂದ ಅದ್ವೈತದ ಸಿದ್ಧಾಂತದ ಮೂಲ ವಾಕ್ಯ ಬ್ರಹ್ಮ ಸತ್ಯಂ ಜಗನ್ಮಿಥ್ಯ ಜೀವೋ ಬ್ರಹ್ಮ ಏವ ನ
ಅಪರಹ. ಇದು ಸಂಸ್ಕೃತದ ವಾಕ್ಯ. ಇದನ್ನು ಕನ್ನಡದಲ್ಲಿ ನಾವು ಸರಳವಾಗಿ ಅರ್ಥ ಮಾಡ್ಕೊಳ್ಬೋದು. ಸಂಸ್ಕೃತ ಮತ್ತು ಕನ್ನಡ ತಾಯಿ ಮತ್ತು ಮಗಳಿದ್ದ ಹಾಗೆ. ಆದ್ದರಿಂದ ಬ್ರಹ್ಮ ಸತ್ಯಂ, ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಏನು ಅಲ್ಲ. ಬ್ರಹ್ಮ ಸತ್ಯಂ ಸುಲಭ ಇದೆ, ಅರ್ಥ ಆಗ್ತದೆ. ಬ್ರಹ್ಮ ಎಂಬುದು ಸತ್ಯ, ಜಗತ್ ಮಿಥ್ಯಾ, ಜಗತ್ತು ಎಂಬುದು ಮಿಥ್ಯಾ. ಮಿಥ್ಯಾ ಎಂಬುದಕ್ಕೂ ಸುಳ್ಳು ಎಂಬುದಕ್ಕೂ ಸ್ವಲ್ಪ ಅಂತರ ಇದೆ, ವ್ಯತ್ಯಾಸ ಇದೆ. ಅದನ್ನು ಮತ್ತೆ ತಿಳಿಸ್ತೇನೆ. ಬ್ರಹ್ಮ ಸತ್ಯಂ ಜಗನ್ಮಿಥ್ಯಾ. ಜೀವ, ಅರ್ಥ ಮಾಡ್ಕೊಳ್ಳಿ, ಜೀವ ಅರ್ಥಾತ್ ಈ ಆತ್ಮ ಎಂಬುದು ಜೀವ ಬ್ರಹ್ಮ ಏವ ನ ಅಪರಹ. ಈ ಜೀವ ಎಂಬುದು ಬ್ರಹ್ಮ ಏವ. ಏವ ಅಂದರೆ ನಿಶ್ಚಿತ. ಏವ ಶಬ್ದ ಸಂಸ್ಕೃತದಲ್ಲಿ ಅದೇ ಹೌದು ಅಂತ ಪುನಃ ಅದನ್ನ ಏನೋ ಗ್ಯಾರಂಟಿ ಅನ್ನೋದನ್ನ ಸೂಚಿಸ್ತದೆ. ಜೀವ ಬ್ರಹ್ಮ ಏವ ನ ಅಪರಹ. ಮತ್ ಪುನಃ ಹೇಳ್ತಾರೆ ನ ಅಪರಹ, ಬೇರೆ ಅಲ್ಲ. ಆದ್ದರಿಂದ ಈ ಇಲ್ಲಿರುವಂತಹ ಜೀವಾತ್ಮ ಅಲ್ಲಿರುವಂತಹ ಪರಮಾತ್ಮ ಎರಡು ಒಂದೇ. ಇದನ್ನೇ ಅದ್ವೈತ ಎಂಬ ಸಿದ್ಧಾಂತದ ಮೂಲಕ ನಿಮ್ಮೆಲ್ಲರಿಗೆ ಅರ್ಥ ಆಗುವಂತಹ ಸಿದ್ಧಾಂತವನ್ನ ಭಗವತ್ಪಾದರು ನಮಗೆ ಕೊಟ್ಟಿದ್ದಾರೆ. ಇನ್ನೂ ಒಂದು ಪ್ರಶ್ನೆ ಬರಬಹುದು ನಿಮ್ಮಲ್ಲಿ ಕೆಲವರಲ್ಲಿ. ಹಾಗಾದರೆ ಶಂಕರ ಭಗವತ್ಪಾದರ ಪೂರ್ವದಲ್ಲಿ, ಅದಕ್ಕಿಂತ ಮೊದಲು ಅದ್ವೈತ ತತ್ವ ಇದ್ದಿಲ್ವಾ? ಇವರೇ ಹುಟ್ಟು ಹಾಕಿದ್ದ, ಇವರೇ ಆ ಮತವನ್ನು ಸ್ಥಾಪನೆ ಮಾಡಿದ್ದ ಕೇಳಿದರೆ ಇನ್ನೂ ಕೂಡ ಅದರ ಬಗ್ಗೆ ಅನೇಕ ಗ್ರಂಥಗಳಲ್ಲಿದೆ. ಅದ್ವೈತ ತತ್ವ ಎಂಬುದು ನಮ್ಮ ಸನಾತನ ಧರ್ಮದ ಮೂಲ ಬೇರು ವೇದದಲ್ಲೇ ಇದೆ. ಆ ಇದ್ದದನ್ನು ಪ್ರಕಾಶಪಡಿಸಿದವರು, ನಮಗೆ ನಿಮಗೆ ಗೊತ್ತಾಗುವಂತೆ ಜಗತ್ತಿಗೆ ತಿಳಿಸಿಕೊಟ್ಟು ಬೆಳಕನ್ನ ಜ್ಞಾನವನ್ನ ನೀಡಿದವರು ಭಗವತ್ಪಾದರು. ಇದರ ಬಗ್ಗೆ ಒಂದು ವಿಚಾರ ಅಂತಂದ್ರೆ, ಜಗನ್ಮಿಥ್ಯಾ ಎಂಬುದಕ್ಕೆ ತುಂಬಾ ಜನರದ್ದು ವಾದ ಇದೆ. ಜಗನ್ಮಿಥ್ಯಾ ಅಂದ್ರೆ ಹಾಗಾದ್ರೆ ನಾವು ನೀವು ಇರೋದೆಲ್ಲ ಸುಳ್ಳು? ಹಾಗಾದ್ರೆ ನಾವೀಗ ಬದುಕ್ತಾ ಇದ್ದೇವೆ, ಜಗನ್ಮಿಥ್ಯಾ ಅಂದ್ರೆ ಯಾವುದು ಬೇಡ, ಹಾಗಾದ್ರೆ ನಾನಿದ್ದು ಸುಳ್ಳ, ನೀವಿದ್ದು ಸುಳ್ಳ? ಈಗ ನಾನು ಅದನ್ನೇ ಹೇಳಿದ್ದು, ಸುಳ್ಳು ಮತ್ತು ಮಿಥ್ಯಾ ಎಂಬುದು ಸ್ವಲ್ಪ ವ್ಯತ್ಯಾಸ ಇರುವಂತಹ ಶಬ್ದಗಳು. ಸುಳ್ಳು ಅಂದ್ರೆ ಬೇರೆ, ಮಿಥ್ಯಾ ಅಂದ್ರೆ ಬೇರೆ. ಸತ್ಯ ಎಂಬುದು ಬೇರೆ, ಸುಳ್ಳು ಎಂಬುದು ಅದರ ವಿರುದ್ಧ ಆಗುವುದಿಲ್ಲ. ಯಾಕಂದ್ರೆ ಶಾಸ್ತ್ರದ ಭಾಷೆಯಲ್ಲಿ ಸತ್ಯ ಅಂತಂದ್ರೆ ಯತ್ ಯದ್ರೂಪೇಣ ನಿಶ್ಚಿತಂ ತತ್ ನ ವ್ಯಭಿಚರಿಷ್ಯತಿ ಅಂತ. ಯಾವುದನ್ನು ಯಾವುದ ರೂಪದಲ್ಲಿ ನಾವು ಹೌದು ಅಂತ ಒಪ್ಪಿದ್ದೇವೆ, ಅದು ಯಾವ ಕಾಲಕ್ಕೂ ಯಾವುದೇ ಸಂದರ್ಭದಲ್ಲೂ ಬದಲಾಗ್ಲಿಕ್ಕಿಲ್ಲ. ಉದಾಹರಣೆಗೆ ಇಲ್ಲಿ ಇರುವಂತ ಒಂದು ಮೈಕ್ ಅಂತ ಏನು ಹೇಳ್ತೇವೆ, ಇದು ಎಲ್ಲ ಕಾಲದಲ್ಲಿ ಒಂದೇ ಆಗಿರೋದಿಲ್ಲ. ಇದು ಯಾಕಂದ್ರೆ ಮೊದಲು ಕಬ್ಬಿಣ ಆಗಿತ್ತು, ಅಥವಾ ಇನ್ನೊಂದು ಲೋಹ ಆಗಿತ್ತು, ಆಮೇಲೆ ಮತ್ತೊಂದು ಲೋಹ ಆಯಿತು, ಆಮೇಲೆ ಇನ್ನೊಂದು ರೀತಿ ಬಂತು. ಈ ವಯರ್ ಇರಬಹುದು, ಇದು ಮೊದಲೇ ವಯರ್ ಆಗಿರಲಿಲ್ಲ, ಅದು ಯಾವುದೋ ಒಂದು ಮಿಶ್ರಣ ಬದಲಾಯಿತು. ಇದು ಹೀಗೆ ಶಾಶ್ವತ ಇರುವುದಿಲ್ಲ, ಗೊತ್ತು ನಿಮಗೆ. ಕಾಲ ಪರಿವರ್ತನೆ ಆದಾಗ ಬದಲಾಗ್ತಾ ಇರುತ್ತೆ. ವ್ಯಭಿಚರಿಷ್ಯತಿ ಅಂದರೆ ಬದಲಾಗ್ತದೆ. ಅದನ್ನು ನಾವು ಸತ್ಯ ಅಂತ ಒಪ್ಪೋದಿಲ್ಲ. ಸಣ್ಣ ಉದಾಹರಣೆಯೊಂದಿಗೆ ನನ್ನ ಮಾತನ್ನು ಮುಗಿಸ್ತೇನೆ. ಸರ್ಪರಜ್ಜು ನ್ಯಾಯ ಅಂತ ಕೆಲವರಿಗೆ ಗೊತ್ತಿರಬಹುದು, ನಾನು ಕೆಲವು ಉಪನ್ಯಾಸದಲ್ಲೂ ಹೇಳಿದ್ದೇನೆ. ಸರ್ಪರಜ್ಜು ನ್ಯಾಯ ಅಂತ. ಸರ್ಪ ಅಂದರೆ ಗೊತ್ತಿದೆ ನಿಮಗೆಲ್ಲ, ಹಾವು. ರಜ್ಜು ಅಂದರೆ ಹಗ್ಗ. ಇದು ನಮಗೆ ಎಲ್ಲರಿಗೂ ಅನುಭವದಲ್ಲಿ ಬಂದಿದೆ. ಹಗ್ಗ ಮತ್ತೆ ಹಾವಿನ ನ್ಯಾಯ ಅಂತ. ಕತ್ತಲೆಯಲ್ಲಿ ಹೋಗ್ತಾ ಇದ್ದೇವೆ, ನಿಮಗೂ ಅನುಭವ ಇರಬಹುದು. ಒಂದು ಹಗ್ಗ ಬಿದ್ದಿದೆ, ಏನೋ ಗಾಳಿ ಬರ್ತಾ ಇತ್ತು, ಸ್ವಲ್ಪ ಹಗ್ಗವು ಅಲ್ಲಾಡ್ತಾ ಇತ್ತು. ಅಷ್ಟೊತ್ತಿಗೆ ಅದನ್ನು ನಾವು ಹೋಗ್ತಾ ನೋಡಿದವರು ಒಂದು ಸರ್ತಿ ಹಾವು ಹಾರ್ತೇವೆ, ಪ್ರಾಣವೇ ಹೋದಷ್ಟು ಹೆದರ್ಕೊಳ್ತೇವೆ, ಹಾವು ಅಂತ. ನಾವು ನಮ್ಮ ಬುದ್ಧಿಯ ಪ್ರಕಾರ ಅದು ನಿಜವಾಗಿಯೂ ಹಾವು. ಯಾವಾಗ ನಾವು ಅದರ ಬಗ್ಗೆ ವಿಮರ್ಶೆ ಮಾಡ್ತೇವೆ, ನೋಡೋಣ ಹೌದಾ ಅಂತ 2-3 ಸರ್ತಿ ಹತ್ತಿರದಿಂದ ದೂರದಿಂದ ನೋಡ್ತಾ ಇರ್ತೇವೆ. ಕತ್ತಲೆ ಇರುವುದರಿಂದ ನಮಗೆ ಅದರ ಜ್ಞಾನ ಬರೋದಿಲ್ಲ. ಆಮೇಲೆ ಮಕ್ಕಳನ್ನು ಕರೆದು ಬ್ಯಾಟ್ರಿ ತರಿಸಿ ಎಲ್ಲ ಮಾಡಿ ಕೋಲ್ ಹಿಡ್ಕೊಂಡು ಅಲ್ಲಾಡಿಸಿ ನೋಡ್ತೇವೆ, ಅದು ಹಾವಲ್ಲ, ನಿಜವಾಗಿ ಹಗ್ಗ. ಅಷ್ಟಾದ್ಮೇಲೆ ನಮಗೆ ಧೈರ್ಯ ಬರುತ್ತೆ. ಈಗ ಅದು ಹಾವಾಗಿ ನಮಗೆ ಕಂಡಿತ್ತಲ್ವಾ? ಹಾವು ಸುಳ್ಳ? ಅದು ಹಾವು ನಮ್ಮ ಭಾಷೆಯಲ್ಲಿ ಸುಳ್ಳು, ಆದರೆ ಹಗ್ಗ ಹೌದಲ್ವಾ? ಸತ್ಯ ಅಲ್ವಾ? ಜಗತ್ತು ಹಾಗಾದ್ರೆ ಸತ್ಯ ಅಲ್ವಾ? ಅಲ್ಲ. ಯಾಕೆಂದ್ರೆ ಅಧ್ಯಾಸ ಅಂತ ಒಂದು ಶಬ್ದ ಇದೆ. ಅಧ್ಯಾಸದಲ್ಲಿ
ಒಂದು ವಸ್ತುವನ್ನ ಇನ್ನೊಂದು ವಸ್ತು ಅಂತ ನಾವು ಆರೋಪ ಮಾಡ್ತೇವೆ, ಆ ಆರೋಪ ಶಾಶ್ವತವಾಗಿ ಇಲ್ಲದಿದ್ದರೆ ಅದು ಅಧ್ಯಾಸ. ಅಧ್ಯಾಸ ಅಂತಂದ್ರೆ, ಈಗ ಹಗ್ಗವನ್ನು ನೋಡಿ ನಮ್ಮ ತಲೆಯಲ್ಲಿ ಹಾವೋ ಅಂತ ನಾವು ನಿಜವಾಗಿ ತಿಳ್ಕೊಂಡ್ಬಿಟ್ಟಿದ್ದೇವೆ. ಆದರೆ ನಿಜವಾದ ಬೆಳಕು ಬಂದು ಹಗ್ಗವನ್ನ ಕೋಲಿನಿಂದ ಅಲ್ಲಾಡಿಸಿ ಎಲ್ಲ ಆದಮೇಲೆ ನಮಗೆ ಹಗ್ಗ ಅಲ್ಲ ಅಂತ ಗೊತ್ತಾಯ್ತು. ಅದನ್ನೇ ನಾವು ಮಿಥ್ಯಾ ಅಂತ ಕರೆಯುವುದು. ಮಿಥ್ಯಾ ಅಂದ್ರೆ ಸುಳ್ಳಲ್ಲ, ಹಗ್ಗ ಇದ್ದದ್ದು ಹೌದು, ಹಾಗಾದ್ರೆ ಸುಳ್ಳಲ್ಲ ಅಲ್ವಾ, ಅದು ಮಿಥ್ಯಾ. ಅಧ್ಯಾಸ ಎಂಬ ಶಬ್ದದ ಮೂಲಕ ಆ ವಸ್ತು ಅಂತ ನಾವು ತಿಳ್ಕೊಳ್ತಾ ಇದ್ದೀವಿ. ಈಗ ಪ್ರಪಂಚವು ಹಾಗೆ, ಇದು ನಿಜವಾಗಿಯೂ ಸತ್ಯ ಅಲ್ಲ, ಇದು ಶಾಶ್ವತ ಅಲ್ಲ. ಇವತ್ತಲ್ಲ ನಾಳೆ ಬದಲಾವಣೆ ಆಗ್ತಾ 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 ಹೋಗ್ತದೆ. ಆ ಬದಲಾವಣೆ ಆಗ್ತಾ ಇದ್ರೆ ಅದು ನಿಜವಾಗಿ ಸತ್ಯ ಅಲ್ಲ. ಆದ್ದರಿಂದ ಅದು ನಾವು ಮಿಥ್ಯಾ ಅಂತ ಕರಿತೇವೆ. ಸುಳ್ಳು ಅಂತ ಅರ್ಥ ಅಲ್ಲ, ಅದು ಮಿಥ್ಯಾ, ಅಧ್ಯಾಸ ಅಥವಾ ಮಾಯೆ. ನಮ್ಮ ಕನ್ನಡಕದ ದೋಷ, ನಮ್ಮ ಕಣ್ಣಿನ ದೋಷದಿಂದಾಗೂ ಅದು ಸತ್ಯವಾಗಿ ನಮಗೆ ಕಂಡು ಬರ್ತಾ ಇದೆ, ಆದರೆ ಅದು ಸತ್ಯ ಅಲ್ಲ, ಅದು ಮಿಥ್ಯಾ. ಈ ಒಂದು ತತ್ವವೇ ನಮ್ಮ ಯಾವ ಅದ್ವೈತ ತತ್ವ ಅಂತ ಹೇಳ್ತೇವೆ. ಅರ್ಥಾತ್ ಈ ಜಗತ್ತೆಲ್ಲವೂ ಕೂಡ ಆ ಪರಮಾತ್ಮ, ಅರ್ಥಾತ್ ಅವನು ಸತ್ಯ, ಬ್ರಹ್ಮ ಸತ್ಯ, ಜಗನ್ಮಿಥ್ಯ, ಜೀವೋ ಬ್ರಹ್ಮ ಏವ ನ ಅಪರಹ ಎಂಬ ಅಧ್ಯಾತ್ಮ ತತ್ವದ ಅರ್ಥಾತ್ ಮೂಲ ಬೇರನ್ನ ನಮ್ಮ ಜಗತ್ತಿಗೆ ಬೆಳಕನ್ನ ಕೊಟ್ಟು ಜ್ಞಾನವನ್ನ ಕೊಟ್ಟು ನಮ್ಮ ಜಗದ್ಗುರುಗಳಾದಂಥ ಭಗವತ್ಪಾದರು ನಮ್ಮನ್ನ ಉದ್ಧರಿಸಿದ್ದಾರೆ. ಇವರು ಬರೆದ ಗ್ರಂಥಗಳ 3 ವಿಭಾಗ ಇದೆ. ಪಂಡಿತರಿಗಾಗಿ ಭಾಷ್ಯ ಗ್ರಂಥ, ಈಗಾಗಲೇ ಹೇಳಿದ್ದೇನೆ, ತುಂಬ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿದಂಥ ಪಂಡಿತರಿಗೆ ಮಾತ್ರ ಅರ್ಥ ಆಗುವಂಥ ಕಬ್ಬಿಣದ ಕಡಲೆಯ ಆಗಿರುವಂತಹ ಗ್ರಂಥಗಳು ಭಾಷ್ಯ ಗ್ರಂಥಗಳು. ಇನ್ನು ಸಾಮಾನ್ಯ ನಿಮ್ಮಂತರ ಸಾಮಾನ್ಯ ಜನರಿಗಾಗಿ ಪ್ರಕರಣ ಗ್ರಂಥಗಳನ್ನು ಬರೆದಿದ್ದಾರೆ. ಇನ್ನೂ ಸಾಮಾನ್ಯ ಜನರಿಗೆ ಅರ್ಥ ಆಗುವಂತೆ ಸ್ತೋತ್ರಗಳನ್ನು ಬರೆದಿದ್ದಾರೆ. ಈ ಸ್ತೋತ್ರಗಳ ಓದಿದಾಗ ನಿಮಗೆ ಎಲ್ಲರಿಗೂ ಕೂಡ ನಿಜವಾಗಿಯೂ ಆ ಅದ್ವೈತ ತತ್ವ ಅರ್ಥ ಆಗುತ್ತೆ. ಒಂದೇ ಒಂದು ಸ್ತೋತ್ರದ ಮಾತನ್ನ ಹೇಳ್ತೇನೆ, ಕೇಳ್ಕೊಳ್ಳಿ. ಕಸ್ತ್ವಂ ಕೋಹಂ ಕುತ ಆಯಾತಃ ಇತಿ ಪರಿಭಾವಯ ಸರ್ವಮಸಾರಂ ಅಂತ. ನೀನು ಯಾರು ಅಂತ ಒಂದೇ ಪ್ರಶ್ನೆ ಇಟ್ಕೊಳ್ಳಿ, ನಾನು ಯಾರು ಅಂತ ಒಂದು ಪ್ರಶ್ನೆ ಇಟ್ಕೊಳ್ಳಿ. ಇದಕ್ಕೆ ಉತ್ತರ ಸಿಗುತ್ತಾ? ಮಕ್ಕಳ ಹತ್ರ ಕೇಳಿದ್ರು ಉತ್ತರ ಹೇಳ್ತಾರೆ. ನೀನು ಯಾರು ಕೇಳಿದ್ರೆ ನಾನು ಶಂಕರ, ನಾನು ಮಾಧವ, ನಾನು ಕೃಷ್ಣ, ನಾನು ಗೋವಿಂದ ಅಂತ. ಆದರೆ ನೀನು ಯಾರು? ಈ ನೀನು ಎಂಬ ಶಬ್ದ ಯಾರಿಗೆ ನಾವು ಹೇಳುವಂಥದ್ದು? ಕಸ್ತ್ವಂ ಕೋಹಂ ಕುತ ಆಯಾತಃ. ಆದರೆ ಎರಡನೇ ಪ್ರಶ್ನೆ, ನೀನು ಎಲ್ಲಿಂದ ಬಂದವನು, ಎಲ್ಲಿಗೆ ಹೋಗುವವನು? ಇದನ್ನೆಲ್ಲ ಇತಿ ಪರಿಭಾವಯ ಸರ್ವಮಸಾರಂ. ಈ ಭಜಗೋವಿಂದ ಪದ್ಯ ಒಂದನ್ನು ನಾವು ಅರ್ಥ ಮಾಡಿಕೊಂಡ್ರೆ ಅದ್ವೈತವನ್ನು ಪೂರ್ಣ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಅಂಗಂ ಗಲಿತಂ ಫಲಿತಂ ಮುಂಡಂ ತದಪಿ ಮುಂಚತಿ ಆಶಾಪಿಂಡಂ ಅರ್ಥ ಆಗುತ್ತೆ. ಸಾಮಾನ್ಯವಾಗಿ ಸ್ವಲ್ಪ ಸಂಸ್ಕೃತ ಗೊತ್ತಿದ್ರೂ ಸಾಕಾಗುತ್ತೆ. ಆದ್ದರಿಂದ ಅಂತಹ ಜಗದ ಉದ್ಧಾರವನ್ನು, ನಿಮ್ಮೆಲ್ಲರನ್ನ ಉದ್ಧಾರ ಮಾಡಲಿಕ್ಕೆ ಅತ್ಯುತ್ತಮವಾದ ಮಾರ್ಗವನ್ನು ತೋರಿಸಿಕೊಟ್ಟು ಅದ್ವೈತ ಸಿದ್ಧಾಂತದ ಮೂಲಕ ಜಗತ್ತನ್ನೇ ಉದ್ಧರಿಸಿದಂತಹ ಭಗವತ್ಪಾದರನ್ನ ಪ್ರತಿ ವರ್ಷ ವೈಶಾಖ ಮಾಸದ ಶುಕ್ಲ ಪಕ್ಷದ ಪಂಚಮಿಯಂದು ನಾವು ಆಚರಣೆ ಮಾಡ್ತಾ ಇದ್ದೇವೆ. ಈ ಸನ್ನಿಧಾನದಲ್ಲಿ ಅರ್ಥಾತ್ ಈ ಒಂದು ಶಂಕರ ಮಠದ ಆಶ್ರಯದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸುವ ಮೂಲಕ ನಿಮ್ಮೆಲ್ಲರಿಗೂ ಕೂಡ ಆ ಶಂಕರರ ಸ್ಮರಣೆ ಮಾಡುವ ಯೋಗ ಭಾಗ್ಯವನ್ನು ಸಂಘಟಕರು ನೀಡಿದ್ದಾರೆ. ಹಾಗೆ ಈ ಶಿಬಿರದಲ್ಲಿ ಭಾಗವಹಿಸಿದ ಮಕ್ಕಳ ವಿಚಾರ ಹೇಗಿದೆ ಅಂದರೆ, ಶಾಲಾ ಕಾಲೇಜಿನ ದಿನಗಳಲ್ಲಿ ರಜೆ ಇದ್ರೂ ಕೂಡ ಈ ಶಿಬಿರದ ಬಂಧನದಲ್ಲಿ ಸಿಲುಕಿಸಿದ್ದಾರೆ ಅಂತ ಸ್ವಲ್ಪ ಕೆಲವು ಮಕ್ಕಳಿಗಾದರೂ ಅಳಕಿರುತ್ತೆ. ಶಿಬಿರಕ್ಕೆ ಕಳಿಸಿಕೊಡುವಾಗ ನನ್ನ ಒಂದು ವೈಯಕ್ತಿಕ ಅನುಭವ, ಕಳಿಸಿಕೊಡುವಾಗ ಅಪ್ಪ ಹೋಗು ಕಲಿ ಅಂತ ಹೇಳ್ತಾರೆ, ಶಿಬಿರ ಬೇಕು ಕಲಿ. ಅಮ್ಮನಿಗೂ ಕೂಡ ಒಂಚೂರು ಏನು ಅಟ್ಯಾಚ್ಮೆಂಟ್, ಅಷ್ಟು ದಿವಸ ಕಳಿಸೋದ ಮರೇರೆ ಹಗೂರ ಅಮ್ಮನ ಕಣ್ಣಲ್ಲಿ ನೀರು ಬಪ್ಪ ಶುರುವಾಗುತ್ತೆ. ಆಮೇಲೆ ಮಕ್ಕಳ ಕಣ್ಣಲ್ಲಿ ಗಂಗಾ ಭಾಗೀರಥಿ ಜೋರಾಗಿ ಬರುತ್ತೆ. ಆದರೂ ಕೂಡ ಶಿಬಿರಕ್ಕೆ ಈ ಮಕ್ಕಳನ್ನು ಕಳಿಸಿದಂಥ ತಾಯಿ ತಂದೆಯರು ತಾವೇ ಧನ್ಯರು. ತನ್ಮೂಲಕ ನಾನು ಹೇಳಿದ ಹಾಗೆ ಸನಾತನ ಧರ್ಮದ ವೃಕ್ಷಕ್ಕೆ ನೀರೆರೆಯುವ ಕೆಲಸ ಮಾಡಿದ್ದೀರಿ. ಈ ಮಕ್ಕಳಿಗೂ ಕೂಡ ಮುಂದೆ ಜೀವನದಲ್ಲಿ ಅರ್ಥ ಆಗತ್ತೆ. ಉಡುಪಿ ಮಠಕ್ಕೆ ಹೋಗಿ ಸೇರುವಾಗ ನನ್ನ ಅನುಭವವೂ ಇದೇ ರೀತಿ ಇತ್ತು.
ಹಾಗಾಗಿ ಇಂತಹ ಒಂದು ಶಿಬಿರದ ಮೂಲಕ ಮಕ್ಕಳಿಗೆ ಮುಂದಿನ ಭವಿಷ್ಯ ಉಜ್ವಲವಾಗಲಿ, ನಮಗೆ ನಿಮಗೆ ಎಲ್ಲರಿಗೂ ಕೂಡ ಶಂಕರ ಭಗವತ್ಪಾದರ ಆ ಕೃಪಾ ಆಶೀರ್ವಾದ ಇರಲಿ ಅಂತ ಹಾರೈಸ್ತಾ ಈ ಒಂದು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಸಂಘಟಕರ ಅಡಿಗ ಸಹೋದರರಿಗೆ ಹಾಗೂ ವೇದಿಕೆಯಲ್ಲಿ ನನ್ನ ಮಾತನ್ನು ಆಲಿಸಿದ ತಮಗೆ ನಿಮಗೆ ಎಲ್ಲರಿಗೂ ಕೂಡ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಸರ್ವರಿಗೂ ನಮಸ್ಕಾರ. ವಿದ್ವಾನ್ ಮಾಧವ ಅಡಿಗರಿಗೆ ತಮ್ಮ ಮಾತುಗಳಿಗಾಗಿ ವಂದನೆಗಳನ್ನ ಸಲ್ಲಿಸ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತೇವೆ. ನಮ್ಮೊಂದಿಗೆ ಶಂಕರ ತತ್ವದ ಪ್ರಸಾರಕರಾದಂಥ ಗಣೇಶರಾವ್ ಕುಂಬಾಶಿ ಮತ್ತು ಅವರ ಧರ್ಮಪತ್ನಿ ನಿವೃತ್ತ ಶಿಕ್ಷಕಿಯಾದಂಥ ಶಾಂತಾ ಗಣೇಶರಾವ್ ನಮ್ಮ ಜೊತೆ ಇದ್ದಾರೆ. ಅದೇ ರೀತಿ ಕುಂದಾಪುರದ ರಾಜಸ್ವ ನಿರೀಕ್ಷಕರಾದಂಥ ದಿನೇಶ್ ಹುದ್ದಾರ್ ಸಹ ನಮ್ಮ ಜೊತೆ ಇದ್ದಾರೆ. ನಿಮ್ಮನ್ನು ಸಹ ಗುರುತಿಸಿಕೊಳ್ತೇವೆ ಸರ್. ನಿಮಗೂ ಸಹ ಪ್ರೀತಿಯ ಸ್ವಾಗತವನ್ನು ಸಲ್ಲಿಸ್ತಾ, ಒಂದು ಶಿಬಿರ ಯಶಸ್ವಿಯಾಗಿ ನೆರವೇರಬೇಕಾದ್ರೆ ಅದರ ಹಿಂದೆ ಹಲವು ಕೈಗಳು ಸಹಾಯ ಸಹಕಾರವನ್ನು ಮಾಡ್ತಾರೆ. ಆ ರೀತಿಯ ಸಹಾಯ ಸಹಕಾರ ಇದ್ರೆ ಆ ಶಿಬಿರ ಯಶಸ್ವಿಯಾಗಿ ನಡೀತದೆ ಎನ್ನುವ ಮಾತುಗಳನ್ನ ಹೇಳ್ತಾ, ಈ ಶಿಬಿರದ 21 ದಿನಗಳ ಕಾಲ ಅತ್ಯಂತ ಯಶಸ್ವಿಯಾಗಿ ಶಿಬಿರ ನೀಡಲಿಕ್ಕೆ ಹಲವು ಮಂದಿ ಸಹಕರಿಸಿದ್ದಾರೆ. ಅವರೆಲ್ಲರನ್ನ ಗುರುತಿಸುವಂಥ ಕಾರ್ಯಕ್ರಮ ಇದು. ಗುರುಗಳಾಗಿ, ಪಾಕಶಾಸ್ತ್ರಜ್ಞರಾಗಿ ವಿವಿಧ ರೀತಿಯಲ್ಲಿ ಸಹಕಾರ ಕೊಟ್ಟವರನ್ನ ಸ್ಮರಿಸ್ತೇವೆ. ತಮ್ಮ ಹೆಸರನ್ನು ಕರೆದ ತಕ್ಷಣ ತಾವು ವೇದಿಕೆ ಬಂದು ನಮ್ಮ ಮಾಜಿ ಶಾಸಕರಾದಂಥ ರಘುಪತಿ ಭಟ್ ಅವರಿಂದ ಗೌರವವನ್ನು ಸ್ವೀಕರಿಸಿಕೊಳ್ಬೇಕಾಗಿ ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ತೇವೆ. ಗುರುಗಳಾದಂಥ ಆನಂದ ಹಿರೇಕೋಡ್ ಸಿದ್ದಾಪುರ ಅಧ್ಯಾಪಕರು ಶ್ರೀ ರಾಜರಾಜೇಶ್ವರಿ ಗುರುಕುಲ ಸ್ವರ್ಣವಲ್ಲಿ. ಅದೇ ರೀತಿ ಅಜಿತ್ ಕುಲಕರ್ಣಿ ಹರಿಹರಪುರ ಅಧ್ಯಾಪಕರು ಶ್ರೀ ರಾಜರಾಜೇಶ್ವರಿ ಗುರುಕುಲ ಸ್ವರ್ಣವಲ್ಲಿ. ಶ್ರೀ ಆನಂದ ಹಿರೇಕೋಡ್, ಅದೇ ರೀತಿ ಅಜಿತ್ ಕುಲಕರ್ಣಿ ಹರಿಹರಪುರ ಅಧ್ಯಾಪಕರು ಶ್ರೀ ರಾಜರಾಜೇಶ್ವರಿ ಗುರುಕುಲ ಸ್ವರ್ಣವಲ್ಲಿ. ತಾವು ದಯಮಾಡಿ ವೇದಿಕೆ ಬಂದು ಗೌರವವನ್ನು ಸ್ವೀಕರಿಸಿಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತೇವೆ. ಶ್ರೀನಿವಾಸ್ ಜೋಶಿ ಗುಲ್ಬರ್ಗ ಅಧ್ಯಾಪಕರು ಶ್ರೀ ರಾಜರಾಜೇಶ್ವರಿ ಗುರುಕುಲ ಸ್ವರ್ಣವಲ್ಲಿ. ಶ್ರೀನಿವಾಸ್ ಜೋಶಿ ಗುಲ್ಬರ್ಗ ಅಧ್ಯಾಪಕರು ಶ್ರೀ ರಾಜರಾಜೇಶ್ವರಿ ಗುರುಕುಲ ಸ್ವರ್ಣವಲ್ಲಿ. ಆಕಾಶ್ ಕುಲಕರ್ಣಿ ದಾವಣಗೆರೆ ಶ್ರೀ ರಾಜರಾಜೇಶ್ವರಿ ಗುರುಕುಲ ಸ್ವರ್ಣವಲ್ಲಿ. ಆಕಾಶ್ ಕುಲಕರ್ಣಿ ಶ್ರೀನಿವಾಸ್ ಜೋಶಿ ಗುಲ್ಬರ್ಗ ಅಧ್ಯಾಪಕರು ಶ್ರೀ ರಾಜರಾಜೇಶ್ವರಿ ಗುರುಕುಲ ಸ್ವರ್ಣವಲ್ಲಿ. ತಮಗೆ ಗುರುಗಳಾಗಿ ನಮ್ಮ ಶಿಬಿರದ ಯಶಸ್ವಿಗೆ ತಾವು ಸಹಕರಿಸಿದ್ದೀರಿ. ನಿಮಗೆ ವಿಶೇಷವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ, ಅಭಿವಂದನೆಗಳನ್ನು ಸಲ್ಲಿಸ್ತೇವೆ. ಶ್ರೀನಿವಾಸ್ ಜೋಶಿಯವರು ಗುಲ್ಬರ್ಗ ಅಧ್ಯಾಪಕರು ಶ್ರೀ ರಾಜರಾಜೇಶ್ವರಿ ಗುರುಕುಲ ಸ್ವರ್ಣವಲ್ಲಿ. ತಾವು ಈ ಶಿಬಿರದ ಯಶಸ್ವಿಗೆ ಸಹಕರಿಸಿದ್ದೀರಿ. ನಿಮಗೆ ವಿಶೇಷವಾದ ಅಭಿನಂದನೆಗಳನ್ನ ಸಲ್ಲಿಸ್ತೇವೆ. ಅದೇ ರೀತಿ ಆಕಾಶ್ ಕುಲಕರ್ಣಿ ದಾವಣಗೆರೆ ಶ್ರೀ ರಾಜರಾಜೇಶ್ವರಿ ಗುರುಕುಲ ಸ್ವರ್ಣವಲ್ಲಿ. ಆಕಾಶ್ ಕುಲಕರ್ಣಿ ದಾವಣಗೆರೆ ಶ್ರೀ ರಾಜರಾಜೇಶ್ವರಿ ಗುರುಕುಲ. ಅಜಿತ್ ಕುಲಕರ್ಣಿ ಹರಿಹರಪುರ ಅಧ್ಯಾಪಕರು ಶ್ರೀ ರಾಜರಾಜೇಶ್ವರಿ ಗುರುಕುಲ ಸ್ವರ್ಣವಲ್ಲಿ. ಬನ್ನಿ. ಅಜಿತ್ ಕುಲಕರ್ಣಿ ಹರಿಹರಪುರ ಅಧ್ಯಾಪಕರು ಶ್ರೀ ರಾಜರಾಜೇಶ್ವರಿ ಗುರುಕುಲ ಸ್ವರ್ಣವಲ್ಲಿ. ತಮಗೂ ಸಹ ತಮ್ಮ ಸೇವೆಯನ್ನು ಸ್ಮರಿಸಿಕೊಳ್ತೇವೆ. ನಿಮಗೂ ಸಹ ಅತ್ಯಂತ ಪ್ರೀತಿಯ ವಂದನೆಗಳನ್ನು ಸಲ್ಲಿಸ್ತೇವೆ, ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಅದೇ ರೀತಿ ಆಕಾಶ್ ಕುಲಕರ್ಣಿ ದಾವಣಗೆರೆ ರಾಜರಾಜೇಶ್ವರಿ ಗುರುಕುಲ ಸ್ವರ್ಣವಲ್ಲಿ. ಅಲ್ಲಿ ಅಧ್ಯಾಪಕರಾದಂಥ ಆಕಾಶ್ ಕುಲಕರ್ಣಿ ಅವರನ್ನು ಸಹ ವೇದಿಕೆಗೆ ಬರಮಾಡಿಕೊಳ್ತೇವೆ. ತಮಗೂ ಸಹ ವಂದನೆಗಳನ್ನು ಸಲ್ಲಿಸ್ತೇವೆ. ಆಕಾಶ್ ಕುಲಕರ್ಣಿ ತಮಗೂ ಸಹ ಪ್ರೀತಿಯ ಸ್ವಾಗತವನ್ನು ಸಲ್ಲಿಸ್ತಾ ನಿಮ್ಮ ಸೇವೆಯನ್ನು ಸ್ಮರಿಸಿಕೊಳ್ತೇವೆ. ನಿಮಗೂ ಸಹ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಸುಪ್ರೀತ್ ಶರ್ಮಾ ಘಾಟಿ ಸುಬ್ರಹ್ಮಣ್ಯ ಸುಪ್ರೀತ್ ಶರ್ಮಾ ಸ್ವರ್ಣವಲ್ಲಿ ಶ್ರೀ ರಾಜರಾಜೇಶ್ವರಿ ಗುರುಕುಲದ ಶಿಕ್ಷಕರು. ನಿಮಗೂ ಸಹ ಅಭಿನಂದನೆಗಳನ್ನ ಸಲ್ಲಿಸ್ತಾ ನಿಮಗೂ ಸಹ ಪ್ರೀತಿಯ ಧನ್ಯವಾದಗಳನ್ನು ಸಲ್ಲಿಸ್ತಾ ಪ್ರಬೋಧ್ ಶಾಸ್ತ್ರಿ ಶ್ರೀ ರಾಜರಾಜೇಶ್ವರಿ ಗುರುಕುಲ ಸ್ವರ್ಣವಲ್ಲಿ.
ಪ್ರಬೋಧ್ ಶಾಸ್ತ್ರಿ ತಾವು ಸಹ ಬಂದು ನಮ್ಮ ಗೌರವವನ್ನು ಸ್ವೀಕರಿಸ್ಕೊಳ್ಬೇಕಾಗಿ ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ತೇವೆ. ಪ್ರಬೋಧ್ ಶಾಸ್ತ್ರಿ ಜೊತೆಯಲ್ಲಿ ಶ್ರೀಪಾದ್ ಹೆಗಡೆ ಕುಮಟಾ, ಗುರುಗಳಾಗಿ 21 ದಿನಗಳ ಈ ಯಶಸ್ವಿ ಶಿಬಿರದ ಹಿಂದೆ ನಿಮ್ಮ ಸಹಕಾರ ಇದೆ. ನೀವು ಕಲಿಸಿಕೊಟ್ಟಂಥ ವಿದ್ಯೆ, ಹೇಳಿಕೊಟ್ಟಂಥ ಬುದ್ಧಿ ಮತ್ತು ಮಾರ್ಗದರ್ಶನ ನಮ್ಮ ವಿದ್ಯಾರ್ಥಿಗಳು ಸದಾ ಅದನ್ನು ಪಾಲಿಸಬೇಕು ಎನ್ನುವ ಆಶಯ ನಮ್ಮದು. ಮುಂದಿನ ದಿನಗಳಲ್ಲೂ ಸಹ ನಿಮ್ಮ ಸಹಕಾರ ಅತ್ಯಂತ ಅಗತ್ಯ ಎಂದು ಮಾತುಗಳನ್ನು ಹೇಳ್ತಾ, ಶ್ರೀ ದೇವರು ನಿಮಗೆ ಆಯುರಾರೋಗ್ಯ, ಸುಖ, ಶಾಂತಿ, ನೆಮ್ಮದಿಯನ್ನು ಕರುಣಿಸಲಿ ಅಂತ ಈ ಸಂದರ್ಭದಲ್ಲಿ ಶುಭವನ್ನು ಹಾರೈಸ್ತಾ, ಮುಂದಿನ ಗೌರವಾರ್ಪಣೆಗೆ ಶ್ರೀಪಾದ್ ಹೆಗಡೆ ಕುಮಟಾ, ಶ್ರೀ ರಾಜರಾಜೇಶ್ವರಿ ಗುರುಕುಲದ ಸ್ವರ್ಣವಲ್ಲಿಯ ಶಿಕ್ಷಕರು ತಾವು ದಯಮಾಡಿ ವೇದಿಕೆ ಬರಬೇಕಾಗಿ ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ತೇವೆ. ಅದೇ ರೀತಿ ಅಂಶು ಪಾಂಡೆ, ಉತ್ತರ ಪ್ರದೇಶ್, ಶ್ರೀ ರಾಜರಾಜೇಶ್ವರಿ ಗುರುಕುಲ ಸ್ವರ್ಣವಲ್ಲಿ ಅಂಶು ಪಾಂಡೆ ತಾವು ಸಹ ವೇದಿಕೆಗೆ ಬರಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತೇವೆ. ಯೋಗ ಶಿಕ್ಷಕರಾಗಿ ಸಹಕರಿಸಿದಂಥ ಸುಬ್ಬಯ್ಯ ದೇವಾಡಿಗ ನಿವೃತ್ತ ಮುಖ್ಯೋಪಾಧ್ಯಾಯರು, ಅಲ್ಲದೆ ಅಂತಾರಾಷ್ಟ್ರೀಯ ಯೋಗ ಶಿಕ್ಷಕರಾಗಿ ಗುರುತಿಸಿಕೊಂಡವರು, ನಾಮೊಂದದ ನಿವಾಸಿ, ತಮ್ಮನ್ನು ಸಹ ವೇದಿಕೆಗೆ ಬರಮಾಡಿಕೊಳ್ತೇವೆ. ಸುಬ್ಬಯ್ಯ ದೇವಾಡಿಗ ನಿವೃತ್ತ ಮುಖ್ಯೋಪಾಧ್ಯಾಯರು, ತಮಗೂ ಸಹ ತುಂಬು ಹೃದಯದ ವಂದನೆಗಳನ್ನು ಸಲ್ಲಿಸ್ತೇವೆ. ನಮ್ಮ ಜೊತೆ ಶ್ರೀಪಾದ್ ಹೆಗಡೆ ಕುಮಟಾ, ಶ್ರೀ ರಾಜರಾಜೇಶ್ವರಿ ಗುರುಕುಲ ಸ್ವರ್ಣವಲ್ಲಿ, ಅದೇ ರೀತಿ ಅಂಶು ಪಾಂಡೆ, ಉತ್ತರ ಪ್ರದೇಶ್ ಸ್ವರ್ಣವಲ್ಲಿಯ ಶ್ರೀ ರಾಜರಾಜೇಶ್ವರಿ ಗುರುಕುಲದ ಶಿಕ್ಷಕರು, ನಿಮ್ಮ ಸೇವೆಯನ್ನು ಗುರುತಿಸಿಕೊಂಡಿದ್ದೇವೆ. 21 ದಿನಗಳ ಕಾಲ ನಮ್ಮ ಯಶಸ್ವಿ ಈ ಶಿಬಿರದಲ್ಲಿ ತಾವು ಶಿಕ್ಷಕರಾಗಿ ನಮ್ಮ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನವನ್ನು ನೀಡಿದ್ದೀರಿ, ಪಾಠವನ್ನು ಬೋಧಿಸಿದ್ದೀರಿ. ನಿಮ್ಮೆಲ್ಲರಿಗೂ ಸಹ ಅತ್ಯಂತ ತುಂಬು ಹೃದಯದ ವಂದನೆಗಳನ್ನ ಸಲ್ಲಿಸ್ತಾ, ಅಭಿನಂದನೆಗಳನ್ನ ಸಲ್ಲಿಸ್ತಾ, ಮುಂದೆಯೂ ಸಹ ನಿಮ್ಮ ಸಹಕಾರವನ್ನು ಬಯಸ್ತಾ ನಿಮಗೆ ವಿಶೇಷವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಇದೀಗ ಯೋಗ ಶಿಕ್ಷಕರಾಗಿ ನಮ್ಮ ಶಿಬಿರದ ಯಶಸ್ವಿಗೆ ವಿದ್ಯಾರ್ಥಿಗಳಿಗೆ ಬೆಳಿಗ್ಗೆ ಯೋಗವನ್ನು ಕಲಿಸಿಕೊಟ್ಟಂಥ ನಮ್ಮ ಹೆಮ್ಮೆಯ ಶಿಕ್ಷಕರು, ಹಿರಿಯರಾದಂಥ ಸುಬ್ಬಯ್ಯ ದೇವಾಡಿಗರು, ನಿವೃತ್ತ ಮುಖ್ಯ ಶಿಕ್ಷಕರಾಗಿ ಅಂತಾರಾಷ್ಟ್ರೀಯ ಯೋಗ ಶಿಕ್ಷಕರಾಗಿ ಗುರುತಿಸಿಕೊಂಡವರು, ನಾವೊಂದದ ನಿವಾಸಿ ಇವರು. ಇವರಿಗೂ ಸಹ ಅಭಿನಂದನೆಗಳನ್ನ ಸಲ್ಲಿಸ್ತೇವೆ. ಅದೇ ರೀತಿ ಚಂಡೆ ಕುಣಿತ ಭಜನೆಯನ್ನು ತರಬೇತಿದಾರರಾಗಿ ಸಹಕರಿಸಿದವರು ನಮ್ಮ ನರೇಶ್ ಭಟ್ ಹಟ್ಟಿ ಅಂಗಡಿ, ತಮ್ಮನ್ನು ಸಹ ವೇದಿಕೆಗೆ ಬರಮಾಡಿಕೊಳ್ತೇವೆ. ಕೊರಿಯೋಗ್ರಾಫರ್ ಆಗಿ ಸಹ ಸಹಕರಿಸ್ತಿರುವಂಥ ನರೇಶ್ ಭಟ್, ತಮಗೂ ಸಹ ಪ್ರೀತಿಯ ಸ್ವಾಗತವನ್ನು ಸಲ್ಲಿಸ್ತಾ ತಾವು ಸಹ ಗೌರವವನ್ನು ಸ್ವೀಕರಿಸ್ಕೊಳ್ಬೇಕಾಗಿ ವಿನಂತಿಯನ್ನು ಮಾಡ್ತೇವೆ. ಅದೇ ರೀತಿ ಯಕ್ಷ ನೃತ್ಯದಲ್ಲಿ ತರಬೇತಿದಾರರಾಗಿ ಸಹಕರಿಸಿದಂಥ ಪ್ರಶಾಂತ್ ಮಯ್ಯ ದಾರಿಮಕ್ಕಿ, ತಮ್ಮನ್ನು ಸಹ ವೇದಿಕೆಗೆ ಬರಮಾಡಿಕೊಳ್ತೇವೆ. ಪ್ರಶಾಂತ್ ಮಯ್ಯ ದಾರಿಮಕ್ಕಿ, ತಮ್ಮನ್ನು ಸಹ ವೇದಿಕೆಗೆ ಬರಮಾಡಿಕೊಳ್ತೇವೆ. ಯಕ್ಷ ನೃತ್ಯದ ತರಬೇತಿಯನ್ನು ಗೊಳಿಸಿ ವಿದ್ಯಾರ್ಥಿಗಳಿಗೆ ಯಕ್ಷಗಾನದ ಹೆಜ್ಜೆಯನ್ನು ತಾವು ಕಲಿಸ್ಕೊಟ್ಟಿದ್ದೀರಿ. ನಿಮಗೂ ಸಹ ವಿಶೇಷವಾದಂಥ ಸ್ವಾಗತ. ನೀವು ಸಹ ನಮ್ಮ ಗೌರವವನ್ನು ಸ್ವೀಕರಿಸ್ಕೊಳ್ಬೇಕಾಗಿ ನಿಮಗೆ ವಿನಂತಿಯನ್ನು ಮಾಡ್ತೇವೆ. ಯಕ್ಷ ನೃತ್ಯ ತರಬೇತಿದಾರರಂಥ ಪ್ರಶಾಂತ್ ಮಯ್ಯ ದಾರಿಮಕ್ಕಿ, ತಾವು ನಮ್ಮ ಶಿಬಿರದಲ್ಲಿ ವಿದ್ಯಾರ್ಥಿಗಳಿಗೆ ಯಕ್ಷಗಾನದ ಹೆಜ್ಜೆಯನ್ನು ಕಲಿಸ್ಕೊಟ್ಟಿದ್ದೀರಿ. ನಿಮ್ಮ ಸೇವೆಯನ್ನು ಸ್ಮರಿಸಿಕೊಳ್ತೇವೆ, ನಿಮ್ಮ ಸಹಕಾರವನ್ನು ಬಯಸ್ತೇವೆ. ಯೋಗ ಶಿಕ್ಷಕರಾದಂಥ ಸುಬ್ಬಯ್ಯ ದೇವಾಡಿಗ, ಅದೇ ರೀತಿ ಕೊರಿಯೋಗ್ರಾಫರ್, ಚಂಡೆ ಕುಣಿತ ಭಜನೆ ತರಬೇತಿಗೊಳಿಸಿದಂಥ ನರೇಶ್ ಭಟ್ ಹಟ್ಟಿ ಅಂಗಡಿ, ಯಕ್ಷ ನೃತ್ಯವನ್ನು ತರಬೇತಿಗೊಳಿಸಿದಂಥ ಪ್ರಶಾಂತ್ ಮಯ್ಯ, 3 ಮಂದಿಗೂ ಸಹ ವಿಶೇಷವಾದ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ.
ನಿಮ್ಮ ಸೇವೆಯನ್ನು ಗುರುತಿಸಿಕೊಳ್ತೇವೆ. ನಿಮಗೆ ಶ್ರೀ ದೇವರು ಆಯುರಾರೋಗ್ಯ ಐಶ್ವರ್ಯವನ್ನು ಕರುಣಿಸಲಿ, ಸುಖ ಶಾಂತಿ ನೆಮ್ಮದಿಯನ್ನು ಕೊಡಲಿ ಎನ್ನುವ ಹಾರೈಕೆಯನ್ನು ಸಲ್ಲಿಸ್ತಾ ವಿಶೇಷವಾದ ಅಭಿನಂದನೆಗಳನ್ನ ಸಲ್ಲಿಸ್ತೇವೆ. ರುಚಿ ಶುಚಿಯಾದಂಥ ಅಡುಗೆಯನ್ನು ಮಾಡಿ ನಮ್ಮ ಶಿಬಿರಾರ್ಥಿಗಳ ಹೊಟ್ಟೆಯನ್ನು ತುಂಬಿಸಿದಂಥ ಪಾಕಶಾಸ್ತ್ರಜ್ಞರಾದಂಥ ಸತೀಶ್ ಭಟ್ ಹೇರೂರು, ಗೋಪಾಲಕೃಷ್ಣ ಉಪಾಧ್ಯ ಕೊಡೇರಿ ತಾವಿಬ್ಬರು ವೇದಿಕೆ ಬರಬೇಕು, ನಮ್ಮ ಗೌರವವನ್ನು ಸ್ವೀಕರಿಸ್ಕೊಳ್ಬೇಕಾಗಿ ವಿನಂತಿಯನ್ನು ಮಾಡ್ತೇವೆ. ರುಚಿಯಾದ ಅಡುಗೆಯನ್ನು ಮಾಡಿ ನಮ್ಮ ಮಕ್ಕಳನ್ನು ಸಂತೈಸಿದಂಥ ಸತೀಶ್ ಭಟ್ ಹೇರೂರು, ಗೋಪಾಲಕೃಷ್ಣ ಉಪಾಧ್ಯ ಕೊಡೇರಿ ತಾವು ಸಹ ಈ ಗೌರವವನ್ನು ಸ್ವೀಕರಿಸ್ಕೊಳ್ಬೇಕಾಗಿ ವಿನಂತಿಸ್ತೇವೆ. ಮಕ್ಕಳಿಗೆ ಬಹಳ ಖುಷಿ, ಕೈಚಾಪಳೆ ತಟ್ಟಿದ್ದು ನೋಡಿದರೆ ಗೊತ್ತಾಗುತ್ತೆ. ಒಳ್ಳೊಳ್ಳೆ ತಿಂಡಿಯನ್ನು ಮಾಡಿ ಹೊಟ್ಟೆಯನ್ನು ತುಂಬಿಸಿದ್ದೀರಿ. ಕಲಿಕೆ ಜೊತೆಗೆ ಹಸಿದ ಹೊಟ್ಟೆಯನ್ನು ತುಂಬಿಸಿದ ನಿಮಗೆ ವಿಶೇಷವಾದ ವಂದನೆಗಳನ್ನು ಶೃಂಗೇರಿ ಶಂಕರ ಮಠದ ಪರವಾಗಿ, ಶಾರದಾ ಪೀಠದ ಪರವಾಗಿ ಸಲ್ಲಿಸಿಕೊಳ್ತಾ ಇದ್ದೇವೆ. ವೈದ್ಯರು ಪ್ರತಿನಿತ್ಯ ಮಕ್ಕಳ ಆರೋಗ್ಯ ತಪಾಸಣೆಗೆ ನಮ್ಮ ಉಪ್ಪುಂದ ಅಂಬಾಗಿಲಿನ ಮಂದಾರ ಕ್ಲಿನಿಕ್ನ ಡಾಕ್ಟರ್ ಸುಬ್ರಹ್ಮಣ್ಯ ಉಡುಪರು ಬಂದು ಮಕ್ಕಳಿಗೆ ವೈದ್ಯಕೀಯ ಚಿಕಿತ್ಸೆಯನ್ನು ಮಾಡ್ತಾ ಇದ್ರು. ಅವರ ಸೇವೆಯನ್ನು ಗುರುತಿಸಿಕೊಳ್ತಾ ಅವರಿಗೂ ಸಹ ವಂದನೆಗಳನ್ನ ಸಲ್ಲಿಸ್ತಾ ಈ ಗೌರವಾರ್ಪಣೆ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಮುಂದಿನ ಮಾತುಗಳಿಗಾಗಿ ನಮ್ಮೊಂದಿಗೆ ವಸಂತ್ ಗಿಳಿಯಾರಿದ್ದಾರೆ. ವಸಂತ್ ಗಿಳಿಯಾರ್ ಅಂದರೆ ನಮಗೆ ಹೆಮ್ಮೆ. ಮೂಡುಗಿಳಿಯಾರು ಜನಸೇವಾ ಟ್ರಸ್ಟ್ನ ಪ್ರವರ್ತಕರಾಗಿ, ಯುವಕರ ಕಣ್ಮಣಿಯಾಗಿ, ಜೊತೆಯಲ್ಲಿ ಧರ್ಮಕ್ಕೆ ಸಮಸ್ಯೆಗಳಾದಾಗ ಯಾವುದೇ ಅನ್ಯಾಯವನ್ನು ಅದಕ್ಕೆ ಪ್ರತಿರೋಧವಾಗಿ ನಿಲ್ಲಬಲ್ಲಂಥ ಶಕ್ತಿ ಅದು ವಸಂತ್ ಗಿಳಿಯಾರ್. ಅದ್ಭುತ ಬರಹಗಾರರಾಗಿ ಅವರು ಬರಹ ಸಾಮಾಜಿಕ ಜಾಲತಾಣದಲ್ಲಿ ಅಪ್ಲೋಡ್ ಆದರೆ ಲಕ್ಷಕ್ಕಿಂತಲೂ ಜಾಸ್ತಿ ಜನ ಅದನ್ನು ಓದುವುದರ ಮೂಲಕವಾಗಿ, ಅದಕ್ಕೆ ಲೈಕ್ ಕೊಡೋದ್ರ ಮೂಲಕವಾಗಿ, ಪ್ರತಿಸ್ಪಂದನೆ ಮಾಡೋದ್ರ ಮೂಲಕವಾಗಿ ಗುರುತಿಸಿಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಒಬ್ಬ ಸೃಜನಶೀಲ ಪತ್ರಕರ್ತರಾಗಿ ಸಮಾಜದ ಪರವಾಗಿ ನಿಲ್ಲುವಂಥ ನಮ್ಮ ಹೆಮ್ಮೆಯ ವಸಂತ್ ಗಿಳಿಯಾರ್ ನಮ್ಮ ಕಾರ್ಯಕ್ರಮದ ಮುಖ್ಯ ಅತಿಥಿ. ತಮ್ಮನ್ನು ಗೌರವಪೂರ್ವಕವಾಗಿ ನುಡಿಪೀಠಕ್ಕೆ ಬರಮಾಡಿಕೊಳ್ತೇವೆ. ವೇದಿಕೆಯಲ್ಲಿರುವ ಮತ್ತು ಇಲ್ಲಿ ನೆರೆದಿರುವ ಎಲ್ರಿಗೂ ಕೂಡ ನಮಸ್ಕಾರಗಳು. ಶಂಕರರ ಅವತಾರ ಈ ಭೂಮಿಯ ಮೇಲೆ ಆದ ಕಾರಣಕ್ಕೆ ನಾನು ಇವತ್ತು ವಸಂತ ಗಿಳಿಯರಾಗಿದ್ದೇನೆ ಮತ್ತು ನೀವೆಲ್ಲ ಈ ಶ್ರದ್ಧಾ ಕೇಂದ್ರದಲ್ಲಿ ಪಾಲ್ಗೊಳ್ತಾ ಇದ್ದೀರಿ. ಒಂದು ವೇಳೆ ಶಂಕರರ ಜನ್ಮ ಈ ಭೂಮಿಯ ಮೇಲೆ ಆಗದೇ ಇದ್ದಲ್ಲಿ ನಮ್ಮ ಈ ಸನಾತನ ಪರಂಪರೆಯ ಧರ್ಮ ಉಳಿತಾನೇ ಇರಲಿಲ್ಲ. ಇಲ್ಲಿ ಈ ಭಾರತದ ಪುಣ್ಯ ಭೂಮಿಯಿಂದ ಅದು ಅಳಿಸಿ ಹೋಗುವಂತಹ ಎಲ್ಲ ಅಪಾಯಗಳಿದ್ದಾಗ ಶಂಕರರು ಈ ಭೂಮಿಗೆ ಬರ್ತಾರೆ, ಈ ಸನಾತನ ಧರ್ಮ ಪರಂಪರೆಯನ್ನು ಉಳಿಸ್ತಾರೆ. ಆಗ ನಮ್ಮ ಗುರುಗಳು ಹೇಳಿದರು, ಧರ್ಮ ಜಾಗರಣ ಮತ್ತು ಧರ್ಮ ಉಳಿಸುವಂಥ ಕೆಲಸವನ್ನು ನಾವು ಮಾಡಬೇಕು, ನಾವು ಧರ್ಮಾನುಷ್ಠಾನಿಗಳಾಗಬೇಕು ಅಂಥೇಳಿ ಎಲ್ಲ ವಿದ್ಯಾಸಂಸ್ಥೆಗಳು ವಿದ್ಯೆಯನ್ನು ನೀಡುತ್ತವೆ. ಇವತ್ತಿನ ದಿನಮಾನಸದಲ್ಲಿ ಎಲ್ಲರೂ ಕೂಡ ಮಕ್ಕಳು ವಿದ್ಯಾವಂತರಾಗಬೇಕು, ಬುದ್ಧಿವಂತರಾಗಬೇಕು, ಎಲ್ಲ ಪದವಿಗಳನ್ನು ಮುಗಿಸ್ಬೇಕು, ಒಳ್ಳೊಳ್ಳೆ ಹುದ್ದೆಗೆ ಏರಬೇಕು ಅಂತೇಳಿ ಸಹಜವಾಗಿಯೇ ಎಲ್ಲ ತಂದೆ ತಾಯಿಗಳು ಬಯಸ್ತಾರೆ. ಅದರ ಜೊತೆಗೆ ಇಲ್ಲೇನು ನೀವೆಲ್ಲ ಕೂತಿದ್ದೀರಿ, ನೀವು ನಿಮ್ಮ ಮಕ್ಕಳು ವಿದ್ಯಾವಂತರು ಬುದ್ಧಿವಂತರು ಆಗುವುದರ ಜೊತೆಗೆ ಸಂಸ್ಕಾರವಂತರಾಗಬೇಕು, ಸುಶೀಲರಾಗಬೇಕು ಎನ್ನುವ ಕಾರಣಕ್ಕೆ ಆ ಮಕ್ಕಳನ್ನು ಇಂತಹ ಶಿಬಿರಕ್ಕೆ ಕಳಿಸ್ಕೊಟ್ಟಿದ್ರೆ. ಹಾಗಾಗಿ ಮೊದಲನೇದಾಗಿ ನಿಮಗೆ ನಾನು ನಮಸ್ಕಾರವನ್ನು ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಶಂಕರರು ಹೇಳಿದಂಥ ತತ್ವ ಇವತ್ತು ಅಲ್ಟ್ರಾ ಮಾಡರ್ನ್ ಸೈನ್ಸ್ ಏನು ಹೇಳ್ತಾ ಇದೆ, ಅದನ್ನು ಶಂಕರರು 1200 1300 ವರ್ಷಗಳ ಹಿಂದೆ ಹೇಳಿಬಿಟ್ರು. ಯದ್ಭಾವಂ ತದ್ಭವತಿ ಎನ್ನುವಂತಹ ವಾಕ್ಯವನ್ನು ಉದ್ಧರಿಸಿದವರು ಶಂಕರರು. ನೀನು ಏನು ಯೋಚನೆ ಮಾಡ್ತೀಯ, ಏನು ಭಾವಿಸ್ತೀಯ, ನಿರಂತರವಾಗಿ ಯಾವುದನ್ನು ಯೋಚಿಸ್ತೀಯ ಅದು ನಿನ್ನ ಬದುಕಿನಲ್ಲಿ ಘಟಿಸ್ತದೆ ಎನ್ನುವುದನ್ನು ಇವತ್ತಿನ ಪಾಶ್ಚಿಮಾತ್ಯ ಲೇಖಕರು ಹೇಳುವಂತಹ ಪರ್ಸನಾಲಿಟಿ ಡೆವಲಪ್ಮೆಂಟ್ಸ್ ಬುಕ್ಗಳನ್ನು ಓದ್ಕೊಂಡು ನಾವು ಅದನ್ನು ಹೇಳ್ತಾ ಇದ್ದೇವೆ ಜನರಿಗೆ. ಎಮಿಲಿ ಡರ್ಕಿಮ್ ಹಿಂಗೆ ಹೇಳ್ದ, ಜೋಸೆಫ್ ಮರ್ಫಿ ಹಂಗೆ ಹೇಳ್ದ, ಬ್ರಿಯನ್ ಟ್ರೇಸಿ ಹಿಂಗೆ ಹೇಳ್ತಾ ಇದ್ದಾನೆ, ರಾಬಿನ್ ಶರ್ಮಾ ಹಂಗೆ ಹೇಳ್ದ ಅಂಥೇಳಿ. ಆದರೆ ಇವರೆಲ್ಲ ಹೇಳೋದಕ್ಕಿಂತ ಮೊದಲು ಶಂಕರರು ಹೇಳಿದ್ದಾರೆ ಯದ್ಭಾವಂ ತದ್ಭವತಿ ಅಂತೇಳಿ.
ಅಂತಹ ಒಬ್ಬ ಮಹಾನ್ ದಾರ್ಶನಿಕ ನಮ್ಮ ಈ ಭರತ ಭೂಮಿಯಲ್ಲಿ ಬೇರೆ ಬೇರೆ ಏನು ಆಚರಣೆಯ ಅನುಸರಣೆಯನ್ನು ಮಾಡಿಕೊಂಡು ಇವರ ನಡುವೆ ಸಂಘರ್ಷಗಳು ಬಂದು ಗೋಮಯ ಪರಿಸ್ಥಿತಿ ಇದ್ದ ಸಂದರ್ಭದಲ್ಲಿ ಷಣ್ಮತವನ್ನ ಒಂದು ಚಪ್ಪರದ ಅಡಿ ತಂದು ಪಂಚಾಯತನ ಪೂಜಾ ಪದ್ಧತಿಯನ್ನ ರೂಢಿಗೆ ತಂದು ನಮ್ಮಲ್ಲಿನ ಸಂಘರ್ಷವನ್ನು ತಣಿಸಿದವರು. ಇಲ್ಲಿ ಮೂಢನಂಬಿಕೆಯ ದಾಳಿಗೆ ಒಳಗಾಗಿ ಈ ಸನಾತನ ಧರ್ಮ ಪರಂಪರೆಯ ಮೇಲೆ ಅನ್ಯ ಧರ್ಮದವರು ದಾಳಿಯನ್ನ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಇದು ಒಂದು ರೀತಿ ಏನು ವಾಮಾಚಾರಿಗಳ ಧರ್ಮ, ಇಲ್ಲಿ ಹಿಂಸೆ ತಾಂಡವವಾಡ್ತಾ ಇದೆ, ಈ ಧರ್ಮಕ್ಕೆ ಬನ್ನಿ ಅಂಥೇಳಿ ಕನ್ವರ್ಷನ್ ಮಾಡ್ತಾ ಇದ್ದಂಥ ಕಾಲದಲ್ಲಿ ಶಂಕರರು ಈ ಧರ್ಮದಲ್ಲಿ ಇರುವಂತಹ ಲೋಪ ದೋಷಗಳನ್ನು ಏನೇನಿವೆ ಅದೆಲ್ಲವನ್ನ ಶಮನ ಮಾಡಿ ಇದಕ್ಕೊಂದು ಶುದ್ಧೀಕರಣವನ್ನ, ಒಂದು ಶಕ್ತಿಯನ್ನು ತುಂಬಿದ ಕಾರಣಕ್ಕೆ ಈ ಹಿಂದೂ ಸನಾತನ ಧರ್ಮ ಪರಂಪರೆ ಎನ್ನುವುದು ಈ ಭೂಮಿಯಲ್ಲಿ ಇಷ್ಟು ಗಟ್ಟಿಯಾಗಿ ನೆಲೆಯಾಗಿ ಉಳಿದಿದೆ. ಅವರ ದಾರ್ಶನಿಕತೆಯ ಬಗ್ಗೆ ಆಗಲೇ ಹೇಳಿದರು, ನಾನು ಹೆಚ್ಚು ಮಾತಾಡೋದಿಲ್ಲ. ಈ ಭಾರತದ 4 ಮೂಲೆಗಳಲ್ಲಿ ನಾಲ್ಕು ಮಠಂನಾಯಗಳನ್ನು ಸ್ಥಾಪನೆ ಮಾಡಿ ಎಂತಹ ಒಂದು ಅದ್ಭುತವಾದಂಥ ಕ್ರಾಂತಿಯನ್ನು ಮಾಡಿದರು. ಎಲ್ಲಿ ಎಲ್ಲಿ ಹೋದರೂ ಕೂಡ ಶಂಕರ ದಿಗ್ವಿಜಯವನ್ನು ನೀವು ಇವತ್ತು ನಾವು ಬೆಳಿಗ್ಗೆ ಎದ್ದು ಲಲಿತಾ ಪಂಚಕ ಸ್ತೋತ್ರದಿಂದ ಹಿಡಿದು ನೀವು ಯಾವುದೇ ಸ್ತೋತ್ರ ಪಠಣವನ್ನು ಮಾಡಿ, ನೀವು ಭಗವದ್ಗೀತೆಯನ್ನು ಓದ್ತಿರಾದರೆ ಅದಕ್ಕೆ ಭಾಷ್ಯ ಬರೆದವರು ಶಂಕರರು. ನೀವು ವಿಷ್ಣು ಸಹಸ್ರನಾಮ ಅಂತ ಹೇಳಿದ್ರೆ ಅಲ್ಲಿ ಶಂಕರರು ಬರ್ತಾರೆ, ಲಲಿತ ಸಹಸ್ರನಾಮ ಅಂತ ಹೇಳಿದ್ರೆ ಶಂಕರರು ಬರ್ತಾರೆ. ನಿಮಗೆ ಕನಕದಾರ ಸ್ತೋತ್ರ ಯಾವುದನ್ನೇ ಹೇಳಿ, ಒಂದು ಸೌಂದರ್ಯ ಲಹರಿಯನ್ನು ತೆಗೆದುಕೊಳ್ಳಿ, ಅದರಲ್ಲಿರುವಂಥ ಶಕ್ತಿ ಎಷ್ಟು, ಅದನ್ನು ಸರಿಯಾಗಿ ಅನುಷ್ಠಾನ ಮಾಡಿದರೆ ಒಬ್ಬ ಮನುಷ್ಯ ಆ ಸೌಂದರ್ಯ ಲಹರಿಯ ಒಂದು ಸ್ತೋತ್ರವನ್ನು ಅನುಷ್ಠಾನ ಮಾಡಿದರೂ ಸಾಕು, ಅವನ ಇಡೀ ಬದುಕೆ ಬದಲಾಗಿ ಹೋಗ್ತದೆ. ಅಂತಹ ಒಂದು ಏನು ಡಿವೈನ್ ಸ್ಪೆಕ್ಟ್ರಮ್, ಒಂದು ಮಂತ್ರಗಳನ್ನು ಉಚ್ಚಾರ ಮಾಡಿದಾಗ ಒಂದು ಮಂತ್ರಕ್ಕೊಂದು ತರಂಗ ಇದೆ, ಒಂದು ಸ್ಪೆಕ್ಟ್ರಮ್ ಇದೆ. ಆ ಮಂತ್ರವನ್ನು ಉಚ್ಚಾರ ಮಾಡಿದಾಗ ಅದು ವ್ಯುತ್ಪತ್ತಿ ಮಾಡುವಂಥ ಆ ತರಂಗ ಆ ಅಂಶವನ್ನು ನಿಮ್ಮ ಕಡೆಗೆ ಅಟ್ರಾಕ್ಟ್ ಮಾಡ್ತದೆ. ನಿಮ್ಮ ಏನು ಮ್ಯಾನಿಫೆಸ್ಟೇಷನ್ ಅಂತೇಳಿ ಇವತ್ತು ಹೇಳ್ತೀವಲ್ಲ, ಆ ತರಹದ್ದೆಲ್ಲವನ್ನು ಆ ಕಾಲಕ್ಕೆ ಸಂಕಲಿಸಿ ಶಂಕರರು ನಮಗೆ ದಾರಿ ಎರೆದಿದ್ದಾರೆ. ಆ ಮಕ್ಕಳು ಮುಂದಿನ ಪೀಳಿಗೆಗೆ ಈ ತರಹದ ತತ್ವ ವಿಚಾರಗಳನ್ನು ತೆಗೆದುಕೊಂಡು ಹೋಗುವಂತಹ ಈ ಸಮಾಜವನ್ನು ಶಂಕರರ ಏನು ಆ ವಿಚಾರಧಾರೆಯ ಜೊತೆ ಸಂಕಲಿಸುವಂಥ ಕೆಲಸವನ್ನು ಇವತ್ತಿನ ಈ ಶಿಬಿರದಲ್ಲಿ ನಮ್ಮ ಗುರುಗಳು ಮಾಡಿದ್ದಾರೆ. ಬಹಳ ಪುಣ್ಯ ಮತ್ತು ಧನ್ಯ ಭೂಮಿಗೆ ಶಂಕರ ಮಠ ಎನ್ನುವ ರೀತಿಯಲ್ಲಿ ನೋಡಿ, ಕುಂಬಾಶಿ ಅಂತ ನಾವು ಅಪಭ್ರಂಶದಲ್ಲಿ ಕರಿತಾ ಇದ್ವಿ. ಅವರ ಬ್ಯಾನರ್ಗಳನ್ನು ನಾನು ನೋಡ್ತಾ ಇದ್ದೆ, ಕುಂಭಕಾಶಿ ಅಂಥೇಳಿ. ನಾವು ಕೆಲವು ಕಡೆ ನಾವು ಅಲ್ಲಿ ಬೆಂಗಳೂರಿನಲ್ಲಿ ಒಂದು ಗೋರಿಪಾಳ್ಯ ಅಂಥೇಳಿ ಒಂದು ಏರಿಯಾ ಇದೆ, ನಿಮಗೆಲ್ಲ ಗೊತ್ತಿರ್ಬೋದು. ನಾನು ಕೇಳಿದೆ ಏನು ಗೋರಿಪಾಳ್ಯ, ಇಲ್ಲೆಲ್ಲ ಗೋರಿಗಳಿದ್ವಾ ಅಂತ. ಅಲ್ಲ, ಇದು ಗೌರಿಪಾಳ್ಯ ಅಂತ ಇತ್ತು, ಅದು ಕರಿತಾ ಗೋರಿಪಾಳ್ಯ ಆಗಿದೆ ಅಂತೇಳಿ. ಈ ಕುಂಭಾಶಿ ಅಂತೇಳಿ ಕುಂಭಕಾಶಿ ಅಂತೇಳಿ ಇದನ್ನು ಕುಂಭಕಾಶಿ, ನಮ್ಮ ಹಿಂದಿನವರು ನಮ್ಮ ಅಜ್ಜಿಯೆಲ್ಲ ಇದನ್ನು ಕರಿತಿದ್ದದ್ದು ಕುಂಭಕಾಶಿ ಅಂತೇಳಿ. ಅದು ನಮ್ಮ ಗುರುಗಳು ಅದನ್ನು ಸ್ಪಷ್ಟವಾಗಿ ಅಪಭ್ರಂಶ ಇರುವುದನ್ನು ಸರಿ ಮಾಡಿ ಕುಂಭಕಾಶಿ ಅಂತಲೇ ಮತ್ತೆ ಅದನ್ನು ಕರೆಯುವಂತಹ ಕೆಲಸವನ್ನು ಮಾಡಿದರೆ ಬಹಳ ಶ್ಲಾಘನಾರ್ಹ ಕೆಲಸ ಅಂತ ಹೇಳ್ತಾ, ಇಂತಹ ಕಾರ್ಯಕ್ರಮಗಳು ನಿರಂತರವಾಗಿ ನಡೀಲಿ. ನಾನು ಈ ಸನ್ನಿಧಾನದ ಒಬ್ಬ ಭಕ್ತನಾಗಿ ಸೇವಕನಾಗಿ ನಿರಂತರವಾಗಿ ನಿಮ್ಮ ಜೊತೆಗಿರ್ತೇನೆ ಅನ್ನುವ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ರಿಗೂ ಕೂಡ ನಮಸ್ಕಾರ. ಹಲೋ, ಧನ್ಯವಾದಗಳು ವಸಂತ್ ಗಿಳಿಯಾರ್ ಅವರೇ. ನಮ್ಮ ಹೆಮ್ಮೆಯ ಅತಿಥಿ ಉಡುಪಿಯ ಮಾಜಿ ಶಾಸಕರು, ನಮ್ಮೆಲ್ಲರ ಪ್ರೀತಿಯ ರಘುಪತಿ ಭಟ್ ಅವರು. ಕರಾವಳಿಯ ಸಮಸ್ಯೆಯನ್ನು ವಿಧಾನಸಭೆಯ ಮೊಗಸಾಲೆಯಲ್ಲಿ ಅತ್ಯಂತ ಚೆನ್ನಾಗಿ ಬಿಚ್ಚಿಟ್ಟು ಅದಕ್ಕೆ ಪರಿಹಾರವನ್ನು ಕೊಂಡುಕೊಳ್ಳಬಲ್ಲಂಥ ಧೀಮಂತ ಶಾಸಕರಾಗಿ, ನಮ್ಮ ಧರ್ಮಕ್ಕೆ ಸಮಸ್ಯೆಯಾದಾಗ ಗಟ್ಟಿ ಧ್ವನಿಯಲ್ಲಿ ಪ್ರತಿಪಾದಿಸಿ ಅದಕ್ಕೆ ವಿರೋಧಿಸುವಂಥ ನಮ್ಮ ಹೆಮ್ಮೆಯ ಶಾಸಕರು, ಪ್ರಗತಿಯ ದ್ಯೋತಕವಾಗಿ ಉಡುಪಿಯನ್ನು ಸಮಗ್ರವಾಗಿ ಅಭಿವೃದ್ಧಿಪಡಿಸಿದಂಥ ನಮ್ಮೆಲ್ಲರ ಮಾರ್ಗದರ್ಶಕರಾದಂಥ ನಮ್ಮ ಉಡುಪಿಯ ಮಾಜಿ ಶಾಸಕರು ಹೆಮ್ಮೆಯ ರಘುಪತಿ ಭಟ್ ನಮ್ಮ ಕಾರ್ಯಕ್ರಮದ ಮುಖ್ಯ ಅತಿಥಿ. ತಾವು ಅತಿಥಿಯೇ ನುಡಿಯನಾಡುವಂತೆ ನಿಮ್ಮನ್ನು ಗೌರವದಿಂದ ಸ್ವಾಗತಿಸ್ತಾ ಇದ್ದೇನೆ. ವೇದಿಕೆಯಲ್ಲಿ ಆಸೀನರಾಗಿರುವಂಥ ಎಲ್ಲ ಹಿರಿಯರೇ, ಆತ್ಮೀಯ ಬಂಧು ಭಗಿನಿಯರೇ, ಪ್ರಾಯಶಃ ಇವತ್ತು 2 ಪುಣ್ಯದ ಕೆಲಸ. ಒಂದು ಶಂಕರ ಜಯಂತಿಯ ದಿವಸ ಶಂಕರರ ಸ್ಮರಣೆ ಮಾಡುವಂಥ ಒಂದು ಒಳ್ಳೆಯ ಕೆಲಸ. ಎರಡನೇದ್ದು, ಮುಂದೆ ನಮ್ಮ ಸನಾತನ ವೈದಿಕ ಪರಂಪರೆಗೆ ಅತ್ಯಂತ ಅವಶ್ಯಕವಾದಂಥ ಮುಂದಿನ ಪೀಳಿಗೆಯನ್ನು ತಯಾರು ಮಾಡುವಂಥ ದೃಷ್ಟಿಯಿಂದ ಶಿಬಿರ
ಸುಮಾರು 15 ದಿವಸದ ಶಿಬಿರ ನಡೀತು ಅಂತ ನಾನು ಕೇಳಿದೆ. ಆ ಶಿಬಿರದ ಸಮಾರೋಪ ಇರುವಂಥದ್ದು. ಹಾಗಾಗಿ ಇದು ಎರಡು ಭಾಳ ನಮ್ಮ ಸಮಾಜಕ್ಕೆ ಅತ್ಯಂತ ಅವಶ್ಯಕವಾದಂಥ ಕಾರ್ಯಕ್ರಮ ಅಂತ ನಾನು ಭಾವಿಸ್ತಾ ಇದ್ದೇನೆ. ಅದಕ್ಕೆ ಶೃಂಗೇರಿ ಶಂಕರ ಮಠ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳೋದಕ್ಕೆ ನಾನು ವಿಶೇಷವಾದಂಥ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ವಸಂತ್ ಗಿಳಿಯಾರವರು ಹೇಳಿದರು, ಮತ್ತು ಶಂಕರ ಜಯಂತಿ ದಿವಸ ಶಂಕರಾಚಾರ್ಯರ ಬಗ್ಗೆ ಮಾತಾಡಬೇಕಾದ್ರೆ ಆ ಮಾತನ್ನು ಎಲ್ಲರೂ ಉಲ್ಲೇಖ ಮಾಡಬೇಕಾಗ್ತದೆ. ಯಾಕಂದರೆ ನಮ್ಮ ಸನಾತನ ಹಿಂದೂ ಸಂಸ್ಕೃತಿ ಇವತ್ತು ಉಳಿದಿರಬೇಕಾದ್ರೆ ಅದಕ್ಕೆ ಶಂಕರಾಚಾರ್ಯರ ಕೊರಗೆ ಬಹಳ ಇದೆ ಅಂತ ಇನ್ನು 10 ಜನ ಇವತ್ತು ಭಾಷಣ ಮಾಡಿದರು, ಅದನ್ನು ಉಲ್ಲೇಖ ಮಾಡದೆ ಭಾಷಣ ಪ್ರಾರಂಭ ಮಾಡಲಿಕ್ಕೆ ಆಗಲ್ಲ. ಯಾಕಂದರೆ ಅದು ಇತಿಹಾಸ ನಮ್ಮದು. ಅದು ಯಾವುದು ಕೇವಲ ಶಂಕರಾಚಾರ್ಯರ ಇತಿಹಾಸ ಅಲ್ಲ, ನಮ್ಮ ಸನಾತನ ಹಿಂದೂ ಧರ್ಮದ ಭಾರತದ ಇತಿಹಾಸ. ನಮ್ಮ ಹಿಂದೂ ಸಂಸ್ಕೃತಿಯನ್ನು, ಸನಾತನ ಹಿಂದೂ ಸಂಸ್ಕೃತಿಯನ್ನು ಸಾಕಷ್ಟು ದಾಳಿಗಳು ನಡೆದಿದೆ. ವಿಶ್ವದಲ್ಲಿ ನೀವು ಬೇರೆ ಬೇರೆ ದೇಶಗಳಲ್ಲಿ ತುಂಬ ಸಂಸ್ಕೃತಿಗಳು ಹೆಸರಿಲ್ಲದೆ ಹೋದಂಥ ಎಷ್ಟು ಸಂಸ್ಕೃತಿಗಳು ನಮಗೆ ಸಿಕ್ಕಿದೆ. ಆದರೆ ನಮ್ಮ ಸನಾತನ ಹಿಂದೂ ಸಂಸ್ಕೃತಿಯು ಆ ಕಾಲಘಟ್ಟದಲ್ಲಿ ಒಂದು ಕಡೆಯಿಂದ ಮೊಘಲರ ಒಂದು ಪ್ರಭಾವಗಳು ಇಡೀ ಭಾರತ ದೇಶಾದ್ಯಂತ ಪ್ರಚರಿಸ್ತಾ ಇರುವಂಥ ಸಂದರ್ಭ, ಮತ್ತು ಆ ಕಾಲಘಟ್ಟಗಳಲ್ಲಿ ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿಯೂ ಕೆಲವು ಲೋಪದೋಷಗಳು, ಕಾಲಕ್ರಮೇಣಗಳಲ್ಲಿ ಬಂದಂಥ ಮೂಢನಂಬಿಕೆಗಳಿರ್ಬೋದು, ಲೋಪದೋಷಗಳು, ಇದು ನಮ್ಮ ಧರ್ಮವನ್ನು ತುಂಬ ಜನ ಬಿಡುವಂಥ ವ್ಯವಸ್ಥೆಗಳು ಆಗ್ತಾ ಇರುವಂಥ ಸಂದರ್ಭದಲ್ಲಿ ಶಂಕರಾಚಾರ್ಯರು ಕೇವಲ 32 ವರ್ಷದಲ್ಲಿ ನಾವು ಅದನ್ನು ಊಹೆಯೂ ಮಾಡಲಿಕ್ಕೆ ಸಾಧ್ಯ ಆಗೋಲ್ಲ. ಅವರು ಶಂಕರಾಚಾರ್ಯರು ಶಿವನ ಅವತಾರ ಅಂತ ನಾವು ಇವತ್ತು ನಂಬಿಕೊಳ್ಳಿಕ್ಕೆ ಇಲ್ಲದಿದ್ದರೆ ಸಾಧಾರಣದ ವ್ಯಕ್ತಿತ್ವ ಇರೋರಿಗೆ 32 ವರ್ಷದಲ್ಲಿ ನಾವು ಅಷ್ಟು ಸಾಧನೆ, ಇಡೀ ಭಾರತದ ಒಂದು ಪ್ರವಾಸವನ್ನು 3-4 ಬಾರಿ ಪರ್ಯಟನೆಯನ್ನು ಮಾಡಿ ನಮ್ಮ ಸನಾತನ ಹಿಂದೂ ಸಂಸ್ಕೃತಿಯನ್ನು ಬೆಳೆಸಿದಂತಹದ್ದು ಪ್ರಾಯಶಃ ಅದು ನಮ್ಮ ಹಿಂದೂ ಸಂಸ್ಕೃತಿ, ಸನಾತನ ಹಿಂದೂ ಧರ್ಮ ಉಳಿಲಿಕ್ಕೆ ಸಾಧ್ಯ ಆಗಿದೆ. ತುಂಬ ಜನ ಹೇಳ್ತಾರೆ ಹಿಂದೂ ಧರ್ಮ, ಹಿಂದೂ ಸಂಸ್ಕೃತಿ ನಶಿಸಿ ಹೋಗ್ತದೆ ಅಂತ. ಕೃಷ್ಣನು ಹೇಳಿದ್ದಾನೆ, ಯಾವಾಗ ನಮ್ಮ ಧರ್ಮಕ್ಕೆ ತೊಂದರೆ ಬರ್ತದ ನಾನು ಅವತರಿಸಿ ಬರ್ತೇನೆ ಅಂತ. ಅಂದರೆ ಹಾಗಾಗಿ ಆ ಕಾಲಘಟ್ಟದಲ್ಲಿ ಅಂಥ ಅವತಾರ ಪುರುಷಗಳು ಬರ್ತಾರೆ. ನೀವು ಇತ್ತೀಚಿನ ಘಟನೆಗಳನ್ನು ತೆಗೆದುಕೊಂಡ್ರು, ಸ್ವಲ್ಪ ಇತಿಹಾಸಗಳನ್ನು ನೋಡಿದರೆ ನಾರಾಯಣ ಗುರುಗಳಂತವರು ಧರ್ಮ ತಾಳದೇ ಇರ್ತಿದ್ರೆ ನಮ್ಮ ಹಿಂದೂಗಳು ಎಷ್ಟೋ ಜನ ಮತಾಂತರಗಳಾಗಿ ಹೋಗ್ತಿದ್ರು. ನೀವು ಕೇರಳದ ಕೋಸ್ಟಲ್ ಭಾಗಗಳು ನೋಡಿದರೆ ಅವರು ಬೇರೆ ತತ್ವವನ್ನು ತೆಗೆದುಕೊಂಡ್ರು. ನಮಗೆ ದೇವಸ್ಥಾನದೊಳಗೆ ಪ್ರವೇಶ ಕೊಡೋದಿಲ್ವ, ನಾವೇ ದೇವಸ್ಥಾನ ಮಾಡೋಣ, ನಾವೇ ಸಂಸ್ಕೃತ ಕಲಿಯೋಣ ಅಂತ ಮಾಡಿದರು. ಅದರಿಂದ ಎಷ್ಟೋ ಹಿಂದುಳಿದ ಸಮಾಜ ಹಿಂದೂ ಸಂಸ್ಕೃತಿಯನ್ನು ನಮ್ಗೆ ಇವತ್ತು ನಮ್ಮ ಹಿಂದೂ ಧರ್ಮ ಬಿಡ್ಲಿಕ್ಕೆ ಕಾರಣವೂ ಅದು ಒಂದು ಕಾರಣ. ಆ ಕಾಲದಲ್ಲಿ ಹೋಗ್ತಾ ಬಂದರು. ನೀವು ಅಂಬೇಡ್ಕರ್ರನ್ನು ತೆಗೆದುಕೊಂಡ್ರೆ, ಅಂಬೇಡ್ಕರ್ ನಮ್ಮ ಹಿಂದೂ ಧರ್ಮದ ಬಗ್ಗೆ ಬೇಸತ್ತು ನಾನು ಹಿಂದೂ ಧರ್ಮವನ್ನು ತ್ಯಜಿಸ್ತೇನೆ ಅಂತ ಹೇಳಿದಾಗ ಮುಸಲ್ಮಾನರು, ಕ್ರಿಶ್ಚಿಯನ್ರು ಅವರಿಗೆ ರತ್ನಗಂಬಳಿ ಹಾಕಿ ಕರೆದಿದ್ರು. ಆದರೆ ಅವರು ಅದಕ್ಕೆ ಹೋಗಲಿಲ್ಲ. ಭಾರತದ ಇನ್ನೊಂದು ಧರ್ಮವನ್ನೇ, ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿದ್ರು. ಅಂದರೆ ಯಾವಾಗ ನಮ್ಮ ಧರ್ಮದ ನಾವು ಮತಾಂತರ ಆಯಿತು ಅಂತಾದರೆ ಅದು ದೇಶಾಂತರ ಆದಾಗೆ ಅಂತ ಹೇಳುವಂಥದ್ದು ನಾವು ಕಂಡುಕೊಂಡಂಥದ್ದು. ಸೊ ಹಾಗಾಗಿ ಇನ್ನೂ 1000 ವರ್ಷ ಯಾರು ಹೋದರೂ ಸಹಿತ ಈ ನಮ್ಮ ಸನಾತನ ಹಿಂದೂ ಧರ್ಮವನ್ನು ಯಾರು ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಮತ್ತೆ ಅದು ಆ ಧರ್ಮದಲ್ಲಿರುವಂಥ ಒಂದು ಶ್ರೇಷ್ಠತೆ ಅದು ಅಂತ ಕಾಣ್ತದೆ. ಅದು ನಾವು ಇವತ್ತು ನೋಡ್ಬೋದು. ಹಾಗಾಗಿ ಶಂಕರಾಚಾರ್ಯರಂಥ ಒಂದು ಜಗದ್ಗುರುಗಳು ಪ್ರಾಯಶಃ ಭಗವಂತನ ಒಂದು ಆಶಯದಂತೆ ಇಲ್ಲಿ ಜನ್ಮ ತಾಳಿ ಇವತ್ತು ಸನ್ಮಾರ್ಗವನ್ನು ತೋರಿಸಿದಂಥವ್ರು. ಅವು ವೈದಿಕ ಪರಂಪರೆಗೆ ಮಾತ್ರ ಅಲ್ಲ, ಪೂರ್ತಿ ಹಿಂದೂ ಧರ್ಮ ಯಾವ ರೀತಿ ಇರಬೇಕು, ಧರ್ಮದ ಆಚರಣೆಗಳು ಯಾವ ಇರಬೇಕು ನಮ್ಗೆ ಗೊತ್ತಿದೆ. ಹಿಂದೂ ಅಂತ ಹೇಳಿದ್ರೆ ವೇ ಆಫ್ ಲೈಫ್ ಅಂತ ನಮ್ಗೆ ನಾವು ಹೇಗೆ ಜೀವನ ಪದ್ಧತಿಯೇ ಹಿಂದೂ ಇರುವಂಥದ್ದು. ಸೊ ಹಾಗಾಗಿ ಅದಕ್ಕೊಂದು ಸರಿಯಾದಂಥ ದಾರಿದೀಪವನ್ನು ತೋರಿಸಿದಂಥವ್ರು. ಅಂಥವರ ಜಯಂತಿಯನ್ನು ನಾವು ಆಚರಿಸಬೇಕು. ಎಲ್ಲ ಆಚಾರ್ಯರುಗಳದ್ದು ಆಚರಿಸ್ಬೇಕು. ಯಾಕಂದರೆ ಒಬ್ಬೊಬ್ಬರು ಆಚಾರ್ಯರು ಒಂದೊಂದು ಕಾಲಘಟ್ಟದಲ್ಲಿ ಅವರವ್ರ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಯಾಕೆ ಆಚರಿಸಬೇಕು ಕೇಳಿದರೆ, ಮುಂದಿನ ಪೀಳಿಗೆಗೆ ನಮ್ಮ ಸಮಾಜ, ನಮ್ಮ ಧರ್ಮ ಏನಿತ್ತು, ಏನಾಗಿದೆ ಅಂತ ಹೇಳುವಂಥದ್ದು ಗೊತ್ತಿದ್ರೆ ಮಾತ್ರ ನಮ್ಮ ಶ್ರೇಷ್ಠತೆ, ನಮ್ಮ ಧರ್ಮದ ಶ್ರೇಷ್ಠತೆ ಗೊತ್ತಾಗುವಂಥದ್ದು. ಸೊ ಹಾಗಾಗಿ ಇವತ್ತು ಎರಡೂ ಕೆಲಸ ಒಳ್ಳೆಯದಾಗಿದೆ.
ಮಕ್ಕಳಿಗೆ ಸಂಸ್ಕಾರ ಕೊಡುವಂಥ ಕೆಲಸಗಳು ಇವತ್ತು ಆಗ್ತಾ ಇದೆ. ಇವತ್ತು ಭಾಳ ಕೊರತೆ ನಮ್ಮ ಎಲ್ಲ, ಅದರಲ್ಲೂ ವಿಶೇಷವಾಗಿ ವಿಪ್ರ ಸಮಾಜದ ಮಕ್ಕಳಿಗೆ, ನನ್ನನ್ನು ಸೇರಿದಂತೆ ನಾವು ಉಪನಯನ ಭಾಳ ಗಡ್ದಲ್ಲಿ ಮಾಡ್ತೇವೆ, ಭಾಳ ಖರ್ಚು ಮಾಡಿ ಗೌಜಿಯಲ್ಲಿ ಮಾಡ್ತೇವೆ. ಮತ್ತೆ ಅವರಿಗೆ ಈ ರೀತಿಯ ಶಿಬಿರಕ್ಕೆ ಕಳಿಸಿ ನಮ್ಮ ಸಂಸ್ಕಾರವನ್ನು ಎಷ್ಟು ಕೊಡ್ತೇವೆ ಅಂತ ಕೇಳಿದ್ರೆ ಮತ್ತೆ ಪಾಪ ಕಾಣ್ಲಿಕ್ಕೆ ಸೋರೋದು. ಮಕ್ಕಳು ಯಾಕೆ ಅಷ್ಟು ಕಷ್ಟಪಡಬೇಕು, ಅಲ್ಲೇ ಹೋಗಿ ಉಳಿಬೇಕು ಅಂತ ಈಗ ಇವರು ಹೇಳಿದ್ರು ಅದನ್ನು. ಆದರೆ ಉಪನಯನ ಮಾಡುವಂಥದ್ದು ಎಷ್ಟು ನಮ್ಮ ವಿಪ್ರ ಸಮಾಜದಲ್ಲಿ ಪ್ರಾಮುಖ್ಯವೋ ಅದೇ ರೀತಿ ನಮ್ಮ ಸಂಸ್ಕಾರವನ್ನು ಕೊಡುವಂಥ ಮಕ್ಕಳಿಗೆ. ನೀವು ನೋಡಿ, ನಾವು ಸಣ್ಣದಿರುವಾಗ ಈ ರೀತಿ ಶಿಬಿರಕ್ಕೆ ಹೋದವರು, ನಮಗೆ ಇವತ್ತಿಗೂ ನಾವೇನಾದರೂ ಕೆಲವು ಆಚರಣೆಗಳನ್ನು ನಾವು ಯಾವುದಾದ್ರೂ ಪೇಟೆ ಪಟ್ಟಣಕ್ಕೆ ಹೋಗಿ ಅದನ್ನು ಮರಲಿಕ್ಕೆ ಹೋದ್ರೆ ನಮ್ಗೆ ಹಳತ್ ನೆನಪಿರ್ತದೆ, ಅದು ಆಗೋದಿಲ್ಲ, ನಮಗೆ ಬಿಡ್ಲಿಕ್ಕೆ ಆಗಲ್ಲ. ಯಾಕಂದರೆ ಸಣ್ಣದ್ನಲ್ಲಿ ಯಾವ ಸಂಸ್ಕಾರ ಕೊಡ್ತಾರ ಅದು ಶಾಶ್ವತವಾಗಿ ಉಳಿತದೆ. ದೊಡ್ಡದಾದ್ಮೇಲೆ ನಾವು ಕಲ್ತದ್ದು ಅದು ಬೇಗ ನಮ್ಮಿಂದ ಹೋಗ್ತದೆ. ಈ ವ್ಯವಸ್ಥೆಯಲ್ಲಿ, ಬಾಲ್ಯದ ವ್ಯವಸ್ಥೆಯಲ್ಲಿ ಮಕ್ಕಳಿಗಿಂತ ಶಿಬಿರಕ್ಕೆ ಹೋಗಿ ಕೆಲವನ್ನ ಕಲಿತು ನನಗೆ ಇವತ್ತಿಗೂ, ನಾನು ಇಲ್ಲಿ ಕೂತ್ಕೊಂಡಾಗ ನಂಗೆ ನೆನಪಾಗ್ತಾ ಇತ್ತು. ನಾವು ಶಿಬಿರದಲ್ಲಿ ಹೋದಾಗ ನಾವು 15 ದಿವಸ ಶಿಬಿರಗಳಿಗೆಲ್ಲ ಹೋದಾಗ ಆ ಕೆಲವು ಸಂಸ್ಕಾರಗಳನ್ನು ಇವತ್ತು ಗುರುಗಳಿಗೆಲ್ಲ ಸನ್ಮಾನ ಅವ್ರು ಹೇಳಿದಂಥದ್ದು ಅದು ಶಾಶ್ವತವಾಗಿ ಉಳಿತದೆ. ಹಾಗಾಗಿ ಎಲ್ಲ ಪೋಷಕರು ಹೇಗೆ ನಾವು ಸಂಸ್ಕಾರ ಕೊಡುವಂಥ, ಉಪನಯನ ಮಾಡುವಂತಹದ್ದು ಪ್ರತಿಯೊಬ್ಬರು ವಿಪ್ರರ ಕರ್ತವ್ಯ, ಅದೇ ರೀತಿ ಈ ರೀತಿಯ ಸಂಸ್ಕಾರ ಇವತ್ತು ಒಂದೊಂದು ಮನೆ, ಮುಂಚೆ ಎಲ್ಲ ಮನೆಗಳಲ್ಲಿ ಕೊಡ್ಲಿಕ್ಕೆ ಆಗ್ತಿತ್ತು, ಒಬ್ಬೊಬ್ಬರಿಗೆ ಕೊಡೋದು ಕಷ್ಟ. ಇಂಥ ಒಳ್ಳೆಯ ವಿದ್ವಾಂಸರನ್ನ ಕರೆಸಿ, ಗುರುಗಳನ್ನ ಕರೆಸಿ ಇವತ್ತು ಅವರಿಗೆ ಶಿಬಿರ ಆಗುವಂಥ ಸಂದರ್ಭದಲ್ಲಿ ಅವರನ್ನು ಕಳಿಸಿ, ಮುಂದಿನ ಎಲ್ಲರೂ ವೈದಿಕರಾಗಿ ಆಗಬೇಕು ಅಂತಲ್ಲ, ಆದರೆ ಅವರಿಗೆ ವೈದಿಕದ ಪರಂಪರೆಯ ಬಗ್ಗೆ ಅಥವಾ ಆ ಆಚರಣೆಗಳ ಬಗ್ಗೆ ಅರಿವಿರಬೇಕು, ಅದರ ಶ್ರೇಷ್ಠತೆ, ಅದರ ಪ್ರಾಮುಖ್ಯತೆ ಅವರಿಗೆ ಗೊತ್ತಾಗಬೇಕು. ಅದು ಇಂಥ ಶಿಬಿರಗಳಿಂದ ಖಂಡಿತವಾಗಿ ಆಗಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ಇದರಲ್ಲಿ ಭಾಗವಹಿಸಿದಂಥವರಿಗೆ, ಅವರನ್ನು ಕಳಿಸಿದಂಥ ಪೋಷಕರಿಗೆ ಮತ್ತು ಇದನ್ನು ಆಯೋಜಿಸಿದಂಥ ಶೃಂಗೇರಿ ಶಂಕರ ಮಠದವರಿಗೆ ನನ್ನ ವಿಶೇಷವಾದಂಥ ಅಭಿನಂದನೆಯನ್ನು ಸಲ್ಲಿಸಿ ನನ್ನ ಮಾತು ಮುಗಿಸ್ತಾ ಜೈ ಜೈ. ಧನ್ಯವಾದಗಳು ಮಾಜಿ ಶಾಸಕರ ಭಟ್ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತಾ, ನಮ್ಮ ವಸಂತ ಗಿಳಿಯರ್ ಮತ್ತು ಶರತ್ ಶೆಟ್ರು ಈ ಶೃಂಗೇರಿ ಶಂಕರ ಮಠದಲ್ಲಿ ಶಂಕರಾಚಾರ್ಯರ ಬಗ್ಗೆ ಯಾವುದೇ ಕಾರ್ಯಕ್ರಮ ನಡೆಯಲಿ ನಾವಿದ್ದೇವೆ ಎನ್ನುವ ಭರವಸೆಯನ್ನು ಕೊಟ್ಟವರು, ನಿಮ್ಮನ್ನು ಮತ್ತೆ ಸ್ಮರಿಸಿಕೊಳ್ತೇವೆ. ಶರತ್ ಶೆಟ್ರು ಉಪ್ಪುಂದ ಭಾಗದಲ್ಲಿ ಸಮಾಜಪರ ಚಿಂತನೆ ಮೂಲಕ ಗುರುತಿಸಿಕೊಂಡವರು. ಉಪ್ಪುಂದ ಭಾಗದಲ್ಲಿ ನಮ್ಮ ಕುಂದಾಪುರ ಭಾಷೆಯನ್ನು ಗಟ್ಟಿಯಾಗಿ ಉಳಿಸಬೇಕೆನ್ನುವ ದೃಷ್ಟಿಯಲ್ಲಿ ದೊಡ್ಡ ಮಟ್ಟದ ಕಾರ್ಯಕ್ರಮವನ್ನು ಸಂಘಟಿಸಿ ಹೆಸರನ್ನು ಮಾಡಿದಂಥ ನಮ್ಮೆಲ್ಲರ ಹೆಮ್ಮೆಯ ಉಪ್ಪುಂದ ಶರತ್ ಶೆಟ್ಟಿ ಒಂದೆರಡು ಮಾತುಗಳ ಮೂಲಕ ಶುಭವನ್ನು ಹಾರೈಸಬೇಕಾಗಿ ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ತೇನೆ. ವೇದಿಕೆಯ ಮೇಲಿರುವಂಥ ಎಲ್ಲ ಹಿರಿಯರೇ, ವೇದಿಕೆ ಮುಂಭಾಗದಲ್ಲಿರುವಂಥ ಎಲ್ಲ ಗೌರವಾನ್ವಿತರೆ, ಎಲ್ಲರಿಗೂ ಶಂಕರ ಜಯಂತಿಯ ಶುಭಾಶಯಗಳು. ರಘುಪತಿ ಭಟ್ರು ಹೇಳಿದಾಗೆ ಶಂಕರಾಚಾರ್ಯರ ಬಗ್ಗೆ ಮಾತನ್ನು ಆಡಬೇಕಿದ್ರೆ ಮತ್ತದನ್ನೇ ಹೇಳಬೇಕಾಗ್ತದೆ. ಈ ಸಂಸ್ಕೃತಿ, ಈ ಸಂಸ್ಕಾರ ಇವತ್ತು ಹಿಂದುವಾಗಿ ಇರಲಿಕ್ಕೆ ಮೂಲ ಕಾರಣವೇ ಅವರಂತ. ಅದೆಲ್ಲವನ್ನ ಹೇಳ್ತಾ ಭಟ್ರು ಹೇಳ್ತಾ ಇದ್ರು, ಎಷ್ಟೇ ವರ್ಷ ಹೋದರೂ ಕೂಡ ಈ ಒಂದು ಹಿಂದೂ ಸನಾತನ ಸಂಸ್ಕೃತಿಯನ್ನ ಯಾರಿಗೂ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಗಟ್ಟಿ ಧ್ವನಿಯಲ್ಲಿ ಎಲ್ಲರೂ ಹೇಳ್ಬೋದು. ಆದರೆ ಪ್ರಸ್ತುತ ಕಾಲಘಟ್ಟದಲ್ಲಿ ವೇದಮೂರ್ತಿ ಲೋಕೇಶ್ ಅಡಿಗರು ಮಾಡುವಂತ ಕಾರ್ಯ ಮಾತ್ರ ಇದು ನಿಜವಾದ ಹಿಂದೂ ಸಂಸ್ಕೃತಿಯನ್ನ ಉಳಿಸ್ಲಿಕ್ಕೆ ಮಾಡುವಂತ ಕಾರ್ಯ. ನಿಜವಾಗ್ಲೂ ಅನೇಕ ಈಗ ನಾನು 16 ವರ್ಷಗಳಿಂದ ಬೇರೆ ಬೇರೆ ಸಂಘ ಸಂಸ್ಥೆಯಲ್ಲಿ ಇರೋದ್ರಿಂದ ಹಿಂದೂ ಸಮಾಜೋತ್ಸವಗಳಿರ್ಬೋದು, ಬೇರೆ ಬೇರೆ ಕಾರ್ಯಕ್ರಮಗಳು ಮಾಸ್ ಆಗಿ ನಡೀತಾ ಹೋಗ್ತದೆ. ಆದರೆ ಒಂದು ಬಲವಾದ ಮರಕ್ಕೆ, ಬುಡಕ್ಕೆ ಅದಕ್ಕೆ ಗೊಬ್ಬರವನ್ನು ಕೊಟ್ಟಾಗ ಮಾತ್ರ ಆ ಮರ ಫಲವತ್ತಾಗಿ ಬೆಳೀತದೆ. ಈ ಲೋಕೇಶ್ ಅಡಿಗರು ಮಾಡುತ್ತಿರುವಂಥ ಕಾರ್ಯಕ್ರಮ ಮರದ ಬುಡಕ್ಕೆ ಗೊಬ್ಬರವನ್ನು ಹಾಕ್ತಿರುವಂಥದ್ದು. ಈ ಹಿಂದೂ ಸಮಾಜಕ್ಕೆ ಯಾವ್ಯಾವ ಕಾಲಘಟ್ಟದಲ್ಲಿ, ಯಾವ್ಯಾವ ಸಂದರ್ಭದಲ್ಲಿ ಬ್ರಾಹ್ಮಣರು ನಾಯಕತ್ವವನ್ನ, ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ, ಆಗ ಮಾತು 100ಕ್ಕೆ 100 ಸಮಾಜ ಅದು ನೇರವಾದ ಒಂದು ದಾರಿಯಲ್ಲಿ ಹೋಗ್ತದೆ. ಅವರ ಯೋಚನೆಗಳು 10 ವರ್ಷಗಳ ಕಾಲ ಈ ಸಮಾಜವನ್ನು ಉಳಿಯುವಂಥ ಕೆಲಸದಲ್ಲೇ ಯೋಚನೆ ಮಾಡ್ತದೆ. ಆ ಕೆಲಸಕ್ಕೆ ಇವತ್ತು ಅವರ ಸೋದರರ ಓಡಾಟಗಳು, ಅವರ ಕಾರ್ಯಕ್ರಮಗಳು 10 ಇದೆ. ಅವರಿಗೆ ಒಂದಿನವೂ ಪುರುಸೋತಿಲ್ಲದಂಥ ಕಾರ್ಯಕ್ರಮದ ನಡುವೆ ಈ ಸಂಸ್ಕಾರವನ್ನ, ಸಂಸ್ಕೃತಿಯನ್ನು ಉಳಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ದೇವರು ಅವರಿಗೆ ಇನ್ನಷ್ಟು ಶಕ್ತಿ ಕೊಡ್ಲಿ. ಈ ರೀತಿ ಕಾರ್ಯಕ್ರಮದ ಯಜ್ಞದಲ್ಲಿ ನಾನು ವಸಂತ ಗಿಳಿಯರವರು ಸಣ್ಣ ಸಮಿತಿಯಾಗಿ ನಿಮ್ಮೊಟ್ಟಿಗೆ ಕೆಲಸ ಮಾಡಲಿಕ್ಕೆ ಯಾವತ್ತೂ ಇದ್ದೇವೆ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು. ದೇವರು ಒಳ್ಳೇದು ಮಾಡಲಿ. ಶರತ್ ಶೆಟ್ಟರ ಮಾತುಗಳಿಗೆ ವಂದನೆಗಳು ಸಲ್ಲಿಸ್ತಾ
ಕೊನೆಯದಾಗಿ ಒಂದು ಬಹುಮಾನ ವಿತರಣೆ ಇದೆ. ಅದಾದ ಮೇಲೆ ಧನ್ಯವಾದ ಸಮರ್ಪಣೆ, ನಂತರ ಶಿಬಿರಾರ್ಥಿಗಳ ಸಾಂಸ್ಕೃತಿಕ ಕಾರ್ಯಕ್ರಮ ಆರಂಭ ಆಗ್ತದೆ. ಈಗ ಶಂಕರ ವೇಷವನ್ನು ಧರಿಸಿ ಬಹುಮಾನ ಪಡೆದಂಥ ನಮ್ಮ ಹೆಮ್ಮೆಯ ಶಿಬಿರಾರ್ಥಿಗಳು, ಪ್ರಥಮ ಬಹುಮಾನ ಅಗಸ್ತ್ಯಮಯ್ಯ, ತಾವು ವೇದಿಕೆ ಬರಬೇಕು. ಮಾಜಿ ಶಾಸಕರಾದಂಥ ರಘುಪತಿ ಭಟ್ ಅವರ ಮೂಲಕವಾಗಿ ಈ ಬಹುಮಾನವನ್ನು ಸ್ವೀಕರಿಸಿಕೊಳ್ಬೇಕಾಗಿ ವಿನಂತಿಯನ್ನು ಮಾಡ್ತೇನೆ. ಶಂಕರ ವೇಷವನ್ನು ಧರಿಸಿ ಪ್ರಥಮ ಸ್ಥಾನ ಪಡೆದಂಥ ನಮ್ಮ ಹೆಮ್ಮೆಯ ಶಿಬಿರಾರ್ಥಿ, ತಮಗೆ ತುಂಬು ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತೇವೆ. ಅದೇ ರೀತಿ ದ್ವಿತೀಯ ಬಹುಮಾನ ಪರೀಕ್ಷಿತ್ ಐತಾಳ್, ದ್ವಿತೀಯ ಬಹುಮಾನವನ್ನು ಪಡೆದವರು ಪರೀಕ್ಷಿತ್ ಐತಾಳ್, ತಮಗೂ ಸಹ ಅಭಿನಂದನೆಗಳನ್ನ ಸಲ್ಲಿಸ್ತಾ ನಿಮ್ಮನ್ನು ವೇದಿಕೆಗೆ ಬರಮಾಡಿಕೊಳ್ತೇವೆ. ಶಂಕರ ವೇಷ ಧರಿಸಿ ಬಹುಮಾನವನ್ನು ಪಡೆದಂಥ ನಮ್ಮ ಹೆಮ್ಮೆಯ ಶಿಬಿರಾರ್ಥಿ, ನಿಮಗೆ ವಂದನೆಗಳನ್ನ ಸಲ್ಲಿಸ್ತೇವೆ. ತೃತೀಯ ಬಹುಮಾನವನ್ನು ಇಬ್ಬರು ಹಂಚಿಕೊಂಡಿದ್ದಾರೆ, ದಾತ್ರಿ ಭಟ್ ಮತ್ತು ಶ್ರೀಪಾದ ಅಡಿಗ, ಇಬ್ಬರು ಸಹ ವೇದಿಕೆ ಬರಬೇಕು. ನಮ್ಮ ಗೌರವವನ್ನು ಸ್ವೀಕರಿಸಿಕೊಳ್ಬೇಕಾಗಿ ನಿಮ್ಮಲ್ಲಿ ವಿನಂತಿಯನ್ನ ಮಾಡ್ತೇವೆ. ಧನ್ಯ ವಿಜೇತರಿಗೆ ಅಭಿನಂದನೆಗಳು. ನಮ್ಮ ಹೆಮ್ಮೆಯ ಅತಿಥಿಗಳಾದಂಥ ರಘುಪತಿ ಭಟ್ ಅವರು, ವಿದ್ವಾನ್ ಮಾಧವ ಅಡಿಗರು, ಜೊತೆಯಲ್ಲಿ ವಸಂತ್ ಗಿಳಿಯಾರ್, ಶರತ್ ಶೆಟ್ಟಿಯವರು, ಹಾಗೆ ಕೃಷ್ಣಮೂರ್ತಿ TR ಅವರಿಗೂ ಸಹ ವಂದನೆಗಳನ್ನ ಸಲ್ಲಿಸ್ತಾ ನಮ್ಮ ಈ ಕಾರ್ಯಕ್ರಮದ ನೆನಪಿನ ಸಲುವಾಗಿ ಅವರಿಗೆ ಗೌರವದ ಸ್ಮರಣಿಕೆಯನ್ನು ಕೊಟ್ಟು ಅವರನ್ನು ಗೌರವಿಸಬೇಕಾಗಿ ವಿನಂತಿಯನ್ನು ಮಾಡ್ತೇವೆ. ವೇದಮೂರ್ತಿ ಲೋಕೇಶ್ ಅಡಿಗರು, ನಮ್ಮ ಪ್ರಾಂತೀಯ ಧರ್ಮದರ್ಶಿಗಳು, ಶೃಂಗೇರಿ ಶಾರದಾ ಪೀಠ, ತಮಗೆ ವಿಶೇಷವಾದಂಥ ಗೌರವದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಈ ವೇದಿಕೆ ಕಾರ್ಯಕ್ರಮ ಮುಗಿದ ತಕ್ಷಣ ನಮ್ಮ ಶಿಬಿರಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಆರಂಭ ಆಗ್ತದೆ. ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿರುವಂಥ ಕೃಷ್ಣಮೂರ್ತಿ TR ಅವರಿಗೆ, ವಿದ್ವಾನ್ ಮಾಧವ ಅಡಿಗರಿಗೆ, ನಮ್ಮ ಹೆಮ್ಮೆಯ ಮಾಜಿ ಶಾಸಕರಾದಂಥ ರಘುಪತಿ ಭಟ್ ಅವರಿಗೆ, ಗಿಳಿಯಾರು ಜನಸೇವಾ ಟ್ರಸ್ಟ್ನ ಪ್ರವರ್ತಕರಾದಂಥ ವಸಂತ್ ಗಿಳಿಯಾರ್ ಅವರಿಗೆ, ಅದೇ ರೀತಿ ಒಪ್ಪಂದ ಶರತ್ ಶೆಟ್ಟಿ ಅವರಿಗೆ ಒಂದೇ ಮಾತಿನಲ್ಲಿ ವಂದನೆಗಳನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮ ಇಲ್ಲಿ ಮುಕ್ತಾಯಗೊಳಿಸ್ತಾ ಇದ್ದೇವೆ. ಎಲ್ಲ ಶಿಬಿರಾರ್ಥಿಗಳ ಪೋಷಕರಿಗೆ ಒಂದೇ ಮಾತಿನಲ್ಲಿ ವಂದನೆಗಳನ್ನ ಸಲ್ಲಿಸ್ತಾ, ಇನ್ನು ಮುಖ್ಯವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮ ನೀವೆಲ್ಲ ಇದ್ದು ಈ ಕಾರ್ಯಕ್ರಮ ಚಂದಗಾಣಿಸಿಕೊಡಬೇಕಾಗಿ ನಿಮ್ಮಲ್ಲಿ ಗೌರವಪೂರ್ವಕವಾಗಿ ವಿನಂತಿಸ್ತೇನೆ. ಇಷ್ಟು ಹೊತ್ತು ನಮ್ಮೊಂದಿಗಿದ್ದು ಈ ಸಭಾ ಕಾರ್ಯಕ್ರಮವನ್ನು ಬಹಳ ಚಂದ ರೀತಿಯಲ್ಲಿ ನಿರೂಪಣೆಯನ್ನು ಮಾಡಿರತಕ್ಕಂತಹ ನಮ್ಮ ಆತ್ಮೀಯರಾದ ಚಂದ್ರಶೇಖರ್ ಬೀಜಾಡಿಯವರಿಗೆ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಧನ್ಯವಾದವನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ. ಅವರು ದಯವಿಟ್ಟು ವೇದಿಕೆಗೆ ಬಂದು ಲೋಕೇಶ್ ಅಡಿಗರಲ್ಲಿ ಗೌರವವನ್ನು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ನಮ್ಮ ಆತ್ಮೀಯರಾದ ಚಂದ್ರಶೇಖರ ಬೀಜಾಡಿ ಅವರು ಇಷ್ಟೊತ್ತು ಒಳ್ಳೆ ರೀತಿಯಲ್ಲಿ ಸಭಾ ಕಾರ್ಯಕ್ರಮವನ್ನು ನಿರ್ವಹಿಸಿರ್ತಕ್ಕಂಥ ಅವರಿಗೆ ನಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಗೌರವವನ್ನು ಸಮರ್ಪಿಸ್ತಾ ಇದ್ದೇವೆ.
होत आनशृण्वन्नोतिभिस्सेदसादनम् प्रणो देवे सरस्वते वाजेभिर्वाजिनीवते धेनामवित्र्यवतो ॐ अग्निमीळ पुरोहितं यज्ञस्य देवमृत्विजम् होतारं रत्नधातमम् अग्निः पूर्वेभिर्षिभिरेढ्यो नूतनैरुता स देवाङ्गेव वक्ष्यते अग्निनारयमश्नवत्पोषमेव धिवे धिवे यशसं वीरवत्तमम् अग्नेयै विश्वमध्वरं विश्वतः परिभूरसे सैहेवेषु गच्छते अग्निर्होता कविकृतः सत्यश्चित्रश्रवस्तमः देवो देवेभिरागमत यदङ्गदाशिषे त्वमग्ने भद्रं करिष्यसे तवेतत्सत्यमन्गिरः उपत्वाग्ने दिवे दिवे होतावस्पर्धिया वयम् नमो भरन्तयेमसे राजन्तमध्वराणां गोपामृतस्य देदिविं वर्धमानं स्वेदमे सनः पितेव सोनमग्ने सोपायनो भव स्वचस्वानः स्वस्तये हरिः ॐ ಸಭೆಯ ಶಿಷ್ಟಾಚಾರದಂತೆ ವೇದಘೋಷವನ್ನು ನಡೆಸಿಕೊಟ್ಟಿರ್ತಕ್ಕಂಥ ಶಿಬಿರದ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಈಗ ಶಿಬಿರದ ವಿದ್ಯಾರ್ಥಿಗಳಿಂದ ಶಾಂಕರ ಸ್ತೋತ್ರ ಪಠಣ. ಶಿಬಿರದ ವಿದ್ಯಾರ್ಥಿಗಳಿಂದ ಈಗ ಶಾಂಕರ ಸ್ತೋತ್ರ ಪಠಣ. देवराजसेव्यमानपावनाघ्रिपङ्कजं व्यालयज्ञसूत्रमिन्दुशेखरं कृपाकरं नारदादियोगिवृन्दवन्दितं दिगम्बरं काशिकापुराधिनाथकालभैरवं भजे भानुकोटिभास्वरं भवाब्दितारकं पदं नीलकण्ठमीप्सितार्थदायकं त्रिलोचनं कालकालमम्बुजाक्षमक्षशूलमक्षरं काशिकापुराधिनाथकालभैरवं भजे शूलटङ्कपाशदण्डपाणिमादिकारणं श्यामकायमादिदेवमक्षरं निरामयं भीमविक्रमं प्रभुं विचित्रताण्डवप्रियं काशिकापुराधिनाथकालभैरवं भजे भुक्तिमुक्तिदायकं प्रशस्तचारुविग्रहं धर्मवत्सलं स्थिरं समस्तलोकविग्रहं निक्वणन्मनोज्ञहेमकिङ्किणीलसत्पटिं काशिकापुराधिनाथकालभैरवं भजे धर्मसेतुपालकं त्वधर्ममार्गनाशकं कर्मपाशमोषकं सुशर्मदायकं विभुं स्वर्णवर्णकेशपाशशोभिताङ्गनिर्मलं काशिकापुराधिनाथकालभैरवं भजे रत्नपादुकाप्रभाभिरामपादयुग्मकं नित्यमद्वितीयमिष्टदैवतं निरञ्जनं मृत्युदर्पनाशनं करालदंष्ट्रभूषणं काशिकापुराधिनाथकालभैरवं भजे अट्टहासभिन्नपद्मजाण्डकोशसन्ततिं दृष्टिपातनष्टपापजालमुग्रशासनम् अष्टसिद्धिदायकं कपालिमालिकाधरं
काशिकापुराधिनाथ कालभैरवं भजे भूतसङ्घनायकं विशालकीर्तिदायकं काशीवासिलोकपुण्यपापशोधकं विभुं नीतिमार्गकोविदं पुरातनं जगत्पतिं काशिकापुराधिनाथ कालभैरवं भजे कालभैरवाष्टकं पठन्ति ये मनोहरं ज्ञानमुक्तिसाधकं विचित्रताण्यवर्धनं शोकमोहलवदैन्यकोपतापनाशनं ते प्रयान्ति कालभैरवाङ्घ्रि सन्निधिं ध्रुवम् ಧನ್ಯವಾದಗಳು. ಶ್ರೀ ಶಂಕರ ಭಗವತ್ಪಾದರು ರಚಿಸಿರ್ತಕ್ಕಂತಹ ಸ್ತೋತ್ರವನ್ನು ಪಠಿಸಿರ್ತಕ್ಕಂತಹ ಶಿಬಿರದ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಈಗ ಕಳೆದ 21 ದಿನಗಳಿಂದ ನಡೆದಿರ್ತಕ್ಕಂತಹ ಈ ಶಿಬಿರದ ಬಗ್ಗೆ ಅನಿಸಿಕೆಯನ್ನು ಎಲ್ಲ ವಿದ್ಯಾರ್ಥಿಗಳ ಪರವಾಗಿ 2 ವಿದ್ಯಾರ್ಥಿಗಳು ಈಗ ತಮ್ಮ ಅನಿಸಿಕೆಯನ್ನು ತಿಳಿಸ್ತಾ ಇದ್ದಾರೆ. ಮೊದಲಿಗೆ ಕುಮಾರ ಸುಕೃತ್ ಅಡಿಗ ಶಿಬಿರದ ಬಗ್ಗೆ ಅನಿಸಿಕೆಯನ್ನು ತಿಳಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಸುಕೃತ. ತಂದೆ ಹೆಸರು ಆದರ್ಶ್ ಅಡಿಗ, ತಾಯಿ ಹೆಸರು ರಂಜನಿ ಅಡಿಗ. ನಾನು ಇವತ್ತು ಶಿಬಿರದ ಅಭಿಪ್ರಾಯವನ್ನು ಹೇಳ್ತೇನೆ. ಗುರುಗಳು ಒಳ್ಳೆ ಪಾಠ ಮಾಡುತ್ತಾರೆ. ಹುಷಾರಿಲ್ಲದಿದ್ದರೆ ಡಾಕ್ಟರನ್ನು ಕರೆಸಿ ಟೈಮ್ ತಪ್ಪದೆ ಮಾತ್ರೆಗಳನ್ನು ಕೊಡುತ್ತಾರೆ. ಪ್ರತಿ ಶನಿವಾರ ನಮ್ಮೆಲ್ಲರನ್ನು ದೇವಸ್ಥಾನಕ್ಕೆ ಕರೆದುಕೊಂಡೋಗಿ ದೇವಸ್ಥಾನದ ಇತಿಹಾಸ ಮತ್ತು ಮಹತ್ವದ ಬಗ್ಗೆ ಹೇಳುತ್ತಾರೆ. ಪ್ರತಿ ಭಾನುವಾರ ನಮ್ಮೆಲ್ಲರಿಗೂ ಐಸ್ ಕ್ರೀಮ್ ಕೊಡುತ್ತಾರೆ. ಊಟದ ಸಮಯದಲ್ಲಿ ಚೌಣಿಕಗಳನ್ನು ಹೇಳಿಕೊಡುತ್ತಾರೆ. ಯೋಗ ಗುರುಗಳಿಂದ ಯೋಗವನ್ನು ಪರಿಚಯಿಸುತ್ತಾರೆ. ನಾನು ಇಲ್ಲಿಗೆ ಬಂದು ತುಂಬ ಕಲಿತುಕೊಂಡಿದ್ದೇನೆ. ನಮ್ಮೆಲ್ಲರ ಪರವಾಗಿ ಲೋಕೇಶ್ ಅಡಿಗರ ಮತ್ತು ಲೋಕೇಶ್ ಅಡಿಗರ ಕುಟುಂಬಕ್ಕೂ ಧನ್ಯವಾದ ಹೇಳುತ್ತೇನೆ. ಕಳೆದ 21 ದಿನಗಳಿಂದ ನಡೆದಿರತಕ್ಕಂತಹ ಶಿಬಿರದ ಅನಿಸಿಕೆಯನ್ನು ಸಂಕ್ಷಿಪ್ತವಾಗಿ ತಿಳಿಸಿರ್ತಕ್ಕಂತಹ ಕುಮಾರ ಸುಕೃತ್ ಅಡಿಗ ಇವರಿಗೆ ಧನ್ಯವಾದಗಳು. ಈಗ ಇನ್ನೋರ್ವ ಶಿಬಿರಾರ್ಥಿ ಕುಮಾರ ಅದ್ವಿಕ್ ಕಾರನ್ ಅನಿಸಿಕೆಯನ್ನು ತಿಳಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ಎಲ್ಲರಿಗೂ ನನ್ನ ನಮಸ್ಕಾರ. ನನ್ನ ಹೆಸರು ಬಿ ಅದ್ವಿಕ್ ಕಾರನ್. ನಾನು 1ನೇ ವರ್ಷದ ವಿದ್ಯಾರ್ಥಿ. ನನ್ನ ತಂದೆ ಹೆಸರು ಬಿ ಕೃಷ್ಣಮೂರ್ತಿ ಕಾರನ್ ಹಾಗೂ ತಾಯಿ ಬಿ ವಂದನಾ ಕಾರನ್. ನಾನು ಬಡಕೆರೆ ಶ್ರೀ ಶಾರದಾ ಸದ್ವಿದ್ಯಾ ವಸಂತ ವೇದ ಶಿಬಿರದಲ್ಲಿ 21 ದಿನ ಕಾಲ ಕಳೆದಿದ್ದೇನೆ. ಈ ಶಿಬಿರದ ಬಗ್ಗೆ ನನ್ನ ಅನಿಸಿಕೆಯನ್ನು ಹೇಳುತ್ತೇನೆ. ಇಲ್ಲಿ ಬೆಳಗ್ಗೆ 5 ಗಂಟೆಗೆ ಏಳಿಸುತ್ತಾರೆ. ಪ್ರಾರಂಭದಲ್ಲಿ ತುಂಬ ಕಷ್ಟ ಆಯಿತು. ನಂತರ ನನಗೆ ಅಭ್ಯಾಸ ಆಗಿದೆ. ಇಲ್ಲಿ ತುಂಬ ಜನ ಸ್ನೇಹಿತರನ್ನು ನಾನು ಗಳಿಸಿದ್ದೇನೆ ಮತ್ತು ಒಳ್ಳೆಯ ಗುರುಗಳ ಮಾರ್ಗದರ್ಶನ ಪಡೆದಿದ್ದೇನೆ. ಇಲ್ಲಿ ಕಲಿತ ವಿದ್ಯೆಯನ್ನು ನಾನು ಜೀವನದಲ್ಲಿ ಅಳವಡಿಸಿಕೊಳ್ಳುತ್ತೇನೆ. ಇಲ್ಲಿ ನನಗೆ ಆಟವಾಡುವಾಗ
ಗಾಯವಾದರೆ ಅಥವಾ ನನ್ನ ಆರೋಗ್ಯ ಸಮಸ್ಯೆ ಬಂದರೆ ವೈದ್ಯರು ಬಂದು ಚಿಕಿತ್ಸೆ ನೀಡುತ್ತಾರೆ ಮತ್ತು ಅಕ್ಕಂದಿರು ನಮ್ಮನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾರೆ. ಬೆಳಗ್ಗೆ ಬೇಗ ಏಳಿಸಿ ಯೋಗಾಸನ ಮಾಡುವುದರಿಂದ ನನ್ನ ಆರೋಗ್ಯ ಸುಧಾರಿಸಿದೆ ಮತ್ತು ಯೋಗ ಗುರುಗಳು ತುಂಬ ಚೆನ್ನಾಗಿ ಯೋಗ ಮಾಡಿಸುತ್ತಾರೆ. ನನಗೆ ತುಂಬ ಇಷ್ಟ ಆಯಿತು. ಇಲ್ಲಿ ದಿನನಿತ್ಯ ತುಂಬ ರುಚಿಕರವಾದ ತಿಂಡಿ ಮತ್ತು ಊಟ ಮಾಡುತ್ತಾರೆ. ಅದು ನನಗೆ ತುಂಬ ಸಂತೋಷವಾಗಿದೆ. ಮಂತ್ರಪಾಠವನ್ನು ತುಂಬ ಚೆನ್ನಾಗಿ ಹೇಳಿಕೊಡುತ್ತಾರೆ. ಧನ್ಯವಾದಗಳು. ಕುಮಾರ ಅದ್ವಿಕ್ ಕಾರಂತ್ ಇವನಿಗೆ ಧನ್ಯವಾದಗಳು. ಈಗ ಬಾರೆ ಸಖಿ ಅನ್ನುವಂತಹ ಒಂದು ಗೀತೆಗೆ ಕುಣಿತ ಭಜನೆಯನ್ನು ಶಿಬಿರದ ವಿದ್ಯಾರ್ಥಿಗಳು ಮಾಡಲಿದ್ದಾರೆ. ಎಲ್ಲ ಸಭಿಕರು ಸಹ ಈ ಕಲೆಯನ್ನು ಮನರಂಜನೆಯನ್ನು ಸವಿಯೋಣ, ಆಸ್ವಾದಿಸೋಣ, ಆ ಮಕ್ಕಳನ್ನು ಪ್ರೇರೇಪಿಸೋಣ, ಪ್ರೋತ್ಸಾಹಿಸೋಣ ಅಂತ ಕೇಳ್ಕೊಳ್ತಾ ಇದ್ದೀನಿ. ದೇವರಾಜ್ ಎ ಸಿ ಬಂದ್ ಮಾಡಿ. ದೇವರಾಜ್ ಎ ಸಿ ಬಂದ್, ಈ ಎ ಸಿ ಬಂದ್.
ಸಖಿ ಪೋಗುವ ರಾಸ ಕ್ರೀಡೆಯಾಡುವ ಸಾರ ಸಾಕ್ಷ್ಯ ಕೃಷ್ಣನು ಕೊಳ್ಳಲನೂದುವ ಜಾಲ ಸಡಲದಾಯಿತು ಜಾಲ ಸಡಲದಾಯಿತು ಬಾರೆ ಸಖಿ ಬಾರೆ ಸಖಿ ಬಾರೆ ಸಖಿ ಪೋಗುವ ರಾಸ ಕ್ರೀಡೆಯಾಡುವ ಸಾರ ಸಾಕ್ಷ್ಯ ಕೃಷ್ಣನು ಕೊಳ್ಳಲನೂದುವ ಕೊಳ್ಳಲನೂದುವ ಕೃಷ್ಣ ಕೊಳ್ಳಲನೂದುವ ಕೊಳ್ಳಲನೂದುವ ಕೃಷ್ಣ ಕೊಳ್ಳಲನೂದುವ ಯಾವನೀತನೆಂದು ಚಿಂತೆ ಮಾಡಿದಾಯಿತು ಗೋವಳನವನಲ್ಲವೆಂದು ನಿರ್ಧರಾಯಿತು ಯಾವನೀತನೆಂದು ಚಿಂತೆ ಮಾಡಿದಾಯಿತು ಗೋವಳನಿವನಲ್ಲವೆಂದು ನಿರ್ಧರಾಯಿತು ಯಾವನಾದರೇನು ಇವನ ಕ್ಷಣವು ಕಾಣದೆ ಯಾವನಾದರೇನು ಇವನ ಕ್ಷಣವು ಕಾಣದೆ ಜೀವನ ಕಳೆಯುವುದೇ ದೊಡ್ಡ ಭಾರವಾಯಿತು ಜೀವನ ಕಳೆಯುವುದೇ ದೊಡ್ಡ ಭಾರವಾಯಿತು ಬಾರೆ ಸಖಿ ಬಾರೆ ಸಖಿ ಬಾರೆ ಸಖಿ ಪೋಗುವ ರಾಸ ಕ್ರೀಡೆಯಾಡುವ ಸಾರ ಸಾಕ್ಷ್ಯ ಕೃಷ್ಣನು ಕೊಳ್ಳಲನೂದುವ ಕೊಳ್ಳಲನೂದುವ ಕೃಷ್ಣ ಕೊಳ್ಳಲನೂದುವ ಕೊಳ್ಳಲನೂದುವ ಕೃಷ್ಣ ಕೊಳ್ಳಲನೂದುವ ಸಕಲ ಜಗವ ಬೆಳಗುವ ಚಂದ್ರನು ತಾನಿವನ ನೋಡಿ ಬಹಳ ನಾಚುವ ಮಂದಹಾಸದಿಂದ ಸಕಲ ಜಗವ ಬೆಳಗುವ ಚಂದ್ರನು ತಾನಿವನ ನೋಡಿ ಬಹಳ ನಾಚುವ ಸಾಂದ್ರವಾಯಿ ತಂತರಿಕ್ಷ ಮಧುರನಾದದಿ ಸಾಂದ್ರವಾಯಿ ತಂತರಿಕ್ಷ ಮಧುರನಾದದಿ ಮಂದಮಲ್ಲಯ ಮಾರುತ ತಲೆಯ ನಾಡುವ ಮಂದಮಲ್ಲಯ ಮಾರುತ ತಲೆಯ ನಾಡುವ ಸಖಿ ಬಾರೆ ಸಖಿ ಬಾರೆ ಸಖಿ ಪೋಗುವ ರಾಸ ಕ್ರೀಡೆಯಾಡುವ ಸಾರ ಸಾಕ್ಷ್ಯ ಕೃಷ್ಣನು ಕೊಳ್ಳಲನೂದುವ ಕೊಳ್ಳಲನೂದುವ ಕೃಷ್ಣ ಕೊಳ್ಳಲನೂದುವ ಕೊಳ್ಳಲನೂದುವ ಕೃಷ್ಣ ಕೊಳ್ಳಲನೂದುವ ಲೋಕನಾಥನೀತನೆಂದು ತಿಳಿಯಿತು ಸಕಲವನ್ನರ್ಪಿಸುವುದೊಂದೇ ಮಾರ್ಗ ಉಳಿಯಿತು ಸಕಲ ಲೋಕನಾಥನೀತನೆಂದು ತಿಳಿಯಿತು ಸಕಲವನ್ನರ್ಪಿಸುವುದೊಂದೇ ಮಾರ್ಗ ಉಳಿಯಿತು ಲಕ್ಷ್ಮಿ ಮುರುಳಿ ರೂಪದಲ್ಲಿ ಇಗುದು ಹೊಳೆಯಿತು ಲಕ್ಷ್ಮಿ ಮುರುಳಿ ರೂಪದಲ್ಲಿ ಇಗುದು ಹೊಳೆಯಿತು ಭಕ್ತಿ ಹರಿದು ಎನ್ನ ಮನ ಪ್ರಸನ್ನವಾಯಿತು ಭಕ್ತಿ ಹರಿದು ಎನ್ನ ಮನ ಪ್ರಸನ್ನವಾಯಿತು ಬಾರೆ ಸಖಿ ಬಾರೆ ಸಖಿ ಬಾರೆ ಸಖಿ ಪೋಗುವ ರಾಸ ಕ್ರೀಡೆಯಾಡುವ ಸಾರ ಸಾಕ್ಷ್ಯ ಕೃಷ್ಣನು ಕೊಳ್ಳಲನೂದುವ ಬಾರೆ ಸಖಿ ಪೋಗುವ ರಾಸ ಕ್ರೀಡೆಯಾಡುವ ಸಾರ ಸಾಕ್ಷ್ಯ ಕೃಷ್ಣನು ಕೊಳ್ಳಲನೂದುವ ಕೊಳ್ಳಲನೂದುವ ಕೃಷ್ಣ ಕೊಳ್ಳಲನೂದುವ ಕೊಳ್ಳಲನೂದುವ ಕೃಷ್ಣ ಕೊಳ್ಳಲನೂದುವ ಕೊಳ್ಳಲನೂದುವ ಕೃಷ್ಣ ಕೊಳ್ಳಲನೂದುವ
ಹರಿ ಓಂ. ಹರಿ ಓಂ. ಒಬ್ಬ ಶ್ರೀಮಂತನಾದವನು ಒಂದು ದೇವಾಲಯವನ್ನು ಕಟ್ಟಿಸಿ ಆ ಭಗವಂತನ ಕೃಪೆಗೆ ಪಾತ್ರನಾಗಬಹುದು, ತನ್ನ ಭಕ್ತಿಯನ್ನು ಪ್ರಕಟಿಸಬಹುದು. ಗೃಹಸ್ಥರಾದವರು ಯಜ್ಞ ಯಾಗಾದಿಗಳನ್ನು ನಡೆಸ್ತಾ ಆ ಭಗವಂತನ ಕೃಪೆಗೆ ಪಾತ್ರರಾಗಬಹುದು. ಆದರೆ ಭಜನೆ ಅನ್ನುವಂಥದ್ದು ಪುಟ್ಟ ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೆ ಪ್ರತಿಯೊಬ್ಬರಿಗೂ ಕೂಡ ಭಗವಂತನ ಭಕ್ತಿಯನ್ನು ಪ್ರಕಟಿಸಿ ಇರ್ತಕ್ಕಂತಹ ಅತ್ಯಂತ ಸುಲಭದ ಮಾರ್ಗ. ಅದ್ಭುತವಾಗಿ ಪುಟಾಣಿ ಮಕ್ಕಳು ನಡೆಸಿಕೊಟ್ಟಿರ್ತಕ್ಕಂತಹ ಕುಣಿತ ಭಜನೆಗೆ ಒಂದು ಜೋರಾದ ಚಪ್ಪಾಳೆಯನ್ನು ತಟ್ಟಿ ಆ ಮಕ್ಕಳನ್ನು ಪ್ರೋತ್ಸಾಹಿಸಿ ಅಂತ ಹೇಳಿ ಕೇಳ್ಕೊಳ್ತಾ, ಈಗ ಸ್ಮರಿಸಯ್ಯ ರಾಮಮಂತ್ರ ಅನ್ನುವಂತಹ ಒಂದು ಗೀತೆಗೆ ಯಕ್ಷಗಾನ ನೃತ್ಯವನ್ನು ಶಿಬಿರದ ವಿದ್ಯಾರ್ಥಿಗಳು ನಡೆಸಿಕೊಳ್ಳಲಿದ್ದಾರೆ. ಈಗ ಶಿಬಿರದ ವಿದ್ಯಾರ್ಥಿಗಳಿಂದ ಸ್ಮರಿಸಯ್ಯ ರಾಮಮಂತ್ರ ಅನ್ನುವಂತಹ ಒಂದು ಗೀತೆಗೆ ಯಕ್ಷಗಾನ ನೃತ್ಯ ಪ್ರದರ್ಶನ.
ಹರಿ ಓಂ. ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎಂಬಂತೆ ನಾವು ಯಾವುದೇ ಪ್ರತಿಷ್ಠಿತ ಕಲಾವಿದರಿಗೂ ಕಡಿಮೆ ಇಲ್ಲ ಅನ್ನುವಂತಹ ರೀತಿಯಲ್ಲಿ ಅದ್ಭುತವಾಗಿ ಯಕ್ಷಗಾನ ನೃತ್ಯ ಪ್ರದರ್ಶನವನ್ನು ನೀಡಿರ್ತಕ್ಕಂತಹ ಕೇವಲ 20 ದಿನಗಳಲ್ಲಿ ಇವೆಲ್ಲವನ್ನು ಕೂಡ ಅಭ್ಯಾಸ ಮಾಡಿರ್ತಕ್ಕಂತಹ ಶಿಬಿರದ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಮತ್ತೊಮ್ಮೆ ಆ ಎಲ್ಲ ಕಲಾವಿದರಿಗೂ ಒಂದು ಜೋರಾದ ಚಪ್ಪಾಳೆಯ ಮೂಲಕ ಪ್ರೋತ್ಸಾಹವನ್ನು ನೀಡಬೇಕು ಅಂತ ಹೇಳಿ ಹೇಳ್ಕೊಳ್ತಾ ಇದ್ದೇನೆ. ಶಿಬಿರದ ಅನೇಕ ಶಿಕ್ಷಣಗಳಲ್ಲಿ ವೇದ ಶಿಕ್ಷಣ, ಯೋಗ ಶಿಕ್ಷಣ, ಹಾಗೆಯೇ ಸಾಂಸ್ಕೃತಿಕ ಕಲೆಗಳ ಶಿಕ್ಷಣವೂ ಕೂಡ ಒಂದಾಗಿದೆ. ವಿವಿಧ ವಿದ್ಯಾರ್ಥಿಗಳು ವಾದನವನ್ನು ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಂಡ್ರಾ? ಇಲ್ಲ, ಕೇವಲ 20 ದಿನದಲ್ಲಿ
ನಮ್ಮ ಶಿಬಿರಾರ್ಥಿಗಳು ಕಲಿತು ಪ್ರದರ್ಶಿಸಿರ್ತಕ್ಕಂತಹ ಚೆಂಡೆಯ ವಾದನ. ಒಮ್ಮೆ ಜೋರಾದ ಚಪ್ಪಾಳೆಯೊಂದಿಗೆ ಅವರನ್ನು ಪ್ರೋತ್ಸಾಹಿಸೋಣ. ಜೊತೆಗೆ ಇಂತಹ ಒಂದು ಅದ್ಭುತವಾಗಿರ್ತಕ್ಕಂತಹ ಶಿಬಿರವನ್ನು ಆಯೋಜನೆ ಮಾಡಿರ್ತಕ್ಕಂತಹ ವೇದಬ್ರಹ್ಮ ಶ್ರೀ ಲೋಕೇಶ್ ಅಡಿಗರು, ಅವರ ಸಹೋದರರು ಮತ್ತು ಅವರ ಎಲ್ಲ ಕುಟುಂಬ ವರ್ಗದವರಿಗೆ ಒಂದು ಜೋರಾದ ಚಪ್ಪಾಳೆಯ ಮೂಲಕ ಅವರಿಗೆ ಧನ್ಯವಾದವನ್ನು, ಕೃತಜ್ಞತೆಯನ್ನು ಸಮರ್ಪಿಸೋಣ ಅಂತ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಈಗ ಇದೇ ವೇದಿಕೆಯಲ್ಲಿ ಡಿ ಆಡ್ಯಾನೆ ರಂಗ ಅನ್ನುವಂತಹ ಒಂದು ಗೀತೆಗೆ ಕುಣಿತ ಭಜನೆಯನ್ನು ಮಾಡಲಿದ್ದಾರೆ ನಮ್ಮ ಶಿಬಿರಾರ್ಥಿಗಳು. ಈಗ ಇದೇ ವೇದಿಕೆಯಲ್ಲಿ ಡಿ ಆಡ್ಯಾನೆ ರಂಗ ಅನ್ನುವಂತಹ ಒಂದು ಸುಮಧುರ ಗೀತೆಗೆ ಭಜನಾ ಕುಣಿತವನ್ನು ನಡೆಸಿಕೊಡಲಿದ್ದಾರೆ ನಮ್ಮ ಶಿಬಿರಾರ್ಥಿ. ಕಿರಣ ಮುಕುಟದಲ್ಲಿ ಶಿರದಲ್ಲಿ
ಭಗವದ್ಭಕ್ತಿಯನ್ನು ಪ್ರದರ್ಶಿಸಲು ತಲುಪಿಸಲು ಅತ್ಯಂತ ಸುಲಭದ ಮಾರ್ಗಗಳಲ್ಲಿ ಭಜನೆಯೂ ಕೂಡ ಒಂದು. ಕುಣಿತ ಭಜನೆ, ದೀಪ ಭಜನೆ, ಹೀಗೆ ಅತ್ಯಂತ ಸುಲಭದ ವಿಧಾನಗಳಲ್ಲಿ ಭಗವಂತನನ್ನು ಸ್ಮರಿಸಬಹುದು. ಅಂತಹ ಅದ್ಭುತವಾಗಿರ್ತಕ್ಕಂತಹ ಭಜನೆಯನ್ನು ಮಾಡಿರ್ತಕ್ಕಂತಹ ಎಲ್ಲ ಶಿಬಿರಾರ್ಥಿಗಳಿಗೆ ಧನ್ಯವಾದಗಳನ್ನು ಸಮರ್ಪಿಸ್ತಾ, ಇಂತಹ ಕಲೆಯನ್ನು ಕಲಿಸಿಕೊಟ್ಟಿರ್ತಕ್ಕಂತಹ ಎಲ್ಲ ಗುರುಗಳಿಗೂ ಕೂಡ ಕೃತಜ್ಞತಾಪೂರ್ವಕವಾಗಿ ಒಂದು ಜೋರಾದ ಚಪ್ಪಾಳೆಯ ಮೂಲಕ ಧನ್ಯವಾದವನ್ನು, ಕೃತಜ್ಞತೆಯನ್ನು ಸಮರ್ಪಿಸೋಣ. ಈಗ ಮೆಲ್ಲ ಮೆಲ್ಲನೆ ಬಂದಾನ ಅನ್ನುವಂತಹ ಒಂದು ನೃತ್ಯಕ್ಕೆ ಯಕ್ಷಗಾನ ನೃತ್ಯವನ್ನು ಪ್ರದರ್ಶನ ಮಾಡಲಿದ್ದಾರೆ ನಮ್ಮ ಶಿಬಿರದ ವಿದ್ಯಾರ್ಥಿಗಳು. ಮೆಲ್ಲ ಮೆಲ್ಲನೆ ಬಂದಾನ ಅನ್ನುವಂತಹ ಒಂದು ಗೀತೆಗೆ ಯಕ್ಷಗಾನ ನೃತ್ಯ ಪ್ರದರ್ಶನ ಶಿಬಿರಾರ್ಥಿಗಳಿಂದ. ಬಂದನೆ ಮೆಲ್ಲ 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 ಮೆಲ್ಲನೆ ಬಂದನೆ ಗೋಪರ ಬಾಲ ಮೆಲ್ಲ ಆ
ನೃತ್ಯಕ್ಕೆ ಯಾರು ತಾನೇ ಮಾರು ಹೋಗುವುದಿಲ್ಲ. ದೇವಾನುದೇವತೆಗಳೇ ನೃತ್ಯಕ್ಕೆ ಮಾರು ಹೋಗಿರುವ ಅನೇಕ ಉದಾಹರಣೆಗಳನ್ನು ಕಾಣುತ್ತೇವೆ. ಅಂತಹ ನೃತ್ಯ ಪ್ರದರ್ಶನಗಳಲ್ಲಿ ಯಕ್ಷಗಾನ ನೃತ್ಯ ಪ್ರದರ್ಶನವೂ ಕೂಡ ಒಂದಾಗಿದ್ದು, ವಿಶೇಷವಾಗಿ ಕರಾವಳಿ ಪ್ರಾಂತ್ಯದಲ್ಲಿ ಈ ಕಲೆ ಅತಿ ಹೆಚ್ಚು ಕರಾವಳಿ ಪ್ರಾಂತ್ಯದಲ್ಲಿ ನಾವು ಕಾಣ್ತೇವೆ. ಅದರ ಆ ಕಲೆಯನ್ನು ಉಳಿಸಿ ಬೆಳೆಸುವಲ್ಲಿ ಪ್ರೋತ್ಸಾಹಿಸ್ತಾ ಇರತಕ್ಕಂತಹ ಲೋಕೇಶ್ ಅಡಿಗರು ಮತ್ತು ಎಲ್ಲ ಕುಟುಂಬದವರಿಗೂ ಒಂದು ಜೋರಾದ ಚಪ್ಪಾಳೆಯೊಂದಿಗೆ ಧನ್ಯವಾದಗಳನ್ನು, ಕೃತಜ್ಞತೆಯನ್ನು ಸಮರ್ಪಿಸ್ತಾ ಇದ್ದೇನೆ. ಈಗ ಈ ವೇದಿಕೆಯಲ್ಲಿ ಕೊಳಲು ವಾದನ ಕುಮಾರ ಸುಧನ್ವ ಭಟ್ ಮಂದಾರ್ತಿ ಈ ಶಿಬಿರಾರ್ಥಿಯಿಂದ ಕೊಳಲು ವಾದನ.
ಧನ್ಯವಾದಗಳು. ಕೊಳಲು ವಾದನವನ್ನು ನಡೆಸಿಕೊಟ್ಟಿರ್ತಕ್ಕಂತಹ ಕುಮಾರ ಸುಧನ್ವ ಭಟ್ ಮಂದಾರ್ತಿ ಇವರಿಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳು. ಈಗ ಈ ಸಾಂಸ್ಕೃತಿಕ ಕಾರ್ಯಕ್ರಮದ ಕೊನೆಯ ಒಂದು ಕಾರ್ಯಕ್ರಮ ಚಂಡೆ ವಾದನ, ಮೈ ನೈವರೇಳಿಸುವ ರೋಮಾಂಚನಗೊಳಿಸುವಂತಹ ಒಂದು ಕಲೆಯ ಪ್ರಕಾರಗಳಲ್ಲಿ ಚಂಡೆ ವಾದನವು ಸಹ ಒಂದು. ಅಂತಹ ಚಂಡೆ ವಾದನದ ಪ್ರದರ್ಶನ ತಮ್ಮ ಮುಂದೆ. ಈ ಕಾರ್ಯಕ್ರಮದ ನಂತರ ಅಲ್ಪಾಹಾರದ ವ್ಯವಸ್ಥೆ ಇದೆ. ತಾವೆಲ್ಲರೂ ಕೂಡ ಅಲ್ಪಾಹಾರವನ್ನು ಸ್ವೀಕರಿಸಿಯೇ ತೆರಳಬೇಕು ಅಂತ ಹೇಳಿ ವೇದಬ್ರಹ್ಮಶ್ರೀ ಲೋಕೇಶ್ ಅಡಿಗರು ಮತ್ತು ಕುಟುಂಬದವರು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದಾರೆ. ತಾವೆಲ್ಲರೂ ಕೂಡ ಫಲಹಾರವನ್ನು ಸ್ವೀಕರಿಸಿಯೇ ತೆರಳಬೇಕು.
ತರಬೇತುಗೊಳಿಸತಕ್ಕಂತಹ ಅವರ ಗುರುಗಳಿಗೂ ಕೂಡ ವಿಶೇಷವಾಗಿರ್ತಕ್ಕಂತಹ ಧನ್ಯವಾದಗಳನ್ನು ಸಮರ್ಪಿಸ್ತಾ ಮತ್ತೊಮ್ಮೆ ಜೋರಾದ ಚಪ್ಪಾಳೆಯೊಂದಿಗೆ ಅವರೆಲ್ಲರನ್ನ ಪ್ರೋತ್ಸಾಹಿಸೋಣ, ಪ್ರೇರೇಪಿಸೋಣ. ಆತ್ಮೀಯರೇ, ಇವತ್ತಿನ ದಿವಸ ನಮ್ಮ ಈ ಶಂಕರ ಜಯಂತಿಯ ಸಂದರ್ಭ ಹಾಗೂ ಶಿಬಿರದ ಸಮಾರೋಪ ಸಮಾರಂಭದಲ್ಲಿ ನಮ್ಮ ಪ್ರಾರ್ಥನೆಯನ್ನು ಮನ್ನಿಸಿ ಶ್ರೀ ಅರುಣ ಕಲ್ಲುಜ್ಜಿಕರ್ ಇವರು ಉಪಸ್ಥಿತರಿದ್ದಾರೆ. ಇವರು ಈ ದೇವಸ್ಥಾನದ ಸಂಸ್ಥಾಪಕರು, ಈ ದೇವಸ್ಥಾನಕ್ಕೆ ದಾನಿಗಳು. ವಿಶೇಷವಾಗಿ ಅವರು ಇವತ್ತು ಈ ಕಾರ್ಯಕ್ರಮಕ್ಕೆ ನಮ್ಮೊಂದಿಗೆ ಇರ್ತಕ್ಕಂಥದ್ದು ಅದು ನಮಗೆ ಅತ್ಯಂತ ಸಂತೋಷವನ್ನು ತಂದಿದೆ ಅಂತ ಹೇಳಿ ಅವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಅವರ ಉಪಸ್ಥಿತಿಯನ್ನು ಗೌರವಪೂರ್ವಕವಾಗಿ ಗುರುತಿಸ್ತಾ ಅವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ತಾವು ದಯಮಾಡಿ ವೇದಿಕೆಗೆ ಆಗಮಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ. ಶ್ರೀಯುತ ಅರುಣ ಕಲ್ಲುಜ್ಜಿಕರ್ ಇವರು ವಯೋ ಮತ್ತು ಜ್ಞಾನ ವೃದ್ಧರು. ವಿಶೇಷವಾಗಿ ಈ ದೇವಸ್ಥಾನದ ಸೌಂದರ್ಯ ಈ ರೀತಿಯಾಗಿ ಇದೆ ಅಂತ ಹೇಳಿದರೆ ಅದಕ್ಕೆ ಕಾರಣೀಭೂತರು ಶ್ರೀಯುತ ಅರುಣ ಕಲ್ಲುಜ್ಜಿಕರ್ ಅವರು. ನಮ್ಮ ಈ ಪ್ರಾರ್ಥನೆಯನ್ನು ಮನ್ನಿಸಿ ಇವತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಉಪಸ್ಥಿತರಿದ್ದಾರೆ ಅಂತ ಹೇಳೋದು ಅದು ನಮ್ಮೆಲ್ಲರಿಗೂ ಕೂಡ ಅತ್ಯಂತ ಸಂತಸ ತಂದಿದೆ, ಸಂತೋಷವಾಗಿದೆ. ತಮಗೆ ಆ ಭಗವಂತ ದೀರ್ಘವಾಗಿರ್ತಕ್ಕಂತಹ ಆಯುರ ಆರೋಗ್ಯ ಐಶ್ವರ್ಯಾದಿಗಳನ್ನು ನೀಡಲಿ ಅಂತ ಹೇಳಿ ಪ್ರಾರ್ಥಿಸ್ತಾ ಅವರಿಗೆ ವೇದಬ್ರಹ್ಮಶ್ರೀ ಲೋಕೇಶ್ ಅಡಿಗರು ನೀಡ್ತಾ ಇರ್ತಕ್ಕಂತಹ ಗೌರವವನ್ನು ತಾವು ಸ್ವೀಕರಿಸಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಹಾಗೆಯೇ ಇವತ್ತಿನ ದಿವಸ ನಮ್ಮ ಶಿಬಿರಾರ್ಥಿಗಳು ಒಂದು ಅದ್ಭುತವಾಗಿರ್ತಕ್ಕಂತಹ ವೇಷವನ್ನು ಧರಿಸಿ ಇವತ್ತು ಯಕ್ಷಗಾನ ಪ್ರದರ್ಶನವನ್ನು ನೀಡಿದ್ದಾರೆ ಅಂತ ಹೇಳಿದರೆ ಅಂತಹ ಯಕ್ಷಗಾನ ವೇಷಭೂಷಣವನ್ನು ನೀಡಿ ಸಹಕರಿಸಿರ್ತಕ್ಕಂಥವರು ಶ್ರೀಯುತ ಗಣೇಶ ಸಾಲಿಗ್ರಾಮ ಇವರು. ಶ್ರೀಯುತ ಗಣೇಶ ಸಾಲಿಗ್ರಾಮ ಅವರು ವೇದಿಕೆಗೆ ಆಗಮಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ. ಅವರು ಕೇವಲ ಶಿಬಿರಾರ್ಥಿಗಳು ಮಾತ್ರ ಅಲ್ಲ ಅಂತ ನಾನು ಭಾವಿಸ್ತೇನೆ. ಎಲ್ಲರೂ ಕೂಡ ಒಬ್ಬ ಪ್ರತಿಷ್ಠಿತ ಕಲಾವಿದರಂತೆ ಅವರನ್ನು ತಯಾರಿ ಮಾಡುವಲ್ಲಿ ಪ್ರಮುಖವಾದ ಪಾತ್ರವನ್ನು ವಹಿಸಿರ್ತಕ್ಕಂಥವರು ಹಾಗೂ ಯಕ್ಷಗಾನದ ವೇಷಭೂಷಣಗಳನ್ನು ಸಿದ್ಧಪಡಿಸಿ ನೀಡಿರ್ತಕ್ಕಂತಹರಲ್ಲಿ ಶ್ರೀಯುತ ಗಣೇಶ ಸಾಲಿಗ್ರಾಮ ಇವರ ಪಾತ್ರ ಬಹಳವಾದದ್ದು. ಅವರ ಈ ಸೇವೆಯನ್ನು ಸ್ಮರಿಸ್ತಾ ಅವರಿಗೆ ಶಿಬಿರಾರ್ಥಿಗಳ ಪರವಾಗಿ, ಶಿಬಿರದ ಆಯೋಜಕರ ಪರವಾಗಿ, ಎಲ್ಲ ಪೋಷಕ ವೃಂದದವರ ಪರವಾಗಿ ಅನಂತಾನಂತ ಧನ್ಯವಾದಗಳನ್ನು ಸಮರ್ಪಿಸ್ತಾ ಅವರಿಗೆ ನೆನಪಿನ ಕಾಣಿಕೆಯನ್ನು ವೇದಬ್ರಹ್ಮಶ್ರೀ ಲೋಕೇಶ ಅಡಿಗರು ನೀಡ್ತಾ ಇದ್ದಾರೆ. ದಯಮಾಡಿ ಅವರು ವೇದಿಕೆಯ ಮುಂಭಾಗಕ್ಕೆ ಬಂದು ಸ್ವೀಕರಿಸಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀಯುತ ಗಣೇಶ ಸಾಲಿಗ್ರಾಮ ವೇದಿಕೆಯ ಮುಂಭಾಗಕ್ಕೆ ಬರಬೇಕು. ಯಕ್ಷಗಾನದ ವೇಷಭೂಷಣವನ್ನು ಮಾಡುವುದರಲ್ಲಿ ಅತ್ಯಂತ ಪರಿಶ್ರಮಿಗಳು. ತುಂಬ ಚೆನ್ನಾಗಿ ಆ ವೇಷಭೂಷಣವನ್ನು ಅವರು ಮಕ್ಕಳಿಗೆ ಮಾಡಿಸಿದ್ದಾರೆ. ಅವರ ಈ ಕಲೆ ಇನ್ನೂ ಬೆಳೆಯಲಿ ಅಂತ ಹೇಳ್ತಾ ಅವರಿಗೆ ಆಶೀರ್ವಾದ ಪೂರ್ವಕವಾಗಿ ವೇದಬ್ರಹ್ಮಶ್ರೀ ಲೋಕೇಶ್ ಅಡಿಗರು ಗೌರವಿಸ್ತಾ ಇದ್ದಾರೆ. ತಾವು ಸ್ವೀಕರಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ.
ಹಾಗೆ ಇವತ್ತಿನ ಈ ಕಾರ್ಯಕ್ರಮದ ಬಗ್ಗೆ ಪ್ರಚಾರ ಪ್ರಸಾರವನ್ನು ಮಾಡಲಿಕ್ಕೆ ಪ್ರಮುಖವಾಗಿರ್ತಕ್ಕಂತಹ ಪಾತ್ರವನ್ನು ವಹಿಸುವಲ್ಲಿ ಶ್ರಮವನ್ನು ಹಾಕಿರ್ತಕ್ಕಂಥವರು ಎಲ್ಲ ಮಾಧ್ಯಮ ಮಿತ್ರರು. ಆ ಎಲ್ಲ ಮಾಧ್ಯಮ ಮಿತ್ರರಿಗೆ ಶಿಬಿರದ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂತಹ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಈಗ ಅಲ್ಪಾಹಾರದ ವ್ಯವಸ್ಥೆ ಇರ್ತದೆ. ತಾವೆಲ್ಲರೂ ಸಹ ಅಲ್ಪಾಹಾರವನ್ನು ಸ್ವೀಕರಿಸಿಯೇ ತಮ್ಮ ತಮ್ಮ ಮಕ್ಕಳನ್ನು ಕರೆದುಕೊಂಡು ಹೋಗಬೇಕು ಅಂತ ಹೇಳಿ ವೇದಬ್ರಹ್ಮಶ್ರೀ ಲೋಕೇಶ್ ಅಡಿಗರು